ಸಾಧಾರಣ 4 ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಅದರಲ್ಲಿ ಇದು ಒಂದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆಲ್ಲರಿಗೂ ಖಂಡಿತವಾಗಿ ಮತ್ತು ಮರಿಯಮ್ಮನ ಮೇಲೆ ಪ್ರೀತಿ ಇದೆಯಾ? ಮರಿಯಮ್ಮ ಸಮೂಹ करता है तुम्हें. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಿಯಮಾತೆಯನ್ನು ಯಾವತ್ತು ನಾವು ನಮಗೇನಂದರೆ ದೇವರ ವಾಕ್ಯ ಹೇಳಿ ಹೇಳಿ ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗುವಾಗ ನಾವು ಒಮ್ಮೊಮ್ಮೆ ಮರಿಯಮಾತೆಯನ್ನು ಬದಿಗಿಟ್ಟು ಬಿಡ್ತೀವಿ. ಅವರು ಸಾಕು, ಇವರು ಬೇಕು ಅಂತ. ಪ್ರೈಸ್ ದಿ ಲಾರ್ಡ್. ಮರಿಯಮಾತೆ ಸಾಕು, ಯೇಸು ಮಾತ್ರ ಬೇಕು, ಹಾಗೆ ಆಗೋಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಿಯಮಾತೆ ಕೂಡ ನಮಗೆ ಬೇಕು. ನಮಗಾಗಿ ಮಧ್ಯಸ್ಥಿಕೆ ಮಾಡುವ ಮೊದಲನೇ ವ್ಯಕ್ತಿ ಅಂದರೆ ಮರಿಯಮಾತೆ. ಪ್ರೈಸ್ ದಿ ಲಾರ್ಡ್. ನಿನಗಾಗಿ ನನಗಾಗಿ ಅವರ ಮಧ್ಯಸ್ಥಿಕೆಯನ್ನು ನಾವು ಕೇಳಬೇಕಾ? ಅಮ್ಮ ನನಗಾಗಿ ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆ. ನಾನು ಯಾವಾಗಲೂ ಧ್ಯಾನಕೂಟಕ್ಕೆ ಹೋಗುವಾಗ, ಪ್ರೇಯರಿಗೆ ಹೋಗುವಾಗ ಪ್ರಾರ್ಥಿಸ್ತೇನೆ, ಅಮ್ಮ ನನಗಾಗಿ ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆ ನೀನು ಮಾಡು ಅಂತ. ನಿಮಗೆ ಹೇಳಿದರೆ ನೀವು ಮರೆಯಬಹುದು, ಅವ್ರು ಹೇಳಿದರೆ ಅವ್ರು ಯಾವತ್ತೂ ಮರೆಯಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಅವರ ಮಧ್ಯಸ್ಥಿಕೆ ಪ್ರಾರ್ಥನೆಯ ಪ್ರತಿಯೊಂದು ವಾಕ್ಯಗಳು ದೇವರ ಸಮ್ಮುಖದಲ್ಲಿ ಅವರು ಇದ್ದುಕೊಂಡು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಇವತ್ತಿನ ದಿನ ಈ ಲೋಕದಲ್ಲಿ ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸುವ. ಪ್ರೈಸ್ ದಿ ಲಾರ್ಡ್. ಆ ಲೋಕಕ್ಕಾಗಿ ಶಾಂತಿ ಸಮಾಧಾನ ಪ್ರಾರ್ಥಿಸುವಾಗ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಈ ನೀವು ಜ್ಞಾನೋಕ್ತಿಗಳು 8ನೇ ಅಧ್ಯಾಯನ ಓದಿ ಹಾಗೆ ಹೇಳ್ತದೆ. ಇವತ್ತು ಯಾರೆಲ್ಲ ಜ್ಞಾನ ಬೇಕಂದ ಮನಸ್ಸಿನಲ್ಲಿದೆಯೋ ಅವರು ನನ್ನ ಬಳಿಗೆ ಬರಲಿ ಅಂತ ಹೇಳ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. कोण आग पळे बुधवन गाय जाय सांगवाय जाय ताणी म्हजेससी नेया आनी हांव तुमकां पुक्काटाक दिता म्हणटा वर्ड ऑफ गॉड. प्रैज द लॉर्ड. पुक्काटाक फ्री ऑफ कॉस्ट. प्रैज द लॉर्ड. ಹಲ್ಲೆಲೂಯಾ. ನಮಗೆ ಜ್ಞಾನ ಬೇಕಾ ಬೇಡವಾ? ಬೇಕು, 100% ಬೇಕು. ಈ ಲೋಕದ ಜ್ಞಾನ ಇಲ್ಲದಿದ್ದರೂ ಚಿಂತೆ ಇಲ್ಲ, ನಿಮಗೆ ದೇವರ ಜ್ಞಾನ ಬೇಕು. ಪ್ರೈಸ್ ದ ಲಾರ್ಡ್. ನಾವು ಹೇಗೆ ಕುಟುಂಬವನ್ನು ನಡೆಸಬೇಕು, ಹೇಗೆ ನಮ್ಮ ಜೀವನ ನಡೆಯಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ಅದೆಲ್ಲವೂ ಈ ಜ್ಞಾನದ ಮುಖಾಂತರ ಪವಿತ್ರ ಆತ್ಮ ನಮಗೆ ಹೇಳಿಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇದನ್ನೆಲ್ಲ ಹೇಳಿಕೊಡು. ಜ್ಞಾನ ಎಂದರೆ ಯಾರು? ಮಧ್ಯಸ್ಥಿಕೆ ಪ್ರಾರ್ಥನೆ ಅಂದರೆ ಓಕೆ, ಮರಿಯಮಾತೆ. ಜ್ಞಾನ ಎಂದರೆ ಯಾರು? ಪವಿತ್ರ ಆತ್ಮರು. ಪ್ರೈಸ್ ದಿ ಲಾರ್ಡ್. ಜ್ಞಾನ ಎಂದರೆ ಪವಿತ್ರ ಆತ್ಮರು. ಪವಿತ್ರ ಆತ್ಮರಿಂದ ಮಾತ್ರ ಜ್ಞಾನ ಬರ್ತದೆ. ಅದಕ್ಕೆ ಪವಿತ್ರಾತ್ಮರ ಮುಖಾಂತರ ಈ ಲೋಕಕ್ಕೆ ಬಂದವರು ಮರಿಯಮಾತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಯಾವ ಒಂದು ದೇಹದ ಸಂಬಂಧದಿಂದ ಯೇಸು ಈ ಲೋಕದಲ್ಲಿ ಹುಟ್ಟಿದ್ದಲ್ಲ, ಅವರು ಪವಿತ್ರಾತ್ಮರ ಸಂಬಂಧದಿಂದ ಗರ್ಭಿಣಿಯಾಗಿ ಈ ಲೋಕಕ್ಕೆ ಹುಟ್ಟಿದವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ಮರಿಯಮಾತೆ ಹೇಳ್ತಾರೆ. ಮರಿಯಮಾತೆ ಅಂದರೆ ಈ ಗೋವಾದಲ್ಲಿ ಎಲ್ಲ ಇದೆ ಆ ಭಕ್ತಿ, ಇಲ್ಲಿ ಇಲ್ಲ, ಇಲ್ಲಿ ಅಲ್ಲ. ಅವರು ಅಲ್ಲಿ ಹೇಳ್ತಾರೆ, ಅವರು ಪವಿತ್ರ ಆತ್ಮರ ಹೆಂಡತಿಯಾಗಿ ಈ ಲೋಕದಲ್ಲಿ ಜೀವಿಸಿದ ಒಂದೇ ಒಂದು ಮಾತೆ ಅಂದರೆ ಅದು ಮರಿಯಮಾತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪವಿತ್ರಾತ್ಮರ ಹೆಂಡತಿಯಾಗಿ ಜೀವಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಯೇಸುವನ್ನು ಗರ್ಭಧರಿಸಿದ್ದು ಪವಿತ್ರಾತ್ಮರ ಮುಖಾಂತರ. ಅಂದರೆ ಅವರ ನಿಜವಾದ ಗಂಡ ಯಾರಾದರೂ ಪವಿತ್ರಾತ್ಮ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅವರನ್ನು ಕಡೆಗಣಿಸೋದು ಅಂದರೆ ಪವಿತ್ರಾತ್ಮರ ವಿರುದ್ಧವಾಗಿ ನಾವು ಪಾಪ ಮಾಡೋದು. ಪ್ರೈಸ್ ದಿ ಲಾರ್ಡ್. ಯಾರೆಲ್ಲ ಪಂಗಡದವರು ಇದ್ದಾರಲ್ಲ ಅವರನ್ನೆಲ್ಲ ಕಡೆಗಣಿಸ್ತಾರೆ, ಅವರು ಪವಿತ್ರಾತ್ಮರ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವು ಅಂಥ ಪಾಪ ಮಾಡೋದು ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೀವು ಯೇಸುವನ್ನು ಭಕ್ತಿ ಮಾಡಲೇಬೇಕು. ಮೊದಲನೇ ಸ್ಥಾನ ಯಾರಿಗೆ ಕೊಡಬೇಕು? ಇದು ತುಂಬ ಈ ಹೆಣ್ಮಕ್ಕಳೆಲ್ಲ, ಈ ಹೆಂಗಸರೆಲ್ಲ ಮೊದಲನೇ ಸ್ಥಾನ ಮರಿಯಮಾತೆಗೆ ಕೊಡೋದು. ಅದು ಕೂಡ ತಪ್ಪಲ್ಲ. ಹಲೋ, ತಪ್ಪದು. ಮೊದಲನೇ ಸ್ಥಾನ ಯಾರಿಗೆ? ಯೇಸುವಿಗೆ. ಆ ಸ್ಥಾನವನ್ನು ಅವರಿಗೂ ಕೊಡಲಿಕ್ಕಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನು ಈ ಲೋಕದಲ್ಲಿ ಪಾಪದಿಂದ ಬಿಡುಗಡೆಗೊಳಿಸಿದ್ದು ಯೇಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಸತ್ಯಗಳನ್ನೆಲ್ಲ ಅರಿತುಕೊಳ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನೀವು ಹೆಂಗಸರು ಎಷ್ಟು ಮಂದಿ ಇದ್ದಾರೆ, ನೀವು ಪ್ರತಿಯೊಬ್ಬರು ಗಂಡಸರಿಗೆ ನಿಮ್ಮ ಗಂಡನ ಸ್ಥಾನವನ್ನು ಕೊಡ್ತೀರಾ? ಹಲೋ, ನಮ್ಮ ಗಂಡಸರಿಗೆ ಕೇಳಿದರೆ ಅವ್ರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಕೊಡ್ತೀರಾ? ಇಲ್ಲ, ಅವರವರ ಸ್ಥಾನ ಅವರವರಿಗೇ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅದೇ ರೀತಿ ನಮ್ಮ ಭಕ್ತಿಯಲ್ಲೂ ಕೂಡ ಯೇಸುವಿನ ಸ್ಥಾನ ಯೇಸುವಿಗೆ ಕೊಡಬೇಕು, ಮರಿಯಮಾತೆಯ ಸ್ಥಾನ ಮರಿಯಮಾತೆಗೆ ಕೊಡಬೇಕು. ಪ್ರೈಸ್ ದ ಲಾರ್ಡ್. ಸಂತ ಸಕಲರ ಎಲ್ಲ ಸನ್ಮಾನ ಏನು ಗೌರವ ಅವರಿಗೆ ಕೊಡಲೇಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ನಾವು ಜಪಮಾಲೆ ಯಾಕೆ ಮಾಡೋದು? ನಾವು ಅವರ ಮಧ್ಯಸ್ಥಿಕೆಯನ್ನು ಕೇಳುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯಾವತ್ತು ನೀವು ಇಲ್ಲಿ ದಾನಕೂಟ ಎಲ್ಲಾದರೂ ನಾನು ಹೋದಲ್ಲಿ ಜಪಮಾಲೆ ಇಲ್ಲದೆ ಯಾವುದಾದ್ರೂ ದಾನಕೂಟ ಆರಂಭಿಸುವುದಿಲ್ಲ ನಾವು. ಪ್ರೈಸ್ ದ ಲಾರ್ಡ್. ಯಾಕಂದರೆ ಅವರು ತಾಯಿ ಇದ್ದುಕೊಂಡು ನಾನು 1, 2, 3 ದರ್ಶನಗಳನ್ನು ನೋಡಿದ್ದೇನೆ. ಈ ಹೀಲಿಂಗ್ಸ್ ಎಲ್ಲ ಆಗುವಾಗ ಮರಿಯಮಾತೆ ಹೇಗೆ ನಿಮಗಾಗಿ ಭಿನ್ನಯಿಸ್ತಾರೆ ಅಂತ ಆ ದರ್ಶನವನ್ನು ಕಣ್ಣಲ್ಲಿ ನೋಡಿದ್ದೀನಿ ನಾನು. ದರ್ಶನ ಅಲ್ಲ, ಕಣ್ಣಲ್ಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ಪರಮಪ್ರಸಾದ ಇಲ್ಲಿ ಇಟ್ಟುಕೊಂಡು ನಾವು ನಿಮಗೆ ಹೀಲಿಂಗ್ ಆಗಿ ಪ್ರಾರ್ಥಿಸುವಾಗ ಮರಿಯಮಾತೆ ಕೆಳಗೆ ಮೊಣಕಾಲೂರಿ ಇಲ್ಲಿ ನಿಲ್ತಿರ್ತಾರೆ. ಪ್ರೈಸ್ ದ ಲಾರ್ಡ್. ಮತ್ತು ನಿಮಗೆ ಏನೆಲ್ಲ ಪ್ರಾರ್ಥಿಸ್ತೀರಿ ನೋಡಿ, ಅವರ ಹೆಸರನ್ನು ತೆಗಿತಾರೆ. ನೋಡು ಮಗನೇ, ಅವಳಿಗೆ ಒಂದು ಗುಣಪಡಿಸು, ಅವಳಿಗೆ ಒಂದು ಗುಣಪಡಿಸು, ಅವಳಿಗೆ ಒಂದು ಗುಣಪಡಿಸು, ಅವಳಿಗೊಂದು ಮಕ್ಕಳು ಕೊಡು. ಇಂಥ ಒಂದು ಇದನ್ನು ನಾನು ಮೈಸೂರಲ್ಲಿ ಒಂದು ಧ್ಯಾನಕೂಟ ಕೊಡುವಾಗ ನೋಡಿದ್ದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಅಲ್ಲಿ ಮೈಸೂರಲ್ಲಿ ಬಡವರ ಮಾತೆ ಅಂತ ಒಂದು ಇಗರ್ಜಿದೆ, ಚರ್ಚ್ ಇದೆ. ಪ್ರೈಸ್ ದ ಲಾರ್ಡ್. ಬಡವರ ಮಾತೆ ಅಂತ ಅಲ್ಲೊಂದು ಶ್ರೈನ್ ಇದೆ. ಅಲ್ಲಿ ನಾವು ಆರಾಧನೆ ಮಾಡುವಾಗ ಇಂಥ ಒಂದು ದರ್ಶನ ಅಲ್ಲ, ನಿಜವಾಗಿ ನಾನು ನೋಡಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನನ್ನ ಕಣ್ಣುಗಳಿಂದ ನೋಡಿದೆ, ಕಣ್ಣು ಮುಚ್ಚಲ್ಲ, ಕಣ್ಣುಗಳಿಂದ ನೋಡಿದೆ. ಮರಿಯಮಾತೆ ಒಬ್ಬರು ಹಿಂದೂ ಬಂದಿದ್ದರು. ಹಿಂದೂ ಎಷ್ಟೋ ವರ್ಷ, 5 ವರ್ಷ ಆಗಿದ್ದು, ಮಕ್ಕಳಿರಲಿಲ್ಲ. ಜಾಸ್ತಿ ಹಿಂದೂ ಬರ್ತಾರೆ ಅಲ್ಲೂ, ಆ ಆರಾಧನೆಯಲ್ಲಿ ಹಿಂದೂ ಜಾಸ್ತಿ ಇದ್ದರು. ಅವರ ಹೆಸರು ತೆಗೆದ್ರು, ಹೇಳಿದರು. ಮರಿಯಮಾತೆ ಹೇಳ್ತಾರೆ, ನೋಡು ಅವ್ರಿಗೆ 5 ವರ್ಷದಿಂದ ಮಕ್ಕಳಿಲ್ಲ ಮಗ, ಅವ್ರಿಗೊಂದು ಮಗುವಿನ ಭಾಗ್ಯ ಕೊಡು. ಪ್ರೈಸ್ ದ ಲಾರ್ಡ್. ತಕ್ಷಣ ಅನೌನ್ಸ್ ಮಾಡಿದೆ, ಅವ್ರಿಗೆ ಮಕ್ಕಳ ಭಾಗ್ಯ ಸಿಕ್ಕಿತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಎಂತಳ, ಯಾಕಂದರೆ ನನಗೆ ಯಾಕೆ ಈ ದರ್ಶನ ಕೊಟ್ಟರು ಅಂದರೆ, ನಾನು ಸ್ವಲ್ಪ ನನ್ನ ವಿಶ್ವಾಸದಲ್ಲಿ ನಾನು ಯೇಸುವಿನ ಭಕ್ತ ಮಾತ್ರ, ಮರಿಯಮಾತೆ ಭಕ್ತ ಸ್ವಲ್ಪ ಕಮ್ಮಿ ನಾನು. ಪ್ರೈಸ್ ದ ಲಾರ್ಡ್. ಸತ್ಯವಾಗಿ ಹೇಳುವುದು. ಆದರೆ ಇಂಥ ಒಂದು ದರ್ಶನಗಳನ್ನು ನೀಡಿ ಅವರ ಪ್ರಾಮುಖ್ಯತೆಯನ್ನು ನನಗೆ ತೋರಿಸಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಂತ ಜಪಮಾಲೆ ಮಾಡೋದಿಲ್ಲ ಅಂತಲ್ಲ, ಮನೆಯಲ್ಲಿ ನಾವು ಜಪಮಾಲೆ ಮಾಡ್ತೀವಿ, ಎಲ್ಲ ಮಾಡ್ತೇವೆ, ಪ್ರೇಯರ್ ಮಾಡ್ತೇವೆ. ಪ್ರೈಸ್ ದ ಲಾರ್ಡ್. ಆದರೂ ಕೂಡ ನಮಗೊಂದು ದೇವರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ, ಹೌದಲ್ವಾ? ಪ್ರೈಸ್ ದ ಲಾರ್ಡ್. ಅಂತ ಅದಕ್ಕಾಗಿ ಕರೆಗಳನ್ನು ಮೇಲಕ್ಕೆತ್ತಿ ಇವತ್ತಿನ ಶಾಂತಿ ಸಮಾಧಾನಕ್ಕಾಗಿ ನಾವು ಪ್ರಾರ್ಥಿಸೋಣ. ಈ ಧ್ಯಾನಕೂಟವನ್ನು ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. Hallelujah, 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 hallelujah. Ira babare kala bara chandara bara karabala rakala Jesus. Worship you Lord Jesus. Hallelujah, hallelujah. We call Lord Jesus, Jesus. ಆರಾಧನೆ ಯೇಸು, ಆರಾಧನೆ ತಂದೆ, ಆರಾಧನೆ ಪವಿತ್ರ ಆತ್ಮರೇ. ಹಲ್ಲೆಲೂಯಾ. ನಿಮ್ಮನ್ನು ನಾವು ಸ್ತುತಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸ್ತೇವಪ್ಪ ತಂದೆ. ಚಪ್ಪಾಳೆ ತಟ್ಟುತ್ತಾ ನಾವು ದೇವರನ್ನು ಸ್ತುತಿಸೋಣ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದದು ಒಂದು ಇಲ್ಲ, ನಿನಗೆ ಅಸಾಧ್ಯವಾದದು ಒಂದು ಇಲ್ಲ. ಅಸಾಧ್ಯವಾದದು ಒಂದು ಇಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ನಿಮ್ಮಿಂದ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಅಪ್ಪ ತಂದೆ, ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಅಪ್ಪ ತಂದೆ. ನಿಮ್ಮನ್ನು ಸ್ತುತಿಸುವಾಗ, ನಿಮ್ಮನ್ನು ಆರಾಧಿಸುವಾಗ, ನಿಮ್ಮನ್ನು ಮಹಿಮೆಪಡಿಸುವಾಗ ಇಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಮೇಲೆ ಕೂಡ ನಿಮ್ಮ ಪವಿತ್ರಾತ್ಮ ಇಳಿದು ಬರಲಿ ಅಪ್ಪ ತಂದೆ. ರೋಗಗಳು ವಾಸಿಯಾಗಲಿ ಯೇಸುವೆ, ಎಲ್ಲ ನೋವುಗಳು ದೂರ ಹೋಗಲಿ, ಮನಸ್ಸಿನ ವೇದನೆಗಳು ದೂರ ಹೋಗಲಿ ಅಪ್ಪ ತಂದೆ.
ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ ನೀನು. ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ ನೀನು. ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ ನೀನು. ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಒಣಗಿದ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ ನೀನು. ಒಣಗಿದ ನೆಲದಲ್ಲಿ ಜಲವನ್ನು ಹರಿಸು ನೀನು ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ನನ್ನ ಆಸೆ ಆಕಾಂಕ್ಷೆ ನೆರವೇರಿಸುವವರು ನೀನು ಅಪ್ಪ ನೀನು. ನನ್ನೆಲ್ಲ ಇಷ್ಟವ ಪೂರೈಸುವಾತನು ನೀನು ಅಪ್ಪ ನೀನು. ನನ್ನ ಆಕಾಂಕ್ಷೆ ನೆರವೇರಿಸುವವರು ನೀನು ಅಪ್ಪ ನೀನು. ನನ್ನೆಲ್ಲ ಇಷ್ಟವ ಪೂರೈಸುವಾತನು ನೀನು ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದುದು ಒಂದು ಇಲ್ಲ, ನಿಮಗೆ ಅಸಾಧ್ಯವಾದುದು ಒಂದು ಇಲ್ಲ. ಅಸಾಧ್ಯವಾದುದು ಒಂದು ಇಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿಮ್ಮಿಂದ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ,
ನಿಮ್ಮಿಂದಲೇ ಎಲ್ಲ ಸಾಧ್ಯ. ಬಂಧನಗಳು ಮುರಿಯಲ್ಪಡಲಿ ಅಪ್ಪ ತಂದೆ, ಕಟ್ಟುಗಳು ಬಿಚ್ಚಲ್ಪಡಲಿ ಅಪ್ಪ ತಂದೆ, ಆತ್ಮನ ಶಕ್ತಿ ಇಳಿಯಲ್ಪಡಲಿ ಅಪ್ಪ ತಂದೆ. ನಿಮ್ಮನ್ನು ಸ್ತುತಿಸುವಾಗ ಅಪ್ಪ ತಂದೆ ನಿಮಗೆ ಮಹಿಮೆ ಆಗಲಿ ಸ್ವರ್ಗ ಸಾಮ್ರಾಜ್ಯದಲ್ಲಿ. Thank you, Jesus. Thank you, Lord. Thank you, Lord. Thank you, Lord. Thank you, Lord. Hallelujah, 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 hallelujah. ಒಂದು ಗಟ್ಟಿ ಚಪ್ಪಾಳೆ ತಟ್ಟೋದು, ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವಾದುದು ಯಾವುದೂ ಇಲ್ಲ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೆನೆಸಿದ್ದೆ, ಹೋದ ಒಂದು ಧ್ಯಾನಕೂಟದಲ್ಲಿ ಒಬ್ಬರು ಮುಸ್ಲಿಂ ಯುವತಿ ಬಂದಿದ್ದರು. ಅವರ ಕಾಲುಗಳು ಈ ಮೊಣಕಾಲಿಂದ ಕೆಳಗಡೆ ಸ್ಪ್ರಿಂಗ್ನಾಗೆ ಇತ್ತು. ನಾನು ನೋಡ್ತಾ ಇದ್ದೆ, ಮುಂದೆ ಕೂತ್ಕೊಂಡಿದ್ರು. ಪ್ರೈಸ್ ದಿ ಲಾರ್ಡ್. ನಾನು ನೆನೆಸಿದೆ, ಇದನ್ನೆಲ್ಲ ತಗೊಂಡು ಬರ್ತಾರಲ್ಲ, ಇದೆಲ್ಲ ಸಾಧ್ಯನಾ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ನೆನೆಸಿದೆ, ಇದೆಲ್ಲ ಸಾಧ್ಯನಾ? ಪ್ರೈಸ್ ದಿ ಲಾರ್ಡ್. ಏನು ಹೇಳ್ತೀರಿ ನೀವು? ಎರಡು ಮೊಣಕಾಲಿನ ಕೆಳಗಡೆ ಅದು ಕಾಲು ಸ್ಪ್ರಿಂಗಿನಾಗೆ ಉಂಟು. ಹೀಗೆ ಒಂದು ರೌಂಡ್ ಆಗಿ ಹೀಗೆ ಉಂಟು, ಹೀಗೆ ಎರಡು ನಡೀಲಿಕ್ಕೆ ಆಗೋದಲ್ಲ. ವೀಲ್ ಚೇರಲ್ಲಿ ತಗೊಂಡು ಬಂದಿದ್ರು ಆ ಮುಸ್ಲಿಂ ಮಹಿಳೆ. ಹೆಂಗಸಲ್ಲ, ಒಂದು ಯುವತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ನಿಂತ್ಕೊಂಡು ಪಾಪ ಇಡೀ ದಾನಕೂಟ ಆದಮೇಲೆ ಸಂಜೆ 5 ಗಂಟೆ ತನಕ ನಿಂತು. ಆಮೇಲೆ ನಾವು ಹೋಗಿ, ನಾನು ಮತ್ತು ಬ್ರದರ್ ಸಾಜಿದ್ ಜಾಫರ್ ಹೋಗಿ ಪ್ರಾರ್ಥಿಸಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ನಾ ಆ ಕಾಲುಗಳನ್ನು ಮುಟ್ಟಿ ನೋಡಿದೆ. ಕಾಲುಗಳ ಸ್ಪ್ರಿಂಗ್ ಅದರಲ್ಲಿ ಎಲುಬು ಸರಿಯಾಗಿಲ್ಲ. 2 ಕಾಲುಗಳು ನಾನು ಮುಟ್ಟಿದೆ, ಯಾಕಂದರೆ ನನಗೆ ಸ್ವಲ್ಪ ಡೌಟ್ ಇತ್ತಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಪ್ರಾರ್ಥಿಸುವಾಗ ಅವಳು ನನ್ನನ್ನು ಮುಟ್ಟಿಯನ್ನು ನಮಸ್ಕಾರ ಮಾಡ್ತಾ ಇಲ್ಲ ಪಾಪ. ಅದು ನಾನು 2 ಕಾಲುಗಳನ್ನು ಹಿಡಿದು ಗಟ್ಟಿಯಾಗಿ ಹಿಡಿದು ಪ್ರಾರ್ಥಿಸಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎದ್ದೇಳಂತ ಎದ್ದು ಸೀದಾ ನಡೆದುಕೊಂಡು ಹೋದ್ಲು ಅವಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ದೊಡ್ಡ ಅದ್ಭುತ. ನಾನು ನೆನೆಸಿದ್ದು ಇದೆಲ್ಲ ಆಗುತ್ತಾ ಅಂತ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ. ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲವೂ ದೇವರಿಗೆ ಸಾಧ್ಯ, ಸಾಧ್ಯ. ಪ್ರೈಸ್ ದಿ ಲಾರ್ಡ್. ನೀವೇನಾದರೂ ಪ್ರಾರ್ಥಿಸಿದ್ರೆ ಈಗ ನಿಮ್ಮ ಜೀವನದಲ್ಲಿ ಕೂಡ ಅಸಾಧ್ಯವಾದುದು ಯಾವುದು ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ಮರಿಯ ಮಾತೆ ನೋಡಿ, ಅವರ ತಾಯಿಯ ಗರ್ಭದಲ್ಲಿ ಜನ್ಮ ತಳೆಯುವಂಥ ದಿನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾಂತ ಅನ್ನ ಮತ್ತು ಜೋಕಿಮ್ರವರು ಮುದಿಪ್ರಾಯದವರು. ಪ್ರೈಸ್ ದಿ ಲಾರ್ಡ್. ಮುದಿಪ್ರಾಯದವರು. ಅವರು ಗರ್ಭ ಧರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮುದಿಪ್ರಾಯ. ಹೇಗೆ ಅಬ್ರಾಮ್ ಮತ್ತು ಸಾರಾ ಮುದಿಪ್ರಾಯ. ಅಬ್ರಾಮ್ನಿಗೆ 100 ವರ್ಷ, ಅವಳಿಗೆ 95 ವರ್ಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಇದು ಮುದಿಪ್ರಾಯ. ಈ ಪ್ರಾಯದಲ್ಲಿ ಅವರು ಗರ್ಭಧರಿಸ್ತಾರ? ಹಲೋ. ಪ್ರೈಸ್ ದಿ ಲಾರ್ಡ್. ಆದರೂ ಕೂಡ ಮರಿಯ ಮಾತೆ ಇವತ್ತು ಗರ್ಭಧರಿಸುವಂಥ ದಿನವನ್ನು ನಾವು ಮರಿಯ ಮಾತೆಯ ಅಣ್ಣನ ಗರ್ಭದಲ್ಲಿ ಇವತ್ತು ಜನ್ಮ ತಳೆಯುವಂಥ ದಿನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮರಿಯ ಮಾತೆ ಜನ್ಮ ನೀಡಿದ ಮೇಲೆ, ಮರಿಯ ಮಾತೆಯನ್ನು ಜನ್ಮ ನೀಡಿದ ಮೇಲೆ ಕೆಲವೇ ಸಮಯದಲ್ಲಿ ಅವರು ಸತ್ತು ಹೋಗಿದ್ದಾರೆ. ಅವರು ಏನು ಮರಿಯ ಮಾತೆ 14 ವರ್ಷ ಆಗುವ ತನಕ ಅವರು ಜೀವನದಲ್ಲಿ ಇರಲಿಲ್ಲ. ಯಾಕೆಂದರೆ ಅವರನ್ನು, ಮರಿಯ ಮಾತೆಯನ್ನು ದೇವರ ಮಂದಿರಕ್ಕೆ ಸಮರ್ಪಣೆ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಸಮರ್ಪಣೆ ಮಾಡಿದರು? ಮರಿಯ ಮಾತೆ ಬೆಳೆದದ್ದು ದೇವರ ಮಂದಿರದಲ್ಲಿ, ದೇವರ ಆಲಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಮನೆಯಲ್ಲಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನೆಯಲ್ಲಿ ಅಲ್ಲ, ದೇವರ ಮಂದಿರದಲ್ಲಿ. ಯಾಕೆಂದರೆ ಅವರಿಗೆ ತಂದೆ ತಾಯಿ ಇರಲಿಲ್ಲ, ಆಗ ಸತ್ತು ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಆದ ಕಾರಣ ಅವರು ಪವಿತ್ರತೆಯನ್ನು ಪಡೆಯುವಂಥ ಮಹಿಳೆ ಆದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ಈ ಲೋಕದ ವ್ಯಾಮೋಹದಿಂದ ಅವರು ಹುಟ್ಟಿದ್ದಲ್ಲ, ದೇವರ ಇಚ್ಛೆಯಿಂದ, ಪವಿತ್ರಾತ್ಮನ ಶಕ್ತಿಯಿಂದ ಅವರು ಈ ಲೋಕಕ್ಕೆ ಬಂದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಅವರಲ್ಲಿ ಪಾಪ ಇಲ್ಲ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕು. ದೇವರ ಯೋಜನೆ ಹೇಗೆ ಅಲ್ಲ. ಮೊನ್ನೆ ಆದಿತ್ಯವಾರ ನಾವೊಂದು ಯಾರ ಹಬ್ಬವನ್ನು ಆಚರಿಸಿದರು? ಮೊನ್ನೆ ಆದಿತ್ಯವಾರ ಅಂದರೆ ಫಸ್ಟ್ ಅಡ್ವೆಂಟ್, ಫಸ್ಟ್ ಸಂಡೇ. ಪ್ರೈಸ್ ದಿ ಲಾರ್ಡ್. ಫಸ್ಟ್ ಸಂಡೇ ಅಂದರೆ ಯೇಸು ಬರುವಿಕೆ, ಫಸ್ಟ್ ಸಂಡೇ ಇನ್ ಅಡ್ವೆಂಟ್. ಪ್ರೈಸ್ ದಿ ಲಾರ್ಡ್. ಅದು ನೋಡಿ, ಯೇಸುವಿನ ಜನ್ಮ ಆಗುವ ಮೊದಲು ದಾವೀದನ ಇದರಿಂದ ಒಂದು ಮಗು ಹುಟ್ಟುತ್ತದಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ದಾವೀದನು ಹೇಗೆ ಹುಟ್ಟಿದಂತ ನಾವು ನೋಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ದಾವೀದ ಎಲ್ಲಿಂದ ಬಂದ? ದಾವೀದ ಪವಿತ್ರತೆಯಲ್ಲಿ ಹುಟ್ಟಬೇಕಾದ್ರೆ ಅವರ ತುಂಬ ಹಿಂದೆ ಒಂದು 4 ತಲೆಮಾರಿಗೆ ನಾವು ಹೋಗಬೇಕು. ಪ್ರೈಸ್ ದಿ ಲಾರ್ಡ್. 4 ತಲೆಮಾರಿಗೆ ಹೋಗುವಾಗ ನಿಮಗೆ ಒಂದು ಕಾಣ್ತದೆ, ಅಲ್ಲೊಂದು ರೂತ್ ಅಂತ ಒಂದು ಅಧ್ಯಾಯ ಇದೆ. 4 ಅಧ್ಯಾಯಗಳಿವೆ. ಪ್ರೈಸ್ ದಿ ಲಾರ್ಡ್. ರೂತನ ಗ್ರಂಥ ಅಂತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅಲ್ಲಿ ಒಂದು ನಹೋಮಿ ಎಂಬ ಸ್ತ್ರೀ ಇದ್ದಾಳೆ. ಅವಳು ಗಂಡ ಮತ್ತು 2 ಮಕ್ಕಳು, ಗಂಡು ಮಕ್ಕಳು. 4 ಜನರು ನಹೋಮಿ ಪ್ರತ್ಯೇಕವಾಗಿ ಆ ಜಾಗದಲ್ಲಿ ಇರುವಾಗ, ಆ ರಾಜ್ಯದಲ್ಲಿ ಏನು ಎಲ್ಲ ಊಟಕ್ಕೆಲ್ಲ ಕಷ್ಟ ಆಯಿತು, ಅಲ್ಲೆಲ್ಲ ಏನು ಸಮಸ್ಯೆಗಳು ಉಂಟಾಯಿತು, ಏನು ಊಟಕ್ಕೆ ಬೇಕಾದ ವಸ್ತುಗಳು ಸಿಗೋದಿಲ್ಲ, ಅಂದರೆ ಬರಗಾಲ ಬಂತು. ಅದಕ್ಕಾಗಿ ಬೇರೊಂದು ರಾಜ್ಯಕ್ಕೆ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯಾಕೆಂದರೆ ಇಲ್ಲಿ ಇರುವಾಗಲೇ ಅವರ ಗಂಡ ಸತ್ತು ಹೋಗ್ತಾರೆ. ಈ ತಾಯಿ ಮತ್ತು 2 ಮಕ್ಕಳು ಆ ರಾಜ್ಯಕ್ಕೆ ಹೋಗ್ತಾರೆ. ಅಲ್ಲಿ ಅನ್ಯ ಜಾತಿಯರ ಹುಡುಗಿ ಹತ್ರ ಮದುವೆ ಆಗ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಅವರ ಜಾತಿಯ ಅಲ್ಲಿ ಮಕ್ಕಳು ಯಾರು ಇಲ್ಲ, ಹೆಣ್ಮಕ್ಕಳು. ಪ್ರೈಸ್ ದಿ ಲಾರ್ಡ್. ಮದುವೆ ಆಗ್ತಾರೆ. ಆದರೆ 10 ವರ್ಷದಲ್ಲಿ ಅವ್ರ 2 ಮಕ್ಕಳು ಸತ್ತು ಹೋಗ್ತಾರೆ. ಉರಿದವರು ಯಾರು? ಅವರ ಹೆಂಡತಿಯರು ನಹೋಮಿ, ಇನ್ನೊಬ್ಬ ಮಗನ ಹೆಂಡತಿ ಆರ್ಫಾ, ಇನ್ನೊಂದು ಮಗನ ಹೆಂಡತಿ ರೂತ್. ಈ 3 ಜನ ಮಾತ್ರ ಸ್ತ್ರೀಯರು ಉಳಿತಾರೆ. ಪ್ರೈಸ್ ದಿ ಲಾರ್ಡ್. ಇವರು ಹೆಂಗೆ ಅಂದರೆ 10 ವರ್ಷ ಜೀವನ ನಡೆಸ್ತಾರೆ. ಆದರೆ ವಿವಾಹ ಜೀವನ, ಇವರು ಸತ್ತು ಹೋದರು. ಆಗ ತಾಯಿ ಹೇಳ್ತಾರೆ, ನವಮಿ ಹೇಳ್ತಾರೆ, ನೀವು ನಿಮ್ಮ ರಾಜ್ಯಕ್ಕೆ ಇಲ್ಲಿ ಹೋಗಿ, ನಾನು ನನ್ನ ರಾಜ್ಯಕ್ಕೆ ಹಿಂದಕ್ಕೆ ಹೋಗ್ತೀನಿ. ಪ್ರೈಸ್ ದಿ ಲಾರ್ಡ್. ನೀವು ಇನ್ನೂ, ಯಾಕಂದರೆ ಹೆಂಗಿದ್ದೀರಿ ನೀವು, ಈಗ ನೀವು ಇನ್ನೊಂದು ಮದುವೆ ಆಗ್ಬೋದು, ನೀವು ನಿಮಗೆ ನಿಮ್ಮ ಜೀವನವನ್ನು ಸಾಗಿಸ್ಬೋದು. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಆದರೆ ಕೂಡ ಲಾಸ್ಟಿಗೆ ಆರ್ಫಾ ತನ್ನ ರಾಜ್ಯಕ್ಕೆ ಹಿಂದಕ್ಕೆ ಹೋಗ್ತಾಳೆ. ಆದರೆ ರೂತ ನಹೋಮಿಯೊಟ್ಟಿಗೆ ತನ್ನ ರಾಜ್ಯಕ್ಕೆ ಬರ್ತಾಳೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವು ಅದು ರೂತ ಹೇಳುವಂಥ ಮಾತುಗಳಿವೆ. ಎಲ್ಲಿ ನೀನಿದ್ದೀಯೋ ಅಲ್ಲಿ ನಾನಿರುವೆನು. ಯಾವ ದೇಶ ನಿನ್ನದೋ ಅದೇ ದೇಶ ನನ್ನದು. ಯಾವ ದೇವರು ನಿನ್ನದೋ ಅದೇ ದೇವರು ನನ್ನದು. ಪ್ರೈಸ್ ದಿ ಲಾರ್ಡ್. ಇಂಥ ಸೊಸೆ ಅವರೀಗ ಸಿಗಲಿಕ್ಕಿಲ್ಲಲ್ಲ, ಆಗ ಸಿಕ್ಕಿದ್ರು ಪಾಪ ಅವರಿಗೆ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥಿಸುವುದಾದರೆ, ನಿಮ್ಮ ಮಕ್ಕಳು ಚಿಕ್ಕಿರ್ಬೋದು, ಇವತ್ತಿನಿಂದ ಆ ಮಕ್ಕಳಿಗೆ ಒಳ್ಳೆಯ ಒಂದು ಸೊಸೆ ಸಿಗಲಿಕ್ಕೆ ಪ್ರಾರ್ಥಿಸಿ. ಒಳ್ಳೆಯ ಸೊಸೆ ಸಿಗುತ್ತೆ, ನಿಮಗೆ ಸಿಗುತ್ತೆ. ನೀವು ಪ್ರಾರ್ಥಿಸಲ, ಅದಕ್ಕಾಗಿ ಹೀಗೆಲ್ಲ ಆಗುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಗೆ ನೋಡಿ ದೇವರ ಬಗ್ಗೆ. ರೂತ್ ಒಬೇದ ಎಂಬ ಬೋವಾಜ್ ಎಂಬ ಅಲ್ಲಿ ರಾಜನಾಗಿರ್ತಾನೆ ಆ ರಾಜ್ಯದಲ್ಲಿ. ಅವನಿಗೆ ಸ್ವಲ್ಪ ಆಸ್ತಿ ಜಾಸ್ತಿ. ಈ ರೂತಳು ಅವಳ ಗದ್ದೆಗೆ ಕೆಲಸಕ್ಕೆ ಹೋಗ್ತಾಳೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಹೋಮಿ ಸ್ವಲ್ಪ ಡ್ರೆಸ್ ಮಾಡಿಕೊಂಡು ಕಳಿಸ್ತಾಳೆ, ನೀನು ಹೋಗು, ಬೋವಾಜ್ ನಿನ್ನನ್ನು ನೋಡಿದರೆ ಅವನು ಏನು ಹೇಳ್ತಾನೆ ನೋಡು ಅಂತ. ಆ ಬೋವಾಜ್ ಹೇಳ್ತಾನೆ, ನೀನು ಇಲ್ಲಿ ಯಾಕೆ, ಅದು ಆಳುಗಳಿಗೆ ಹೇಳ್ತಾನೆ, ಇವರಿಗೆ ನೋಡಿ ಏನು ಹೊತ್ಕೊಂಡು ಹೋಗ್ತಾರೆ ಅದೆಲ್ಲ ಕಟ್ ಮಾಡಿ ಸ್ವಲ್ಪ ಬಿಡು, ಅಲ್ಲಿ ಇವಳು ಹೊತ್ತುಕೊಂಡು ಮನೆಗೆ ಹೋಗಲಿ, ಏನಾದರೂ ಕೊಂಡೋಗಲಿ ಮನೆಗೆ ಅಂತ ಬೋವಾಜ್ ಹೇಳ್ತಾನೆ. ಆಮೇಲೆ ಬೋವಾಜ್ ರೂತ್ ಹತ್ರ ಮದುವೆ ಆಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ರೂತ್ ಅವ್ರ ಮದುವೆ ಆದಮೇಲೆ ಅವರಿಗೆ ಒಂದು ಗಂಡು ಆಗುತ್ತದೆ. ಅವನ ಹೆಸರು ಒಬೇದ್ ಅಂತ. ಪ್ರೈಸ್ ದಿ ಲಾರ್ಡ್. ಒಬೇದನು ಮದುವೆ ಆಗ್ತಾನೆ, ಅವರಿಗೆ ಮಕ್ಕಳಾಗ್ತದೆ. ಯಾರು ದಾವೀದನ ಅಪ್ಪ ಯಾರು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅಲ್ಲಿಂದ ದಾವೀದನ ಜನನ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬೋವಾಜ್ ಅತ್ತ ಅವನು ಒಬೇದ್ ಜಲ್ಮತ, ಒಬೇದ್ ಅತ್ತ ಅವನು ಕೋನ್ ಜಲ್ಮತ ना दावीद से बापा इच्छा नाव गाले जस्से ಒಬೇದ್ ಕೈ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನೋಡಿ, ಬೋವಾಜನಿಂದ ಒಬೇದ್, ಒಬೇನಿಂದ ಜಸ್ಸೆಯಿಂದ ದಾವೀದ, 4 ತಲೆಮಾರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಒಂದು ವಿಧವೆ ಸ್ತ್ರೀಯಿಂದ ಯೇಸುವಿನ ಮೂಲ ಅಲ್ಲಿಂದ ಹೊರಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯಾಕೆಂದರೆ ಆ ರೂತಳು ತನ್ನ
ಪ್ರತ್ಯೇಕವಾಗಿ ತಾಯಿ ಅಂದರೆ ಗಂಡನ ತಾಯಿಗೆ ವಿಧೇಯಳಾಗಿ ನಡೆದಿದ್ದರಿಂದ ದೇವರಿಗೆ ವಿಧೇಯ ಆದಳು. ದೇವರು ಆಶೀರ್ವದಿಸಿದರು. ಒಬೇನ ಹತ್ರ ಮದುವೆ ಮಾಡಿದ್ರು, ಬೋವಜನ ಹತ್ರ ಮದುವೆ ಮಾಡಿದ್ರು. ಬೋವಜನಿಗೆ ಒಂದು ಗಂಡು ಮಗ ಕೊಟ್ಟರು, ಒಬೇದ ಕೊಟ್ಟನು. ಒಬೇದಕ್ಕೆ ಜೆಸ್ಸೆ ಕೊಟ್ಟನು. ಜೆಸ್ಸೆಯಿಂದ ದಾವೀದನು ಹುಟ್ಟಿದನು. ದಾವೀದನ ಮೂಲದಿಂದ ಬರ್ತದೆ ಯೇಸುವಿನ ಸಂತಾನ. ಪ್ರೈಸ್ ದಿ ಲಾರ್ಡ್. ನೋಡಿ ಎಷ್ಟೊಂದು ಸ್ಟೋರಿ. ನೀವು ಬೈಬಲ್ ಓದೋದಿಲ್ವಾ? ಇದೆಲ್ಲ ಓದಬೇಕು, ಇದೆಲ್ಲ ಓದಬೇಕು, ತುಂಬ ನಮ್ಮ ತಿಳಿದುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಇಂಥ ಒಂದು ಸೌಭಾಗ್ಯ ಇವತ್ತು ನಮಗೆ ತಿಳಿಸಿದ್ದಾರೆ ದೇವರು. ಇದೆಲ್ಲಕ್ಕಾಗಿ ಒಂದು ಕರಗಳನ್ನು ಮೇಲಕ್ಕೆತ್ತಿ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಹಾಲೆಲೂಯಾ 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 ಹಾಲೆಲೂಯಾ. ಈರಬ ಬರೆ ಕಲಬರೆದಾಗ ಚಂದರ ಬರೆ ಕರಬಲ ಕಲ ಜೀಸ. ಥ್ಯಾಂಕ್ ಯು ಜೀಸ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಗ್ಲೋರಿಫೈ ಮೈಟಿ ಗಾಡ್. ಹಾಲೆಲೂಯಾ. ವರ್ಷಿಪ್ ಲಾರ್ಡ್ ಜೀಸ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಚಪ್ಪಳೆ ತಟ್ಟುತ್ತಾ ಸಂತೋಷದಿಂದ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ನಿನಗಾಗಿ ಕೊರಗಿರುವ, ಓಡಿ ಬಾ ನನ್ನ ಮಗನೇ. ನಿನಗಾಗಿ ಕೊರಗಿರುವ, ಓಡಿನ ಮನ್ಮಗನೇ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ
ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕಣ್ಣೀರೆಲ್ಲ ಒರೆಸುವನು, ಕರ ಹಿಡಿದು ನಡೆಸುವನು. ಕಣ್ಣೀರೆಲ್ಲ ಒರೆಸುವನು, ಕರ ಹಿಡಿದು ನಡೆಸುವನು. ಆಸೆಯೆಲ್ಲ ನಿನ್ ಬಯಕೆಯಲ್ಲ ಹಿಂದೆ ಪೂರೈಸುವ, ಆಸೆಯೆಲ್ಲ ನನ್ನ ಬಯಕೆಯಲ್ಲ ಹಿಂದೆ ಪೂರೈಸುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ್ಯ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ್ಯ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ರೋಗವನ್ನು ನೀಗಿಸುವ, ಕ್ಷಣದಲ್ಲೇ ಸುಖ ಕೊಡುವ. ರೋಗವನ್ನು ನೀಗಿಸುವ, ಕ್ಷಣದಲ್ಲೇ ಸುಖ ಕೊಡುವ. ದೆವ್ವಗಳೆಲ್ಲ ನಡುಗುವು ಉನ್ನತದ ಸನ್ನಿಧಿಯಲ್ಲಿ. ದೆವ್ವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ್ಯ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ್ಯ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ 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 ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ 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 ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲೂಯ 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 ಹಲ್ಲೆಲು ಹಲ್ಲೆಲೂಯ ಹಲ್ಲೆಲು ಹಲ್ಲೆಲು ಹಲ್ಲೆಲಿ 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 ಹೀರ ಬಬರೆ ಕಲಬರೆ ನಗರ ಶಂಕರ ಬರೆ ಕರಬರೆ ಕಲ ಜೀಸಾ ಥ್ಯಾಂಕ್ ಯು ಜೀಸಾ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಹಲ್ಲೆಲೂಯ 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 ಹಲ್ಲೆಲೂಯ. ಒಂದು ಗಳಿಗೆ ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಮ್ಮನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ. ನಿಮ್ಮ ವೈಯಕ್ತಿಕ ಜೀವನವನ್ನು ಸಮರ್ಪಣೆ ಮಾಡಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಂದಂಥ ಕಷ್ಟಗಳು, ನಷ್ಟಗಳು, ಸೋಲುಗಳು, ಸಾಲದ ಬಾಧೆಗಳು ಎಲ್ಲವೂ ಸಮರ್ಪಣೆ ಮಾಡಿ. ನಿಮ್ಮ ದೇಹದಲ್ಲಿ ಇರುವಂಥ ಪ್ರತಿಯೊಂದು ರೋಗ ರುಜಿನಗಳು, ಕಷ್ಟಗಳು ದೇವರಿಗೆ ಸಮರ್ಪಣೆ ಮಾಡಿ. ನಿಮ್ಮ ವಿವಾಹ ಜೀವನ, ಯಾರೆಲ್ಲ ಮದುವೆ ಆಗಿ ಇದ್ದರೋ ಅವರ ವಿವಾಹ ಜೀವನವನ್ನು, ನಿಮ್ಮ ದಾಂಪತ್ಯ ಜೀವನವನ್ನು ಸಮರ್ಪಣೆ ಮಾಡಿರಿ.
ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಗುವಿನ ಭಾಗ್ಯ ನಿಮಗೆ ಆಗಿದ್ದರೆ ಆ ಮಗುವನ್ನು, ಆ ಮಕ್ಕಳನ್ನು ಸಮರ್ಪಣೆ ಮಾಡಿರಿ. ದೇವರ ಚಿತ್ತ ಪ್ರತಿಯೊಬ್ಬರ ಕುಟುಂಬದಲ್ಲಿ ಇವತ್ತು ನೆರವೇರಲಿ. ಎಲ್ಲ ಪಾಪದ ಜೀವನವನ್ನು ಸಮರ್ಪಣೆ ಮಾಡೋಣ. ಅಪ್ಪ ತಂದೆ, ಮಾಡಿದಂಥ ಪಾಪಗಳನ್ನು ಕ್ಷಮಿಸುವ ಅಪ್ಪ ತಂದೆಯಿಂದ ಪ್ರಾರ್ಥಿಸೋಣ. ನಮ್ಮ ಮನಸ್ಸಿನಿಂದ, ಯೋಚನೆಯಿಂದ, ಹಾಗೆ ನಮ್ಮ ಹೃದಯದ ಪ್ರತ್ಯೇಕವಾಗಿ ಅನಿಸಿಕೆಯಿಂದ ಎಷ್ಟೋ ಪಾಪಗಳನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ಮನಸ್ಸು ಸುಮ್ಮನೆ ನಿಲ್ಲುವುದಿಲ್ಲ, ನಮ್ಮ ಹೃದಯ ಸುಮ್ಮನೆ ನಿಲ್ಲುತ್ತಿದ್ದಲ್ಲ. ಯಾವುದೆಲ್ಲ ಕೊಳಕೆಲ್ಲ ನಮ್ಮ ಮನಸ್ಸಿನಲ್ಲಿ ತಂದಾಗತ್ತೆ, ಆ ಕೊಳಕು ನಮ್ಮ ಹೃದಯಕ್ಕೆ ಇಳಿಯುತ್ತೆ. ದೇವರ ಆಲಯ ಆದಂಥ ನಮ್ಮ ದೇಹ ಸೈತಾನನ ಆಲಯಾಗಿ ಪರಿವರ್ತನೆ ಹೊಂದುತ್ತದೆ. ಇವತ್ತು ಪಶ್ಚಾತ್ತಾಪ ಪಟ್ಟು ಯಾವುದೆಲ್ಲ ಕಾರಣಗಳಿಂದ ನಮ್ಮಲ್ಲಿ ಈ ಪಾಪಗಳು ಬಂದು ನೆಲೆದಿದೆಯೋ ಅದೆಲ್ಲ ತೆಗೆದು ಹಾಕೋಣ. ಯೇಸುವಿನ ಪರಿಶುದ್ಧ ರಕ್ತವನ್ನು ತಗೊಳ್ಳಿ, ನಿಮ್ಮ ತಲೆಯ ಮೇಲಿಂದ ಕಾಲ ಬಿಡುವವರೆಗೆ. Lord Jesus, cleanse with your precious blood, Lord Jesus. I'll take your precious blood upon him. Each and every that family members ಪ್ರಾರ್ಥಿಸಿ. ನಿಮ್ಮ ಕುಟುಂಬಸ್ಥರ ಮೇಲೆ ಯೇಸುವಿನ ಪವಿತ್ರ ರಕ್ತವನ್ನು ತಗೊಳ್ಳಿ. ನಿಮ್ಮ ಮದುವೆ ಜೀವನದಲ್ಲಿ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮನೆಯ ಮೇಲೆ ಪವಿತ್ರ ರಕ್ತವು ಸುರಿಸಲ್ಪಡಲಿ. ನಮ್ಮೆಲ್ಲ ಪಾಪಗಳು ನೀಗಿ ಹೋಗಲಿ, ಕಷ್ಟಗಳು ನೀಗಿ ಹೋಗಲಿ, ರೋಗಗಳು ನಮ್ಮನ್ನು ಬಿಟ್ಟು ತೊಲಗಲಿ, ಸಾಲದ ಬಾಧೆಗಳು ಎಲ್ಲವೂ ತೀರಿ ಹೋಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಬಿಡುಗಡೆಯಾಗಲಿ. ನಮಗೆ ಅಭಿಷೇಕಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುವೇ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಯೇಸುವೇ. Let your fire fill us. ಎರಡು ಕರಗಳನ್ನು ತೆರೆದಿಟ್ಟುಕೊಳ್ಳೋಣ. ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿಕ್ಕಾಗಿ ಪ್ರಾರ್ಥಿಸೋಣ. ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಈಗ ನಮ್ಮ ಇದ್ದಂಥ ಅಭಿಷೇಕವನ್ನು ಇನ್ನೂ ಹೆಚ್ಚು ಬಲಗೊಳ್ಳಲಿ. ಅಭಿಷೇಕವು ನಮ್ಮಲ್ಲಿ ಬಿಡುಗಡೆಯನ್ನು ಹೊಂದುವಂಥ ಅಭಿಷೇಕ ನಮಗೆ ನೀಡಲಿ. ಥ್ಯಾಂಕ್ ಯು ಜೀಸಸ್. ಯೆಹೋವಾ ಹೀರೆ ನನ್ನನ್ನು ಕಾಯುವೆ, ನೀ ಮಾತ್ರ ಸಾಕು ನನಗೆ. Yes Lord Jesus. ಯೆಹೋವಾ ರಾಫ ಸೌಖ್ಯದಾಯಕ, ಸೌಖ್ಯದಾಯಕ, ನಿನ್ನ ಬಾಸುಂಡಿಯಿಂದ, ನಿನ್ನ ಬಾಸುಂಡೆಯಿಂದ ಗುಣವಾದೆ. ಯೆಹೋವಾ ಶಮ್ಮ ಜೊತೆಯಲ್ಲೇ ಇರುವೆ, ನನಗೆಂದಿಗೂ ಭಯವೇ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು. ಎಲ್ಲರೂ ಹಾಡೋಣ. ನೀ ಮಾತ್ರ ಸಾಕು, ಸ್ವರವೆತ್ತಿ ಹಾಡಿ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಯಾರಿಗೊಬ್ರು ಕಣ್ಣಿನ ಸಮಸ್ಯೆ ಇದೆ, ರೈಟ್ ಸೈಡ್ ಕಣ್ಣಿನ ಸಮಸ್ಯೆ ಇದ್ದವರಿಗೆ ಯಾರಿಗೊಬ್ರು ಯೇಸು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. ಕಣ್ಣಿನ ಸಮಸ್ಯೆಯಿಂದ ಬಿಡುಗಡೆಯನ್ನು ನೀಡ್ತಾ ಇದ್ದಾರೆ ಈ ಕ್ಷಣದಲ್ಲಿ.
ಸುಮಾರು ಒಂದು 6 ತಿಂಗಳಿಂದ ಕುತ್ತಿಗೆ ನೋವಿನಿಂದ ಬಳಲುತ್ತಿದ್ದ ಒಬ್ಬರಿಗೆ ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿ. ಕುತ್ತಿಗೆ ನೋವು, ನೆಕ್ ಪೇನ್, ಇದರಿಂದ ಯೇಸು ಬಿಡುಗಡೆ ಕೊಡ್ತಾ ಇದ್ದಾರೆ. ಪ್ರಾರ್ಥಿಸಿ, ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ. ಯಾವಾಗ ಅಭಿಷೇಕ ನಮ್ಮನ್ನು ಅಭಿಷೇಕ ಮಾಡ್ತದೆ, ಅದು ಇಳಿಯಲ್ಪಡ್ತದೋ ನಮ್ಮ ರೋಗ ರುಜಿನಗಳು ಗುಣವಾಗುತ್ತೆ. ಸಮರ್ಪಣೆ ಮಾಡಿ ಪ್ರಾರ್ಥಿಸಿ. ಯೆಹೋವ ಶಲ್ಲೋಮ್, ನನ್ನ ಸಮಾಧಾನ, ನನಗೆಂದಿಗೂ ಚಿಂತೆಯಿಲ್ಲ. Yes Lord Jesus. ಯೆಹೋವ ನಿಸ್ಸಿಯೇ, ಜಯ ಧ್ವಜವು, ನನಗೆಂದಿಗೂ ಸೋಲೆಯಿಲ್ಲ. ಯೆಹೋವನೇ ಒಳ್ಳೆಯ ಕುರುಬ, ನನಗೆಂದಿಗೂ ಕೊರತೆ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಎಲುಬಿನ ಸಮಸ್ಯೆಯಲ್ಲಿ ಇರುವಂಥ ಮೊಣಕಾಲಿನಿಂದ ಆ್ಯಂಕಲ್ನ ಮೇಲೆ ಆ ಎಲುಬು ಸಮಸ್ಯೆ ಇದೆ, ನೋವಾಗ್ತದೆ ತುಂಬ. ಏನು ಸಮಸ್ಯೆ ಇದೆ? ಈ ಎಲುಬಿನ ಸಮಸ್ಯೆಯಿಂದ ನರಳುತ್ತಿದ್ದ ಒಬ್ಬರಿಗೆ ಯೇಸು ಗುಣಪಡಿಸ್ತಾ ಇದ್ದಾರೆ. ಈ ಎಲುಬಿನ ನೋವುಗಳಿದ್ದರೆ ಯಾರಾದರೂ ಪ್ರಾರ್ಥಿಸಿ. ನಿಮಗೆ ಯಾವುದಾದ್ರೂ ನೋವು ಇದ್ದರೆ ಆ ಜಾಗದಲ್ಲಿ ಒಂದು ಸಿಲುಬೆಯ ಗುರುತನ್ನು ತೆಗೆಯಿರಿ. ದೇವರ ಅಭಿಷೇಕ ನಿಮ್ಮನ್ನು ಮುಟ್ಟಲಿ ಕ್ಷಣದಲ್ಲಿ. ಲಾರ್ಡ್ ಜೀಸಸ್, ಎವ್ರಿ ಪೇನ್ ಆಫ್ ದ ಬೋನ್ಸ್ ಲಾರ್ಡ್ ಜೀಸಸ್. ಅಪ್ಪ ತಂದೆ, ಎಲ್ಲ ನೋವುಗಳು ಬಿಟ್ಟು ತೊಲಗಲಿ ಅಪ್ಪ ತಂದೆ. ಎಲುಬಿನ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಯೇಸುವೆ ಈ ಕ್ಷಣದಲ್ಲಿ ಬಿಟ್ಟು ತೊಲಗಲಿ ಅಪ್ಪ ತಂದೆ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ಬಿಡುಗಡೆ ಆಗಲಿ ಅಪ್ಪ ತಂದೆ. ಎಲ್ಲರೂ ಪ್ರಾರ್ಥಿಸಿ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, let your fire flow Lord. ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸುವೇ. ಕರಗಳನ್ನು ಮೇಲಕ್ಕೆತ್ತೋಣ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಕರ್ತರಾದ ಯೇಸುವೆ, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ನಿಮ್ಮ ಮಹಿಮೆ ಉಂಟಾಗಲಿ ಅಪ್ಪ ತಂದೆ. ಎಲ್ಲರನ್ನು ಅಭಿಷೇಕ ಮಾಡಿರಿ ಅಪ್ಪ ತಂದೆ. ಎಲ್ಲ ನೋವುಗಳು ಬಿಟ್ಟು ತೊಲಗಲಿ, ಎಲ್ಲ ರೋಗಗಳು ಬಿಟ್ಟು ತೊಲಗಲಿ, ಎಲ್ಲ ಸೋಲುಗಳು ಬಿಟ್ಟು ತೊಲಗಲಿ ಯೇಸುವೆ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ ಜೀವನದಲ್ಲಿ ಅವರ ನಡೆಯಲಿ ಅಪ್ಪ ತಂದೆ. ಅಪ್ಪ ತಂದೆ, ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಗಟ್ಟಿಯಾಗಿ ಸ್ತುತಿಸಿರಿ, ಗಟ್ಟಿಯಾಗಿ ಸ್ತುತಿಸಿ, ಸ್ವರವೆತ್ತಿ ಸ್ತುತಿಸಿರಿ. ಬಂಧನಗಳೆಲ್ಲ ಮುರಿಯಲ್ಪಡಲಿ ಅಪ್ಪ ತಂದೆ. ಸ್ತುತಿಸುವಾಗ ಅಪ್ಪ ತಂದೆ, ನಿಸಾಕೆ ನಗೆ, ನಿಸಾಕೆ ನಗೆ, ನಿಸಾಕೆ ನಗೆ ಯೇಸುವೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ ಯೇಸು. ಒಂದು ಗಳಿಗೆ ಮೌನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ಮೌನವಾಗಿ ಒಂದುಗಳಿಗೆ ಯಾವುದನ್ನು ಪ್ರಾರ್ಥಿಸಬೇಡಿ. ದೇವರ ಸಂಬಂಧ, ದೇವರ ಇರುವಿಕೆ, ದೇವರ ಅಭಿಷೇಕ ಹೊಂದುವಂಥ ಸಮಯ. ಮೌನವಾಗಿ 1 ನಿಮಿಷ ಮೌನವಾಗಿ ನಿಂತುಕೊಳ್ಳಿ. ದೇವರು ನಿಮ್ಮಲ್ಲಿ ಮಾತಾಡುವಂಥ ಸಮಯ. ದೇವರು ನಿಮಗೆ ಸಾಂತ್ವನವನ್ನು ಹೇಳುವಂಥ ಸಮಯ. ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥ ಸಮಯ. ನಿಮ್ಮ ಹೃದಯದಲ್ಲಿ ಸಂತೋಷವನ್ನು ಬೆಳಗಿಸುವಂಥ ಸಮಯ. ಯಾರಿಗೆಲ್ಲ ನಿಮ್ಮ ಸಂಬಂಧಿಕರಿಂದ ಪ್ರೀತಿ ಸಿಗುವುದಿಲ್ಲೋ ಅದೆಲ್ಲ ಪ್ರೀತಿ ಯೇಸು ಈಗ ಕೊಡ್ತಾ ಇದ್ದಾರೆ. ಇಲ್ಲೊಂದು 4-5 ಜನ ಇದ್ದಾರೆ ಹೆಂಗಸರು, ಅವರಿಗೆ ಸರಿಯಾಗಿ ಮನೆಯಲ್ಲಿ ಪ್ರೀತಿ ಸಿಗೋದಿಲ್ಲ, ತುಂಬ ನೊಂದುಕೊಂಡಿದ್ದಾರೆ. ಅವರಿಗೆ ಯೇಸು ತನ್ನ ಪ್ರೀತಿಯನ್ನು ನೀಡುತ್ತಾ ಇದ್ದಾರೆ. ಆ ಪ್ರೀತಿಯನ್ನು ಪಡ್ಕೊಳ್ಳಿ. ನಿಮ್ಮ ಹೃದಯವನ್ನು ತೆರೆದಿಟ್ಟುಕೊಂಡು ಪ್ರಾರ್ಥಿಸಿರಿ. ಅಪ್ಪ, ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿರಿ ಅಪ್ಪ ತಂದೆಯೇ. ಈ ಲೋಕದ ಪ್ರೀತಿ ನನಗೆ ಬೇಡ, ನಿಮ್ಮ ಪ್ರೀತಿ ನಮಗೆ ಬೇಕು ಅಪ್ಪ ತಂದೆಯೇ. ಈ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ತುಳುಕುವಂತೆ ಅಭಿಷೇಕ ಮಾಡಿರಿ ಅಪ್ಪ ತಂದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ತುಂಬ ಜನರಿಗೆ ಪ್ರೀತಿ ಅಭಿಷೇಕವಂತ ಸಮಯ. ನಿಮಗೆ ನೋಡಿ, ನಿಮ್ಮ ಕಣ್ಣುಗಳಲ್ಲಿ ನೀರು ಬರ್ತಾ ಇದೆ. ಕೆಲವರಿಗೆ ಒಂದೊಂದು ಅಭಿಷೇಕ ನಿಮಗೆ ಸಿಗುತ್ತಾ ಇದೆ, ಕೆಲವರಿಗೆ ದರ್ಶನ ಸಿಗುತ್ತಾ ಇದೆ, ಕೆಲವರು ಯೇಸುವಿನ ಮುಖವನ್ನು ಕಾಣ್ತಾ ಇದ್ದಾರೆ. ಇದೆಲ್ಲ ನಿಮಗೆ ದಯಪಾಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. Hallelujah. 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 ഡിസംബർ 8 ഡിസംബർ 8 സഭ ഇന്ന് പരിശുദ്ധ അമ്മയുടെ അമലോത്ഭവ തിരുനാൾ ആഘോഷിക്കുന്ന ദിവസമാണ്. ಧರ್ಮಸಭೆ ಈ ದಿನ ಪರಿಶುದ್ಧ ಮಾತೆಯ ಜನ್ಮ ಪಾಪವಿಲ್ಲದೆ ಗರ್ಭಧರಿಸಿದ ಆ ಮಾತೆಯ ಹಬ್ಬವನ್ನು ಇವತ್ತು ಆಚರಿಸುವಂಥದ್ದು. Church is celebrating the immaculate conception of Our Lady of Mother Mary. ಜನ್ಮ ಪಾಪವಿಲ್ಲದಂತಹ ತಾಯಿ പരിശുദ്ധ അമ്മയുടെ സ്തുതിക്കായിട്ട് ಪರಿಶುದ್ಧ ಮಾತೆಯ ಸ್ತುತಿಗಾಗಿ നമോ മരിയേ വരപ്രസാദപൂർണേ ಎಲ್ಲರೂ ಹೇಳಿ.
പാപികളായ നമുക്കായി. ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ ವರಪ್ರಸಾದಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯೇ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ ವರಪ್ರಸಾದಪೂರ್ಣೆ. ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯೇ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. Praise the Lord. Praise the Lord. Hallelujah. 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 എല്ലാവരും കുളിത്തുകൊള്ളിരി. ദൈവം ലോകത്തിന് നൽകിയ ഏറ്റവും വലിയ സമ്മാനമാണ്. ದೇವರು ಲೋಕಕ್ಕೆ ಕೊಟ್ಟಂತ ಶ್ರೇಷ್ಠವಾದ ಒಂದು ಬಹುಮಾನವೆಂದರೆ പരിശുദ്ധ അമ്മയുടെ ജീവിതം. ಪರಿಶುದ್ಧ ಮಾತೆಯ ಜೀವನ. ദൈവത്തിൻ്റെ പുത്രൻ ജനിക്കാൻ ದೇವರ ಪುತ್ರ ಜನಿಸಲು ദൈവം ഒരിടം തേടി വന്നത് ದೇವರು ಒಂದು ಸ್ಥಳ ಹುಡುಕಿಕೊಂಡು ಬಂದದ್ದು പരിശുദ്ധ അമ്മയുടെ അടുത്താണ്. ಪರಿಶುದ್ಧ ಮಾತೆಯ ತೀರ. ദൈവത്തിൻ്റെ പുത്രനെ മാംസം കൊടുക്കുവാൻ ದೇವರ ಪುತ್ರನನ್ನು ಗರ್ಭಧರಿಸಲು ಇಲ್ಲದರೆ ಮಾಂಸ ಕೊಡಲು ദൈവം അനുവാദം ചോദിച്ചത് പരിശുദ്ധ അമ്മയുടെ മുമ്പിലാണ്. ದೇವರು ಅನುವಾದ ಕೇಳಿದ್ದು ಪರಿಶುದ್ಧ ಮಾತೆಯ ಮುಂದೆ. എത്രയോ വലിയ ഉന്നതമായ സ്ഥാനത്തിലേക്കാണ് പരിശുദ്ധ അമ്മയെ ദൈവം തിരഞ്ഞെടുത്തത്. ಎಷ್ಟು ಮಾತ್ರ ಶ್ರೇಷ್ಠವಾದ ಒಂದು ಸ್ಥಾನಕ್ಕೆ ದೇವರು ಪರಿಶುದ್ಧ ಮಾತೆಯನ್ನು ಏರಿಸಿದರು. ദൈവം അങ്ങനെ പരിശുദ്ധ അമ്മയ്ക്ക് ഒരു സ്ഥാനം കൽപ്പിക്കുമ്പോൾ ದೇವರು ಪರಿಶುದ್ಧ ಮಾತೆಗೆ ಅಂತ ಒಂದು ಉನ್ನತ ಸ್ಥಾನ ನೀಡುವಾಗ ഭൂമിയിൽ ഓരോ മകനും മകൾക്കും ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬ ಮಗನಿಗೂ ಮಗಳಿಗೂ ഏറ്റവും വലിയ ബഹുമാനം ദൈവം നമുക്ക് നൽകുകയാണ്. ಅತಿ ಶ್ರೇಷ್ಠವಾದ ಒಂದು ಗೌರವ ಬಹುಮಾನವನ್ನು ಕೊಡುವಂಥದ್ದು. ദൈവത്തിന്റെ സ്വന്തം മകൻ ജനിക്കാൻ ದೇವರ ಸ್ವಂತ ಮಗ ಜನಿಸಲು ഒരു മനുഷ്യപുത്രിക്ക് ദൈവം അവകാശവും അനുവാദവും കൊടുക്കുമ്പോൾ ಒಂದು ಮನುಷ್ಯ ಪುತ್ರಿಗೆ ಅನುಮತಿಯನ್ನು ಕೊಡುವಾಗ ഭൂമിയിൽ ഏതൊരു മകനെയും മകളെയും ಭೂಮಿಯಲ್ಲಿರುವ ಎಲ್ಲ ಮಗನನ್ನು ಮಗಳನ್ನು അതുവഴി അനുഗ്രഹിക്കപ്പെടുകയാണ് എന്ന് ಅದರ ಮುಖಾಂತರ ಅನುಗ್ರಹಿಸಲ್ಪಡುತ್ತಿದ್ದಾರೆಂದು ദൈവം നമ്മെ ഓർമ്മപ്പെടുത്തുകയാണ്. ದೇವರು ನಮಗೆ ತಿಳಿಯಪಡಿಸುವಂಥದ್ದು. നമ്മുടെ അമ്മയെ നമുക്ക് നൽകിയ ನಮ್ಮ ತಾಯಿಯನ್ನು ನಮಗೆ ಕೊಟ್ಟ പിതാവായ ദൈവത്തിനെ നമ്മൾ നന്ദി പറയുക. ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಹೇಳಬೇಕು. അതുവഴിയാണ് ಅದರ ಮುಖಾಂತರ ദൈവത്തിന്റെ രക്ഷാകര കർമ്മം പൂർത്തീകരിക്കപ്പെട്ടത്. ದೇವರ ರಕ್ಷಕರ ಕ್ರಿಯೆಗಳು ನಡೆದದ್ದು. ഹല്ലേലൂയ 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 ഹല്ലേലൂയ. ഈ ഭൂമിയിൽ ഒരേ ഒരു മകളെ അതിന് യോഗ്യതയായി കണ്ടുള്ളൂ. ಈ ಭೂಲೋಕದಲ್ಲಿ ಅದಕ್ಕೆ ಯೋಗ್ಯತೆ ಪಡೆದವಳು ಅವಳೊಬ್ಬಳೆ. ദൈവത്തിന്റെ മകൻ ജനിക്കാൻ യോഗ്യതയുള്ളവള്, ದೇವರ ಮಗ ಜನಿಸಲು ಯೋಗ್ಯತೆ ಇರುವವಳು. ഹല്ലേലൂയ 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 ഹല്ലേലൂയ. ഹല്ലേലൂയ. അതുകൊണ്ടാണ് ലൂർദിലെ ಆದುದರಿಂದ ಲೂರ್ದಿನಲ್ಲಿ വിശുദ്ധ ബർണരീത്തയ്ക്ക് പരിശുദ്ധാമ പ്രത്യക്ഷപ്പെട്ടുകൊണ്ട് പറഞ്ഞത്, ಸಂತ ಬರ್ನರಿತ ಅವರಿಗೆ ಪರಿಶುದ್ಧ ಮಾತೆ ಪ್ರತ್ಯಕ್ಷಪಟ್ಟು ಹೇಳಿದ್ದು, ഞാൻ അമലോത്ഭവയാണ്, ನಾನು ಜನ್ಮ ಪಾಪ ಇಲ್ಲದವಳು. ഹല്ലേലൂയ 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 ഹല്ലേലൂയ. ഹല്ലേലൂയ. പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്. പ്രൈസ് ദി ലോർഡ്. ഈ ദിവസങ്ങളിൽ പ്രത്യേകമായി ಈ ದಿನಗಳಲ್ಲಿ ಪ್ರತ್ಯೇಕವಾಗಿ നാം ക്രിസ്മസിനായിട്ട് ഒരുങ്ങുമ്പോൾ ನಾವು ಕ್ರಿಸ್ಮಸ್ಗೆ ತಯಾರಾಗುವಾಗ പരിശുദ്ധ അമ്മയുടെ പ്രത്യേക മധ്യസ്ഥ അപേക്ഷിക്കണം. ಪರಿಶುದ್ಧ ಮಾತೆಯ ಪ್ರತ್ಯೇಕವಾದ ಮಧ್ಯಸ್ಥಿಕೆಯನ್ನು ಬೇಡಿಕೊಳ್ಳಬೇಕು. അത് നമ്മുടെ കുടുംബത്തിന് ആവശ്യമാണ്, ಅದು ನಮ್ಮ ಕುಟುಂಬಗಳಿಗೆ ಅತ್ಯವಶ್ಯ, നമ്മുടെ ഭവനത്തിന് ആവശ്യമാണ്, ನಮ್ಮ ಮನೆಗೆ ತುಂಬಾ ಅವಶ್ಯ, നമ്മുടെ ಮಕ್ಕൾക്ക് ആവശ്യമാണ്, ನಮ್ಮ ಮಕ್ಕಳಿಗೂ ತುಂಬಾ ಅವಶ್ಯವಾಗಿದೆ, നമുക്ക് ഓരോരുത്തർക്കും ആവശ്യമാണ്. ಪ್ರತಿಯೊಬ್ಬರಿಗೂ ಇದು ತುಂಬಾ ಅಗತ್ಯವಾಗಿದೆ. യേശു നമ്മിൽ ജന്മമെടുക്കുക, ಯೇಸು ನಮ್ಮಲ್ಲಿ ಜನ್ಮ ತಾಳಲು പരിശുദ്ധ അമ്മയെ പോലെ ಪರಿಶುದ್ಧ ಮಾತೆಯಾಗಿ ഇത്രയും അനുഭവമുള്ള വേറെ ആരും ലോകത്തിലില്ല. ಇಷ್ಟು ಅನುಭವ ಇರುವ ಬೇರೆ ಯಾರು ಈ ಲೋಕದಲ್ಲಿ ಇಲ್ಲ. ദൈവത്തിന്റെ പുത്രനെ ഗർഭം ധരിച്ചവളാണ് അവൾ. ದೇವರ ಪುತ್ರನನ್ನು ಗರ್ಭ ಧರಿಸಿದವಳು ಆಕೆ. ഹല്ലേലൂയ
ആ അമ്മയുടെ മധ്യസ്ഥം നിങ്ങൾ തേടണം. ಆ ತಾಯಿಯ ಮಧ್ಯಸ್ಥಿಕೆಯನ್ನು ನೀವು ಕೇಳಬೇಕು. മധ്യസ്ഥം തേടി പ്രാർത്ഥിക്കണം. ಮಧ್ಯಸ್ಥ ಬೇಡಿ ನೀವು ಪ್ರಾರ್ಥಿಸಿ ദൈവത്തെ മഹത്വപ്പെടുത്തണം. ದೇವರನ್ನು ಹಾಗೆ ಮಹಿಮೆ ಪಡಿಸಬೇಕು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. 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 ഗട്ടിയാക്കി ഹല്ലേലൂയ. 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 തിരുനാളിന്റെ എല്ലാ മംഗളങ്ങളും അച്ഛൻ്റെ സ്നേഹപൂർവ്വം നിങ്ങൾക്ക് ಆಶಂಸಿക്കുകയാണ്. ಹಬ್ಬದ ಎಲ್ಲಾ ಶುಭಾಶಯಗಳನ್ನು ಗುರುಗಳು ನಿಮಗೆ ಕೋರುತ್ತಿದ್ದಾರೆ. ആ വിശുദ്ധ നമ്മിലേക്ക് കടന്നു വരട്ടെ. ಆ ಪರಿಶುದ್ಧಿ ನಮ್ಮ ಎಡೆಗೂ ಇಳಿದು ಬರಲಿ. ദൈവത്തിന്റെ ആ വിളി നമ്മിലേക്ക് കടന്നു വരട്ടെ. ದೇವರ ಕರೆಯು ನಮಗೂ ಲಭಿಸಲಿ. നാം അനുഗ്രഹിക്കപ്പെടട്ടെ. ನಾವೆಲ್ಲರೂ ಅನುಗ್ರಹಿಸಲ್ಪಡಲಿ. നമ്മുടെ കുടുംബ ബന്ധങ്ങൾ അനുഗ്രഹിക്കപ്പെടട്ടെ. ನಮ್ಮ ಕುಟುಂಬ ಸಂಬಂಧಗಳು ಅನುಗ್ರಹಿಸಲ್ಪಡಲಿ. ഭാര്യ ഭർത്തൃ ബന്ധങ്ങൾ ಗಂಡ അനുഗ്രഹിക്കപ്പെടട്ടെ. ಹೆಂಡತಿ ಜೀವನಗಳು ಅನುಗ್ರಹಿಸಲ್ಪಡಲಿ. ഹല്ലേലൂയ. ಹಾಲೆಲೂಯ. പരിശുദ്ധ അമ്മയെ മധ്യസ്ഥം വിളിച്ച് പ്രാർത്ഥിക്കുമ്പോൾ ಪರಿಶುದ್ಧ ಮಾತೆಯ ಮಧ್ಯಸ್ಥಿಕೆ ಕೂಗಿ ಕರೆಯುವಾಗ നമ്മുടെ കുടുംബ ബന്ധങ്ങൾ അനുഗ്രഹിക്കപ്പെടുകയാണ്. ನಮ್ಮ ಕುಟುಂಬ ಸಂಬಂಧಗಳು ಆಶೀರ್ವದಿಸಲ್ಪಡುವಂತದ್ದು. ഹല്ലേലൂയ. ಹಾಲೆಲೂಯ. 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 Praise the Lord. 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 ഇന്നത്തെ വചന സന്ദേശമായിട്ട് ಇಂದಿನ ದೇವರ ಸಂದೇಶವಾಗಿ എഫേസ്യർക്ക് എഴുതിയ ലേഖനം 2-ാം അധ്യായം, ಎಫೆಸಿಯರಿಗೆ ಬರೆದಂತಹ ಲೇಖನ 2-ാം അധ്യായം 2ನೇ ಅಧ್ಯಾಯ 20-ാം വാക്യം. 2ನೇ ಅಧ್ಯಾಯ 20ನೇ ವಾಕ್ಯ. നമുക്കൊന്ന് 20 തൊട്ട് 22 വരെ. അപ്പസ്തോലന്മാരും പ്രവാചകന്മാരുമാവുന്ന അടിത്തറമേൽ പണിതുയർത്തപ്പെട്ടവരാണ് നിങ്ങൾ. ഈ അടിത്തറയുടെ മൂലക്കല്ല് ക്രിസ്തുവാണ്. ക്രിസ്തുവിൽ ഭവനം ഒന്നാകെ സമന്വയിക്കപ്പെട്ടിരിക്കുന്നു. കർത്താവിൽ പരിശുദ്ധമായ ആലയമായി അത് വളർന്നുകൊണ്ടിരിക്കുകയും ചെയ്യുന്നു. പരിശുദ്ധാത്മാവിനാൽ ദൈവത്തിൻ്റെ വാസസ്ഥലമായി നിങ്ങളും അവനിൽ പണിയപ്പെട്ടുകൊണ്ടിരിക്കുന്നു. ನೋಡಿ, ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 20ನೇ ವಾಕ್ಯ ನೋಡಿ ಪ್ರಿಯರೇ. ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ. ಯೇಸುಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲು. ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ದೇವ ಮಂದಿರ ಆಗುತ್ತದೆ. ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ಸಹ ಇತರರೆಲ್ಲರೊಡನೆ ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ ಪವಿತ್ರಾತ್ಮ ಅವರಿಂದ ಕಟ್ಟಲ್ಪಡುತ್ತಿದ್ದೀರಿ. പ്രൈസ് ദി ലോർഡ്. ഹല്ലേലൂയ. ഗട്ടിയായി ഹല്ലേലൂയ. 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 ദൈവം ഒരു കെട്ടിടം പണിയുകയാണ്. ನೋಡಿ, ದೇವರು ಇಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸುವಂಥದ್ದು. ദൈവം ഒരു ബിൽഡിംഗ് പണി ആരംഭിക്കുകയാണ്. ನೋಡಿ, ಒಂದು ಬಿಲ್ಡಿಂಗ್ ಕಟ್ಟಡ ಅದರ ಕೆಲಸ ಪ್ರಾರಂಭ ಮಾಡುತ್ತಿದೆ. ദൈവം പണിയുന്ന കെട്ടിടം, ದೇವರು ನಿರ್ಮಿಸುವಂತಹ ಕಟ್ಟಡ നിങ്ങളിലും എന്നിലുമാണ് പണിയുന്നത്. ನಿಮ್ಮಲ್ಲೂ ನಮ್ಮಲ್ಲೂ ಅದನ್ನು ನಿರ್ಮಿಸುವಂಥದ್ದು. ആ കെട്ടിടത്തിന്റെ അതിന്റെ പ്ലാൻ തയ്യാറാക്കുന്നത് പിതാവായ ദൈവമാണ്. ಅದರ ಪ್ಲಾನ್ ತಯಾರು ಮಾಡುವುದು ತಂದೆಯಾದ ದೇವರು. ആ കെട്ടിടത്തിന്റെ മൂലക്കല്ല് ക്രിസ്തുവാണ്. ನೋಡಿ, ಆ ಕಟ್ಟಡದ ಮೂಲೆ ಕಲ್ಲು, ತಳಹದಿಯ ಕಲ್ಲು ಅಂತ ಹೇಳುವುದು കോർണർ സ്റ്റോൺ, ಹೌದು, ಮುಖ್ಯ ಮೂಲೆ ಕಲ್ಲು ക്രിസ്തുവാണ്. ಅದು ಕ್ರಿಸ್ತನಾಗಿದ್ದಾನೆ. ക്രിസ്തുവാണ് മൂലക്കല്ലിൽ മേലാണ് ആ കെട്ടിടം പണിയുന്നത്. ಕ್ರಿಸ್ತುವಾಗಿರುವಂತಹ ಮುಖ್ಯ ಮೂಲೆಗಲ್ಲಲ್ಲಿ ಆ ಕಟ್ಟಡವನ್ನು ನಿರ್ಮಾಣ ಪ್ರಾರಂಭ ಮಾಡುವುದು. പരിശുദ്ധാത്മാവാണ് അത് ആ പണി നിർവഹിക്കുന്നത്. ಅದರ ಕೆಲಸ ಕಾರ್ಯವನ್ನು ನಿರ್ವಹಿಸುವುದು ಪವಿತ್ರಾತ್ಮರು. നമ്മൾ ഓർത്തോണം, ಆಗ ನಾವೆಲ್ಲರೂ ನೆನಪಿನಲ್ಲಿಡಬೇಕು, ദൈവം ഒരു കെട്ടിടം പണിയുകയാണ്. ದೇವರು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. അത് നിങ്ങളിലും എന്നിലുമാണ് പണിയുന്നത്. ಅದು ನಿನ್ನಲ್ಲೂ ನನ್ನಲ್ಲೂ ಆಗಿದೆ.
അതിന്റെ മാസ്റ്റർ പ്ലാൻ പിതാവായ ദൈവമാണ്. ಅದರ ಮಾಸ್ಟರ್ ಪ್ಲಾನ್ ಪಿತನಾದ ದೇವರು. അതിന്റെ മൂലക്കല്ല് ക്രിസ്തുവാണ്. ಅದರ ಮುಖ್ಯ ಮೂಲೆ ಕಲ್ಲು ಕ್ರಿಸ್ತನಾಗಿದ್ದಾನೆ. പരിശുദ്ധാത്മാവാണ് അത് പണിയുന്നത്. ಪವಿತ್ರಾತ್ಮರು ಅದರ ಕೆಲಸ ಮಾಡುತ್ತಿರುವಂತದ್ದು. ഇത്രയും കാര്യം പിടികിട്ടിയ ಇಷ್ಟು ವಿಷಯ ನಿಮಗೆ ತಿಳಿಯುತ್ತಾ? ഹല്ലേലൂയ, ಹಾಲೆಲೂಯ. അതാണ് എഫേസ്യർ 2:20 നമ്മൾ വായിക്കുന്നത്. ಅದನ್ನು ನಾವು ಈಗ ಕೇಳಿದ್ದು ಎಫೆಸ್ಯರ್ 2:22. അപ്പസ്തോലന്മാരും പ്രവാചകന്മാരുമാകുന്ന അടിത്തറമേൽ അത് പണിയപ്പെട്ടിരിക്കുന്നു. ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ. അപ്പസ്തോലന്മാരെന്ന് വെച്ചാൽ ಪ್ರೇಷಿತರು, അപ്പോസ്റ്റൽസ്, ಅಪೊಸ್ತಲರು, ಪ್ರೇಷಿತರು. അപ്പസ്തോലന്മാരും പ്രവാചകന്മാരുമാകുന്ന അടിത്തറമേലാണ് അത് പണിയപ്പെടുന്നത്. ಪ್ರೇಷಿತರು ಮತ್ತು ಪ್ರವಾದಿಗಳಾದ ಅದರ ಅಡಿಪಾಯದಲ್ಲಿ ಇದನ್ನು ಕಟ್ಟಲಾಗಿದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. സഭയെ പടുത്തുയർത്തുന്ന രീതിയെക്കുറിച്ചാണ് പരിശുദ്ധാത്മാവ് വെളിപ്പെടുത്തുന്നത്. ನೋಡಿ, ಧರ್ಮಸಭೆಯನ್ನು ಬೆಳೆಸುವುದರ ಒಂದು ವಿಷಯವನ್ನು ಇಲ್ಲಿ ನಿಮಗೆ ತಿಳಿಯಪಡಿಸುವುದು. നിങ്ങളെയും എന്നെയും അങ്ങനെയാണ് പണിയപ്പെട്ടിരിക്കുന്നത്. ನಿಮ್ಮನ್ನು ನಮ್ಮನ್ನು ಆ ರೀತಿಯೇ ನಿರ್ಮಿಸಿದೆ. നമ്മൾ നോക്കിക്കേ, ನೋಡಿ ಪ್ರಿಯರೇ, ദൈവത്തിന്റെ പണിപ്പുരയിലെ ഒരു അംഗമാണ് നമ്മൾ. ದೇವರ ಆ ಕೆಲಸ ಕಾರ್ಯಗಳಲ್ಲಿ ಒಬ್ಬನು ನಾವು ಸಹ. നിങ്ങൾ വെറുതെ ഭൂമിയിൽ ജനിച്ചത് മാത്രമല്ല, ನೀವು ಸುಮ್ಮನೆ ಈ ಲೋಕದಲ್ಲಿ ಜನಿಸಿದವರಲ್ಲ. ദൈവം നിങ്ങളെ പണിയുകയാണ്. ದೇವರು ನಿಮ್ಮನ್ನು ನಿರ್ಮಿಸುವುದು, നിർമ്മിച്ചു കഴിഞ്ഞു, ನಿಮ್ಮನ್ನು ನಿರ್ಮಿಸಿ ಆಯಿತು. പക്ഷെ പണി പൂർത്തിയായിട്ടില്ല. ಆದರೆ ಅದರ ನಿರ್ಮಾಣ ಇನ್ನು ಪೂರ್ಣವಾಗಲಿಲ್ಲ. പണിതുകൊണ്ടിരിക്കുകയാണ്. ಅದರ ಕಾರ್ಯವು ನಡೆಯುತ್ತಾ ಇದೆ. അപ്പസ്തോലന്മാരും പ്രവാചകന്മാരുമാകുന്ന ಪ್ರೇಷಿತರು ಪ್ರವಾದಿಗಳು ಆದ അടിത്തറമേൽ പണിതുയർത്തപ്പെട്ടവരാണ് നിങ്ങൾ. ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ಹಾಲೆಲೂಯ. ലൂക്കാസ് സുവിശേഷം 9-ാം അധ്യായത്തിലെ ಲೂಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ 1-ാം വാക്യം, 1ನೇ ವಾಕ್ಯ, അവിടെ ഇപ്രകാരം പറയുന്നു. ಅಲ್ಲಿ ಈ ರೀತಿ ಹೇಳುತ್ತಾರೆ, അവിടുന്ന് 12 പേരെ തെരഞ്ഞെടുത്ത് ಅಲ್ಲಿ 12 ಮಂದಿಯನ್ನು ಆರಿಸಿ അവർക്ക് അപ്പസ്തോലന്മാരെന്ന് പേര് നൽകി. ಅವರಿಗೆ ಪ್ರೇಷಿತರೆಂದು ಹೆಸರಿಟ್ಟರು. രോഗികളെ സുഖപ്പെടുത്താൻ, ರೋಗ ನಿವಾರಣೆ ಮಾಡಲು, പിശാചുക്കളെ ബഹിഷ്കരിക്കാൻ, ದೈವಗಳನ್ನು ಬಿಡಿಸಲು അവർക്ക് അധികാരം നൽകി. ಅವರಿಗೆ ಅಧಿಕಾರವನ್ನು ಕೊಟ್ಟರು. ദൈവരാജ്യം പ്രസംഗിക്കാൻ ದೇವರ ಸಾಮ್ರಾಜ್ಯವನ್ನು ಬೋಧಿಸುವುದಕ್ಕೂ അവിടുന്ന് അവരെ അയക്കുകയാണ്. ಹಾಗೆ ಅವರನ್ನು ಕಳುಹಿಸಿಕೊಟ್ಟರು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. മത്തായിയുടെ സുവിശേഷം 16-ാം അധ്യായം 18-ാം വാക്യം. ಮತ್ತಾಯನ ಸುವಾರ್ತೆ 16:18. ദൈവം പറയുകയാണ്, ದೇವರು ಇಲ್ಲಿ ಹೇಳುತ್ತಾರೆ, പത്രോസ് നീ പാറയാകും, ಪೇತ್ರನೇ ನೀನು ಬಂಡೆಯಾಗಿದ್ದಿ, പാറമേൽ എന്റെ സഭ ഞാൻ സ്ഥാപിക്കും, ಈ ಬಂಡೆಯ ಮೇಲೆ ನನ್ನ ಧರ್ಮಸಭೆಯನ್ನು ಕಟ್ಟುವೆನು, നരക കവാടങ്ങൾ അതിനെതിരെ ನರಕದ പ്രബലപ്പെടുകയില്ല. ಬಾಗಿಲು ಅದಕ್ಕೆ ಎದುರಾಗಿ ಬರುವುದಿಲ್ಲ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നീ ഭൂമിയിൽ കെട്ടുന്നവ സ്വർഗ്ഗത്തിൽ കെട്ടപ്പെട്ടിരിക്കും, ನೀನು ಭೂಮಿಯಲ್ಲಿ ಕಟ್ಟುವುದು ಸ್ವರ್ಗದಲ್ಲಿಯೂ ಕಟ್ಟಲ್ಪಡುತ್ತದೆ, ഭൂമിയിൽ അഴിക്കുന്നത് സ്വർഗ്ഗത്തിൽ അഴിക്കപ്പെട്ടിരിക്കും. ನೀನು ಭೂಮಿಯಲ್ಲಿ ಬಿಚ್ಚುವುದು ಸ್ವರ್ಗದಲ್ಲಿಯೂ ಬಿಚ್ಚಲ್ಪಡುತ್ತದೆ. കർത്താവ് ഈ ഭൂമിയിൽ ഒരു സഭ സ്ഥാപിച്ചിട്ടുണ്ട്. ಹಾಗೆ ಪ್ರಭು ಇಲ್ಲಿ ಒಂದು ಧರ್ಮಸಭೆಯನ್ನು ಕಟ್ಟಿದ್ದಾರೆ. അതിന്റെ മൂലക്കല്ല് ക്രിസ്തുവാണ്. ಅದರ ಮುಖ್ಯ ಮೂಲೆಗಲ್ಲು ಕ್ರಿಸ್ತನಾಗಿದ್ದಾನೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നാം ഓരോരുത്തരുമാകുന്ന ನಾವು ಪ್ರತಿಯೊಬ್ಬರಾದಂತಹ സഭയാകുന്ന കെട്ടിടത്തിന്റെ ಧರ್ಮಸಭೆಯಾಗಿರುವ ಕಟ್ಟಡದ ആ ಕಟ್ಟಡದ മൂലക്കല്ല് ക്രിസ്തുവാണ്. ಮುಖ್ಯ ಮೂಲೆ ಕಲ್ಲೆಂಬುದು ಕ್ರಿಸ್ತನಾಗಿದ್ದಾನೆ. ക്രിസ്തുവാണ് അതിന്റെ മൂലക്കല്ല്. ಕ್ರಿಸ್ತನೇ ಆಗಿದ್ದಾನೆ ಮೂಲೆ ആ ಕಲ್ಲು. മൂലക്കല്ലിലാണ് നമ്മൾ ಆ പണിയപ്പെട്ടിരിക്കുന്നത്. ಮುಖ್ಯ ಮೂಲೆ ಕಲ್ಲಲ್ಲಿ ಆಗಿದೆ ನಾವೆಲ್ಲರೂ ನಿರ್ಮಿಸಲಾಗಿರುವಂತದ್ದು. യേശുവാണ് ആ മൂലക്കല്ല്. ಯೇಸು ಆಗಿದ್ದಾರೆ ಆ ಮೂಲೆ ಕಲ್ಲು. പരിശുദ്ധാത്മാവ് നമ്മെ പണിയുന്നത്. ಪವಿತ್ರಾತ್ಮರು ಅದನ್ನು ಕಟ್ಟುತ್ತಿದ್ದಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അതിന്റെ പണി പൂർത്തീകരിച്ചിട്ടില്ല. ಅದರ ಕೆಲಸವು ಇನ್ನು ಪೂರ್ಣವಾಗಲಿಲ್ಲ. അത് മനുഷ്യവംശം നിലനിൽക്കുന്നിടത്തോളം കാലം, ಅದು ಮಾನವ ರಾಶಿ ನೆಲೆಗೊಳ್ಳುವ ತನಕ അതിന്റെ പണി നടന്നുകൊണ്ടേയിരിക്കും. ಅದರ ಕೆಲಸಗಳು ಕಾರ್ಯಗಳು ನಡೆಯುತ್ತಲೇ ಇರುತ್ತವೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ആ കെട്ടിടം വലുതായി കൊണ്ടേയിരിക്കും. ಆ ಕಟ್ಟಡವು ದೊಡ್ಡದಾಗುತ್ತಾ ಇರುತ್ತದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ.
വീണ്ടും ലൂക്കാ സുവിശേഷം 10-ാം അധ്യായം. ಇನ್ನು ಮುಂದೆ ಲೂಕನ ಸುವಾರ್ತೆಯ 10ನೇ ಅಧ್ಯಾಯ. മറ്റ് 72 പേരെ വിളിച്ച് ಇನ್ನು 72 ಮಂದಿಯನ್ನು ಕರೆದು അവിടുന്ന് ಅಲ್ಲಿಂದ താൻ പോകാനിരുന്ന ತಾನು ಹೋಗಲಿದ್ದ പട്ടണങ്ങളിലേക്കും ഗ്രാമങ്ങളിലേക്കും ಊರುಗಳಿಗೂ ಸ್ಥಳಗಳಿಗೂ തനിക്ക് മുമ്പേ അവിടുന്ന് അയച്ചു. ತನಗಿಂತಲೂ ಮುಂದೆ ಅವರನ್ನು ಕಳುಹಿಸಿದರು. ഹല്ലേലൂയ. ಹಲ್ಲೆಲೂಯ. എന്ന് വായിക്കുക. ನೋಡಿ ಕೇಳಿ, ಲೂಕ 10ನೇ ಅಧ್ಯಾಯ 1ನೇ ವಾಕ್ಯ. ಇದಾದ ಮೇಲೆ ಯೇಸು ಸ್ವಾಮಿ ಇನ್ನು 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ഹല്ലേലൂയ. 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 അവർക്ക് അവിടെ നിർദ്ദേശങ്ങൾ കൊടുക്കുകയാണ്. ಅಲ್ಲಿ ಅವರಿಗೆ ನಿರ್ದೇಶನ ನೀಡುವಂತದ್ದು, അവരെന്ത് ചെയ്യണമെന്ന് അവിടെ നിന്ന് കൽപ്പിക്കുകയാണ്. ಅವರು ಏನು ಮಾಡಬೇಕೆಂದು ಅಲ್ಲಿಂದ ಹೇಳಿಕೊಡುವರು, എങ്ങനെ പെരുമാറണം എന്നവരെ പഠിപ്പിക്കുകയാണ്. ಯಾವ ರೀತಿ ನೀವು ಅವರ ಹತ್ರ ಇರ್ಬೇಕಂತ ಕಲಿಸಿಕೊಡುತ್ತಾರೆ. ഈ ഉത്തരവാദിത്വം ಇಂತಹ ಒಂದು ಕರ್ತವ್ಯ ഇന്ന് ಇವತ್ತು ദൈവം നിങ്ങളെയാണ് ഏൽപ്പിച്ചിരിക്കുന്നത്. ಇವತ್ತು ನಿಮ್ಮಲ್ಲಿ ದೇವರು ಕೊಟ್ಟಿರುವಂತದ್ದು ಆ ಕರ್ತವ್ಯವನ್ನು. ആ ഉത്തരവാദിത്വം നിങ്ങൾ നിർവഹിക്കുമ്പോഴാണ് ಆ ಕರ್ತವ್ಯವನ್ನು ನೀವು ನೆರವೇರಿಸುವಾಗ നിങ്ങൾ സഭയെ പടുത്തുയർത്തുന്നത്. ನೀವು ധರ್ಮಸಭೆಯನ್ನು ಬೆಳೆಸುವಂತೆ ಮಾಡುವುದು. ആ ഉത്തരവാദിത്വം നിർവഹിക്കാതിരിക്കുമ്പോൾ ಈ ಕರ್ತವ್ಯವನ್ನು ಮಾಡದೇ ಇರುವಾಗ നിങ്ങൾ സഭയെ പടുത്തുയർത്തുകയല്ല ചെയ്യുന്നത്. ನೀವು ಧರ್ಮಸಭೆಯನ್ನು ಬೆಳೆಸುವುದಲ್ಲ ಮಾಡುವುದು, നിങ്ങൾ സഭയിൽ നിന്ന് അകന്നു പോവുകയാണ്. ನೀವು ಧರ್ಮಸಭೆಯಿಂದ ದೂರವಾಗುತ್ತಾ ಇರುವುದು. ഹല്ലേലൂയ. 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 അങ്ങനെ വരുമ്പോ ಹೀಗಿರುವಾಗ ചിലയിടങ്ങളിൽ നമുക്കറിയാം, ಕೆಲವು ಸ್ಥಳಗಳಲ್ಲಿ ನಮಗೆ ಗೊತ್ತು, ചിലയിടങ്ങളിൽ സഭാ മക്കള് ഇല്ലാണ്ടായിത്തീരുന്നു. ಕೆಲವು ಕಡೆಗಳಲ್ಲಿ ಧರ್ಮಸಭೆಗೆ ಜನರು ಇಲ್ಲದಂತೆ ಆಗ್ತಾ ಇದ್ದಾರೆ. ചില യൂറോപ്യൻ രാജ്യങ്ങളിലൊക്കെ ಯುರೋಪಿಯನ್ ರಾಜ್ಯಗಳಲ್ಲಿ ಅಲ್ಲ, പള്ളി വരാൻ ആളില്ലാണ്ടാവും. ದೇವಾಲಯಕ್ಕೆ ಬರಲಿಕ್ಕೆ ಜನರೇ ಇಲ್ಲ. ദൈവജനം പള്ളി വരുന്നില്ലെന്ന് പറഞ്ഞ കേട്ടിട്ട് ದೇವಜನತೆ ದೇವಾಲಯಕ್ಕೆ ಬರುವುದಿಲ್ಲ. അതിന്റെ കാരണം എന്താ? ಅದರ ಕಾರಣವೇನು? ദൈവത്തിന്റെ പദ്ധതിയിൽ പങ്കെടുക്കാത്തത് കൊണ്ടാണ്. ದೇವರ ಈ ಪದ್ಧತಿಯಲ್ಲಿ ಪಾಲುದಾರರಾಗ್ತಾ ಇಲ್ಲ. ദൈവത്തിന്റെ പദ്ധതിയിൽ പങ്കെടുക്കാതിരിക്കുമ്പോൾ, ದೇವರ ಪದ್ಧತಿಯಲ್ಲಿ ಪಾಲುಗಾರರಾಗದೇ ಇರುವಾಗ അവർ പിശാചിന്റെ പദ്ധതിയിൽ പങ്കെടുക്കുകയാണ്. ಅವರು ಪಿಶಾಚಿಯ ಪದ್ಧತಿಯಲ್ಲಿ ಪಾಲ್ಗೊಳ್ಳೋದು. സഭയെ പടുത്തുയർത്താൻ നമുക്ക് അവകാശമുണ്ട്. ಧರ್ಮಸಭೆಯನ್ನು ಬೆಳೆಸಲು ನಮಗೆ ಎಲ್ಲರಿಗೂ ಕರ್ತವ್ಯವಿದೆ. ഇവിടെ ഇരിക്കുന്ന ഓരോ മകനും മകൾക്കും ഈ അവകാശമുണ്ട്. ಇಲ್ಲಿರುವ ಪ್ರತಿಯೊಬ್ಬ ಮಗನಿಗೂ ಮಗಳಿಗೂ ಈ ಕರ್ತವ್ಯವಿದೆ. ഇതൊരു കടമയുണ്ട്. ಇದು ನಿಮ್ಮ ಕರ್ತವ್ಯ. ഹല്ലേലൂയ. 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 ധർമ്മസഭയെ പടുത്തുയർത്തുക എന്ന് പറയുമ്പോൾ ಧರ್ಮಸಭೆಯನ್ನು ಬೆಳೆಸುವುದು ಅಂತ ಹೇಳೋದು ശരീരത്തിലല്ല അത് പടുത്തുയർത്തുന്നത്. ಶರೀರದಲ್ಲಿ ಅಲ್ಲ ಬೆಳೆಸಿಕೊಳ್ಳುವಂತದ್ದು, നമ്മുടെ ആത്മമണ്ഡലത്തിലാണ് അത് പടുത്തുയർത്തുന്നത്. ನಮ್ಮ ಅಂತರಂಗದಲ್ಲಿ ಅದನ್ನು ಬೆಳೆಸಬೇಕು. ആത്മമണ്ഡലത്തിൽ പടുത്തുയർത്തണം. ಹಾಗೆ ಆತ್ಮಮಂಡಲದಲ್ಲಿ ನಾವು ಬೆಳೆಸಿಕೊಳ್ಳಬೇಕು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. 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 വീണ്ടും എഫേസ്യർക്കുള്ള ലേഖനത്തിലെ ನೋಡಿ ಮುಂದೆ ನೋಡಿ, ಎಫೆಸ್ಯರಿಗೆ ಬರೆದ ಲೇಖನ 21-ാം വാക്യം 21ನೇ ವಾಕ್ಯವನ್ನು ನೋಡಿ. ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ದೇವಮಂದಿರ ಆಗುತ್ತದೆ. ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ಸಹ ಇತರರೆಲ್ಲರೊಡನೆ ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ ಪವಿತ್ರಾತ್ಮ ಅವರಿಂದ കട്ടൽപ്പെടുത്തിದ್ದೀರಿ. പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. 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 ക്രിസ്തുവിൽ ഭവനം ഒന്നാകെ സമന്വയിക്കപ്പെട്ടിരിക്കുന്നു. ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ಸಹ ಇತರರೆಲ್ಲರೊಡನೆ ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ പവിത്രാത്മ അവರಿಂದ കട്ടൽപ്പെടുത്തിದ್ದೀರಿ. കർത്താവിൽ പരിശുദ്ധമായ ആലയമായി അത് വളർന്നുകൊണ്ടിരിക്കുകയും ചെയ്യുന്നത്. ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ದೇವ ಮಂದಿರ ಆಗುತ್ತದೆ. ക്രിസ്തുവിൽ ഭവനം ഒന്നാകെ സമന്വയിക്കപ്പെട്ടിരിക്കുന്നു. ಪ್ರಭುವಿನಲ್ಲಿ ಅರ್ಪಿತವಾದ ದೇವ ಮಂದಿರವಾಗುತ್ತದೆ. ക്രിസ്തുവിൽ ഭവനം ഒന്നാകെ സമന്വയിക്കപ്പെട്ടിരിക്കുന്നു. ಪ್ರಭುವಿಗೆ ಅರ್ಪಿತವಾದ ದೇವ ಮಂದಿರವಾಗುತ್ತದೆ. ഹല്ലേലൂയ. 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 നമ്മൾ ഈ ഡിവൈൻ ഈ പ്രയർ സെന്ററിലെ ನೋಡಿ, ಈ ಡಿವೈನ್ ಧ್ಯಾನ ಸೆಂಟರ್ ഇപ്പൊ 200 പേരുണ്ടെന്ന് വിചാരിക്കുക. ಇಲ್ಲಿ ಒಂದು 200 ಜನ ಇದ್ದಾರೆ ಅಂತ ನೀವು. 200 പേരും ಈ 200 ಮಂದಿ
ക്രിസ്തുവിലാണ് സമന്വയിക്കപ്പെട്ടിരിക്കുന്നത്. ಕ್ರಿಸ್ತನಲ್ಲಿ ಒಂದಾಗಿದ್ದಾರೆ. നമ്മൾ വ്യത്യസ്തമായ സ്ഥലങ്ങളിൽ നിന്ന് വ്യത്യസ്തമായ കുടുംബങ്ങളിൽ നിന്ന് വന്നവരാണ്. ನಾವು ಬೇರೆ ಬೇರೆ ಸ್ಥಳ ವ್ಯತ್ಯಸ್ತವಾದ ಕುಟುಂಬಗಳಿಂದ ಎಲ್ಲ ಬಂದವರು. എന്നാൽ ಆದರೂ നമ്മെ ഇവിടെ ഒരുമിച്ച് നിർത്തുന്നത്, ನಮ್ಮನ್ನಿಲ್ಲಿ ಒಂದಕ್ಕೊಂದು ಹೊಂದಿಕೆಯಾಗಿ ನಿಲ್ಲಿಸುವಂತದ್ದು, ഒരുമിച്ച് നിർത്തുന്നത് ಹೊಂದಿಕೊಂಡು ನಿಲ್ಲಿಸುವಂತದ್ದು യേശുക്രിസ്തുവാണ്. ಯೇಸು ಕ್ರಿಸ್ತನಾಗಿದ್ದಾರೆ. യേശുവിലാണ് നമ്മൾ ഒന്നിച്ച് നിൽക്കുന്നത്. ಯೇಸು ಕ್ರಿಸ್ತನಲ್ಲಿ ನಾವು ಹೊಂದಿಕೊಂಡಿದ್ದೇವೆ. നമുക്ക് ഒരേ ശ്വാസം, ಒಂದೇ ಶ್ವಾಸ, ഒരೇ ഭവനം, ಒಂದೇ ಮನೆ, ഒരേ ചിന്ത, ಒಂದೇ ಚಿಂತೆ, ഒരേ കേൾവി. ಒಂದೇ ഹല്ലേലൂയ, ಹಾಲೆಲೂಯ. ഹല്ലേലൂയ. ക്രിസ്തുവിൽ നമ്മൾ സമന്വയിക്കപ്പെട്ടിരിക്കുന്നു. ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದಕ್ಕೊಂದು ಹೊಂದಿಕೆಯಾಗಿದ್ದೇವೆ. നിങ്ങൾ നോക്കിക്കേ, ನೋಡಿ ಪ್ರಿಯರೇ, ഇപ്പൊ നിങ്ങളൊരു വീട് പണിയുമ്പോൾ, ನೀವೊಂದು ಮನೆ ನಿರ್ಮಿಸುವಾಗ, ലോകത്തിൽ എവിടെ വീട് പണിതാലും, ಲೋಕದಲ್ಲಿ ಎಲ್ಲೇ ಮನೆ ಕಟ್ಟಿದರೂ, ഏത് രാജ്യത്തിൽ വീട് പണിതാലും, ಯಾವ ದೇಶದಲ್ಲಿಯೂ ಕಟ್ಟಿಕೊಂಡರೂ അതിന്റെ അടിസ്ഥാനമായ എലമെന്റ്സുകളെല്ലാം ഒന്നായിരിക്കും. ನೋಡಿ, ಅದರ ತಳಹದಿ ಎಲ್ಲ ಒಂದೇ ರೀತಿ ಇರುತ್ತದೆ. നിങ്ങളെ ഇപ്പൊ തൊക്കോട്ടൊരു വീട് പണിയുന്നു, ನೀವೀಗ ತೊಕ್ಕೊಟ್ಟಲ್ಲಿ ಒಂದೇ ಮನೆ ನಿರ್ಮಾಣ ಮಾಡುತ್ತೀವಿ. നിങ്ങളിവിടെ ഇത് കഴിഞ്ഞിട്ട് അമേരിക്ക പോയെന്ന് വിചാരിക്കും, ಇದು ಕಳೆದು ನೀವು ಅಮೆರಿಕ ಹೋದ್ರಿ ಅಂತ ಇಚ್ಛಿಸಿಕೊಳ್ಳಿ, ഇംഗ്ലണ്ട് പോയെന്ന് വിചാരിക്കും, ಇಲ್ಲದ್ರೆ ಇಂಗ್ಲೆಂಡ್ ಹೋಗಿದ್ದೀರಂತ, ജർമ്മനി പോയെന്ന് ಇಲ್ಲದ್ರೆ ಜರ್ಮನಿಯಲ್ಲಿ ಇದ್ದೀರಂತ ಅನ್ಕೊಳ್ಳಿ. വീട് ഇതൊക്കെ തന്നെയായിരിക്കും. ಮನೆಯೆಲ್ಲ ಈ ರೀತಿಯೇ ಇರುತ್ತದೆ, രീതികളെല്ലാം ഇത് തന്നെ, ರೀತಿಗಳೆಲ್ಲ ಇದೆ. കയറുമ്പോഴേ ഒരു സിറ്റ് ഔട്ട്, ಹತ್ತುವಾಗಲೇ ಒಂದು ಸಿಟ್ ಔಟ್, പിന്നെ ഒരു പാർലർ, ಅಲ್ಲಿ ಮತ್ತೆ ಒಂದು ಹಾಲ್, ഒരു പാർലർ, ഒരു ഹോള്, ഒരു ആരെങ്കിലും വന്നാൽ ഇരിക്കാൻ, ಯಾರಾದರೂ ಒಂದು ಕೂತ್ಕೊಳ್ಳಿಕ್ಕೆ, പിന്നെ എന്തെങ്കിലും കഴിക്കാൻ ഒരു ഡൈനിങ്, ಮತ್ತೆ ಒಂದು ಡೈನಿಂಗ್ ಹಾಲ್, ഡൈനിങ് ഹോള്, പിന്നെ ഒരു ഭക്ഷണം ഉണ്ടാക്കാൻ ഒരു കിച്ചൺ, ಮತ್ತೆ ಒಂದು ಆಹಾರವನ್ನು ತಯಾರು ಮಾಡಲು ಒಂದು ಕಿಚನ್, പിന്നെ ഒന്ന് കിടന്നുറങ്ങാൻ ഒരു ബെഡ്റൂം, ಒಂದು ನಿದ್ರಿಸಲು ಒಂದು ಬೆಡ್ರೂಮ್, പിന്നെ അത്യാവശ്യം ടോയ്ലറ്റിൽ പോകാൻ ഒരു ടോയ്ലറ്റ്, ಒಂದು ಟಾಯ್ಲೆಟ್ ಬಾತ್ರೂಮ್ ಹೋಗಲು ಬಾತ್ರೂಮ್. ഇതാണ് ഏത് വീടിന്റെയും ബേസിക് എലമെന്റ്. ಒಂದು ಬೇಸಿಕ್ ಆಗಿರುವುದು ಒಂದು ಮನೆದು ಇದೆಲ್ಲ. അപ്പൊ നമ്മൾ ഏത് വീട് പണിതാലും ഇത് കൊണ്ടാണ് ಯಾರೇ ಮನೆ ಕಟ್ಟಿದರೂ ಇದೆಲ್ಲ ಅದರಲ್ಲಿ ಇರುತ್ತದೆ. പിന്നെ പണിയുമ്പോ ಮನೆ ನಿರ್ಮಾಣ ಮಾಡುವಾಗ ചിലരുടെ മുറികൾ അങ്ങോട്ടും ഇങ്ങോട്ടൊക്കെ കയറി അങ്ങ് ഇരിക്കും, ಕೆಲವರ ಕೋಣೆಗಳೆಲ್ಲ ಸ್ವಲ್ಪ ಆಚೆ ಈಚೆ ಎಲ್ಲ ಬದಲಿರ್ತದೆ. ചിലരുടെ ഫ്രണ്ട് അങ്ങോട്ടും ഇങ്ങോട്ടൊക്കെ ചുങ്ങിയും ചുരുങ്ങി, ಕೆಲವರ ಮುಂದ್ಗಡೆ ಎಲ್ಲ ಸ್ವಲ್ಪ ಕುಗ್ಗಿ ತಗ್ಗಿ, ചിലത് വലുതായും ചെറുതായിട്ടൊക്കെ ഇരിക്കും, ಕೆಲವರು ದೊಡ್ಡದಾಗಿ ಕೆಲವರು ಸಣ್ಣದಾಗಿ. അതൊരു ആർക്കിടെക്റ്റിന്റെ ഒരു പ്ലാൻ പോലെയൊക്കെ ഇരിക്കും. ಅದು ಆ ಪ್ಲಾನಿನ ರೀತಿಯಲ್ಲಿ ಇರ್ತದೆ. അങ്ങനെ പോട്ടെ, ಅದು ಆಗಿ ಹೋಗ್ಲಿ. ബേസിക് എലമെന്റ് സെയിം ആണ്. ನೋಡಿ, ಅದರ ಅಡಿಪಾಯವೆಲ್ಲ ಒಂದೇ ರೀತಿ, എല്ലാം ഒരേ കാര്യത്തിലാണ് കേന്ദ്രീകരിച്ചത്. ಅದೆಲ್ಲವೂ ಒಂದೇ ರೀತಿಯಾಗಿ ಕಾರ್ಯ ಮಾಡುತ್ತೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. ഒരു റൂം മറ്റൊരു റൂമിനോട് ബന്ധപ്പെട്ടാ നിൽക്കുന്നത്. ಒಂದು ರೂಮ್ ಇನ್ನೊಂದು ಕೋಣೆಗೆ ಹೊಂದಿಕೊಂಡೇ ಇರುವಂತದ್ದು. സിറ്റ് ഔട്ട് പണിതിട്ട് ಸಿಟ್ ಔಟ್ ನಿರ್ಮಿಸಿ ബെഡ്റൂം കൊണ്ട് വേറെ കൊണ്ട് ആരുടെ വെക്കാറ്, ಬೆಡ್ರೂಮ್ ಅನ್ನು ಕೊಂಡು ಬೇರೆ ಕಡೆ ನಿರ್ಮಿಸಲಿಕ್ಕೆ ಸಾಧ್ಯವಿಲ್ಲ. അല്ല ഗേറ്റിന്റെ അടുത്ത് പാർലർ പണിതിട്ട്, ಇಲ್ಲದ್ರೆ ಗೇಟಿನ ಹತ್ತಿರ ಪಾರ್ಲರ್ ನಿರ್ಮಿಸಿ ബെഡ്റൂം കൊണ്ട് അല്ലെ ഡൈനിങ് ഹോൾ കൊണ്ട് വേറെ അടുത്ത് പണിയാറ്, ಡೈನಿಂಗ್ ಹಾಲ್ ಅನ್ನು ಇನ್ನೊಂದು ಕಡೆ ಕೊಂಡು ನಿರ್ಮಿಸಲಿಕ್ಕೆ ಆಗುದಿಲ್ಲ. ഒരു വീടിന്റെ ബന്ധപ്പെട്ടാ നിൽക്കുന്നത്. ಅದೆಲ್ಲವೂ ಒಂದು ಮನೆಗೆ ಹೊಂದಿಕೊಂಡೇ ಇರುತ್ತದೆ. ഇതുപോലെ തന്നെയാണ് ಈಗನೇ ക്രിസ്തുവിൽ നമ്മളെ ദൈവം ഒന്നിപ്പിക്കുകയാണ്. ಕ್ರಿಸ್ತನಲ್ಲಿ ನಮ್ಮನ್ನು ಒಂದಾಗಿಸಿದ್ದಾರೆ. എവിടുന്ന് വന്നാലും ഒന്നിപ്പിക്കുന്ന ಎಲ್ಲಿಂದ ಬೇಕಾದರೂ ಬರಲಿ ನಮ್ಮನ್ನು ಒಂದುಗೂಡಿಸುತ್ತಾರೆ. ആ ഒന്നിപ്പിക്കുന്നത് ക്രിസ്തുവിലാണ്. ಆ ಒಂದುಗೂಡಿಸುವಂತದ್ದು ಕ್ರಿಸ್ತನಲ್ಲಿ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. അപ്പോൾ ഒന്നിപ്പിക്കുന്ന ഒരു സ്പിരിറ്റ് ക്രിസ്തുവിലാണ്. ಒಂದುಗೂಡಿಸುವಂತಹ ಒಂದು ಶಕ್ತಿ ಇರುವುದು ಕ್ರಿಸ್ತನಲ್ಲಿ. പരിശുദ്ധാത്മാവാണ് ഇവിടെ പണി നടത്തിക്കൊണ്ടിരിക്കുന്നത്. ಪವಿತ್ರಾತ್ಮರು ಇಲ್ಲಿ ಕಟ್ಟುತ್ತಾರೆ. പണിയുന്നത് പരിശുദ്ധാത്മാവാണ്. ಇದನ್ನು ಕಟ್ಟುತ್ತಿರುವಂತದ್ದು ಪವಿತ್ರಾತ್ಮರು. നമ്മൾ ഓരോരുത്തരെയും പണിയുന്നത് പരിശുദ്ധാത്മാവാണ്. ಪ್ರತಿಯೊಬ್ಬರನ್ನು ಕಟ್ಟುತ್ತಾ ಇರುವುದು ಪವಿತ್ರಾತ್ಮರು. യേശുവിന്റെ ഭവനത്തിലെ അംഗങ്ങളായിട്ട് നമ്മൾ പണിയുകയാണ്. ಯೇಸುವಿನ ಮನೆಯ ಪ್ರತಿ ವ್ಯಕ್ತಿಗಳಾಗಿ ನಮ್ಮನ್ನು ಕಟ್ಟುತ್ತಿದ್ದಾರೆ. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്. നമ്മുടെ ശരീരം നോക്കിക്കേ. ನೋಡಿ, ನಮ್ಮ ಶರೀರವನ್ನೇ ನೋಡಿ. ഈ ശരീരത്തിന് ഒരു പ്രത്യേകതയുണ്ട്. ಈ ಶರೀರಕ್ಕೆ ಒಂದು ಪ್ರತ್ಯೇಕತೆ ಇದೆ. വീട് പണിയുന്നത് പോലെ തന്നെയാണ് ಮನೆ ನಿರ್ಮಿಸುವ ಹಾಗೇನೆ നമ്മുടെ ശരീരം. ನಮ್ಮ ಶರೀರ, നമ്മുടെ ശരീരത്തിന്റെ ഷേപ്പ് കണ്ടിട്ട് നമ്മൾ വീട് പണിയുന്നത്. ನೋಡಿ, ನಮ್ಮ ಶರೀರದ ರೂಪವನ್ನೆಲ್ಲ ನೋಡಿಕೊಂಡು ಮನೆ ഹല്ലേലൂയ, 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 ഹല്ലേലൂയ. ഹല്ലേലൂയ. ശരീരത്തിന് വീട്, വാതില്, ജനല് ഇതിനൊക്കെ ആവശ്യമല്ലേ? ನೋಡಿ, ಶರೀರಕ್ಕೆ ಬಾಗಿಲು, ಕಿಟಕಿ. ഒരു വീടിന് വാതിൽ ആവശ്യമാണ്. ಒಂದು ಮನೆಗೆ ಬಾಗಿಲು ಅತ್ಯವಶ್ಯ, ജനൽ ആവശ്യമാണ്, ಕಿಟಕಿ ಸಹ ಅವಶ್ಯವಾಗಿದೆ. നമ്മുടെ ശരീരത്തിന് വാതിൽ ആവശ്യമാണ്. ನಮ್ಮ ಶರೀರಕ್ಕೆ ಬಾಗಿಲು ಅವಶ್ಯ. നമ്മുടെ ശരീരത്തിന്റെ മെയിൻ വാതിലാണ് നമ്മുടെ വായി. ನೋಡಿ, ನಮ್ಮ ಶರೀರದ ಮುಖ್ಯ ಬಾಗಿಲು ಅಂತ ಹೇಳುದು ನಮ್ಮ ಬಾಯಿ. വായിൽ കൂടെ നമ്മൾ ഭക്ഷിക്കുന്നത്. ಬಾಯಿಯ ಮುಖಾಂತರ ನಾವು ಆಹಾರ ಸೇವಿಸುವುದು. അത് ബായി, ಅದು ಬಾಯಿ, അത് തന്നെ വാതില്. ಅದೇ ಬಾಗಿಲು.
ജനൽ ആവശ്യമാണ്, ಕಿಟಕಿ ಅಗತ್ಯ. അതാണ് നമ്മുടെ കണ്ണ്. ಅದಾಗಿದೆ ನಮ್ಮ ಕಣ್ಣು. ജനലിൽ കൂടെ പുറത്തേക്ക് നോക്കുന്നു, ನಾವು ಕಿಟಕಿ ಮುಖಾಂತರ ಹೊರಗೆ ನೋಡ್ತೇವೆ, കണ്ണിലൂടെ പുറത്തേക്ക് ನಾವು ಕಣ್ಣಿನ ಮುಖಾಂತರ ಹೊರ ನೋಡುತ್ತೇವೆ. ಶರೀರದಲ್ಲಿ ಪಾರ್ಲರ್, ಡೈನಿಂಗ್, ಕಿಚನ್, ಟಾಯ್ಲೆಟ್ ഇതൊക്കെ ശരീരത്തിലുണ്ട്. ಇದೆಲ್ಲವೂ ಶರೀರದಲ್ಲಿ ಇದೆ. എല്ലാ അവയവങ്ങളും ശരീരത്തിലുണ്ട്. ಇದೆಲ್ಲ ಅಂಗಗಳು ಶರೀರದಲ್ಲಿ ಇದೆ. അങ്ങനെ നമ്മുടെ ശരീരം സൃഷ്ടിക്കപ്പെട്ടിരിക്കുന്നു. ಹಾಗೆ ನಮ್ಮ ಶರೀರವು ಸಹ ಸೃಷ್ಟಿ ಮಾಡಲ್ಪಟ್ಟ. ശരീരത്തിലെ ഓരോ അവയവവും നമുക്ക്, ಶರೀರದಲ್ಲಿರುವ ಪ್ರತಿಯೊಂದು ಅವಯವವು, അനാവശ്യമായ ഒരു അവയവവും ശരീരത്തിലില്ല. ಅನಾವಶ್ಯವಾದ ಅಂಗಾಂಗಗಳು ಇಲ್ಲ. ആവശ്യത്തിനുള്ളത് മാത്രമേ ഉള്ളൂ. ശരീരಕ್ಕೆ ಅಗತ್ಯವಾದುದು ಮಾತ್ರ ಇರುವುದು. ദൈവം നമ്മെ സൃഷ്ടിച്ചപ്പോ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ നമ്മുടെ ശരീരത്തിന്, ನಮ್ಮ ಶರೀರಕ್ಕೆ ആവശ്യമുള്ളത് മാത്രമേ തന്നിട്ടുള്ളൂ. ಆವಶ್ಯವಾದುದನ್ನು ಮಾತ್ರ ನೀಡಿದ್ದು. ആവശ്യമില്ലാത്തതൊന്നും നമ്മുടെ ശരീരത്തിൽ, ಅಗತ್ಯವಿಲ್ಲದ್ದು ಏನು ನಮ್ಮ ಶರೀರದಲ್ಲಿ ಇಲ್ಲ. ഹല്ലേലൂയ, 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 ഹല്ലേലൂയ. ഹല്ലേലൂയ. ആനയ്ക്ക് 4 കാലുള്ളത് പോലെ നമുക്ക് 4 കാലില്ല. ಆನೆಗೆ 4 ಕಾಲು ಅಂತ ಹೇಳಿ ನಮಗೆ 4 ಕಾಲು ಉಂಟು, നമുക്ക് 2 കാലേ ഉള്ളൂ. ನಾವು 2 ಕಾಲು ನಮಗೆ. ഹല്ലേലൂയ, 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 ഹല്ലേലൂയ. അപ്പോൾ നമുക്ക് ആവശ്യമുള്ളത് മാത്രമേ ദൈവം നൽകിയിട്ടുള്ളൂ. ನಮಗೆ ಅವಶ್ಯವಾದುದನ್ನು ದೇವರು ನೀಡಿದ್ದಾರೆ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್. ക്രിസ്തുവിൽ നമ്മൾ വളരുകയാണ്. ಕ್ರಿಸ್ತನಲ್ಲಿ ನಾವು ಬೆಳೆಯುತ್ತಿದ್ದೇವೆ. ക്രിസ്തുവിൽ വളരുന്നത് വഴി, ಕ್ರಿಸ್ತನ ಮೂಲಕ ಬೆಳೆಯುವುದರ ಮುಖಾಂತರ നമ്മൾ ധർമ്മസഭയെ പടുത്തുയർത്തുകയാണ്. ನಾವು ಧರ್ಮಸಭೆಯನ್ನು ಕಟ್ಟು ಬೆಳೆಸುತ್ತಿದ್ದೇವೆ. ക്രിസ്തുവിൽ വളരണം, ಕ್ರಿಸ್ತನಲ್ಲಿ ಬೆಳೆಯಬೇಕು. ക്രിസ്തുവിൽ വളരുന്ന വ്യക്തിയെ സഭയെ പടുത്തുയർത്തുന്നുള്ളൂ. ಕ್ರಿಸ್ತನಲ್ಲಿ ಬೆಳೆಯುವವನು ಮಾತ್ರ ಧರ್ಮಸಭೆಯನ್ನು ಕಟ್ಟಿ ನಿರ್ಮಿಸುವುದು. ക്രിസ്തുവിൽ വളരാത്തൊരു സഭയെ പടുത്തുയർത്തുകയില്ല. ಕ್ರಿಸ್ತನಲ್ಲಿ ಬೆಳೆಯದವನು ಧರ್ಮಸಭೆಯನ್ನು ಕಟ್ಟಿ ಬೆಳೆಸುವುದಿಲ್ಲ. ക്രിസ്തുവിൽ വളരുമ്പോഴാണ് പരിശുദ്ധാത്മാവിനെ ലഭിക്കുന്നത്. ಕ್ರಿಸ್ತನಲ್ಲಿ ನಾವು ಇರುವಾಗ ಮಾತ್ರ ಪವಿತ್ರಾತ್ಮರು ದೊರಕುವಂತದ್ದು. ഹല്ലേലൂയ, ಹಲ್ಲೇಲೂಯ. അപ്പം നമ്മുടെ വളർച്ച ദൈവം ആഗ്രഹിക്കുന്നതാണ്. ನಮ್ಮ ಬೆಳೆಯುವಿಕೆ ದೇವರು ಬಯಸುವಂತದ್ದು. ഒരു വീട്, ಒಂದು ಮನೆ, അംഗങ്ങൾ കൂടുന്തോറും ಅದರಲ್ಲಿ ವ್ಯಕ್ತಿಗಳು ಹೆಚ್ಚಾಗುವಷ್ಟು അതിന്റെ റൂമിന്റെ എണ്ണവും കൂടി അടിക്കും. ಅದರ ರೂಮುಗಳು ಹೆಚ್ಚಾಗುತ್ತಾ ಬರುತ್ತೆ. വീട്ടിൽ 10 മക്കളുണ്ടെങ്കിൽ ಮನೆಯಲ್ಲಿ 10 ಮಕ್ಕಳಿದ್ದರೆ 10 ബെഡ്റൂം വേണം. 10 ಬೆಡ್ರೂಮ್ ಬೇಕು അല്ലേ? ಬೇಡವಾ? അത് വേണം. ಬೇಕು. 10 മക്കൾ ഇല്ലാത്തതുകൊണ്ടാണ് നമ്മൾ 10 ബെഡ്റൂം ഇല്ലാത്തത്. 10 ಮಕ್ಕಳು ಇಲ್ಲದೆ ಇರುವುದರಿಂದ ನಮಗೀಗ 10 ಬೆಡ್ರೂಮ್ ಬೇಡ. അംഗങ്ങൾ വളരുന്നതനുസരിച്ച് ಎಷ್ಟು ವ್ಯಕ್ತಿಗಳು ಬೆಳೆಯುತ್ತಿದ್ದೀರೋ നമ്മുടെ റൂമും നമ്മുടെ വീടും അത് വലുതായിക്കൊണ്ടേ ನಮ್ಮ ಕೋಣೆಗಳು ನಮ್ಮ ಮನೆಗಳು ದೊಡ್ಡದಾಗುತ್ತವೆ. ഇത് തന്നെയാണ് സഭയുടെ കാര്യത്തിൽ. ಇದೇ ಆಗಿದೆ ಧರ್ಮಸಭೆಯ ವಿಷಯವು. നമ്മൾ വളരുന്നതനുസരിച്ച്, ನಾವು ಬೆಳೆಯುವ ರೀತಿಯಲ್ಲಿ, വളരുന്നതനുസരിച്ച് ನಾವು ಬೆಳೆಯುವ ಹಾಗೆ സഭ എന്ന ആ കെട്ടിടവും വളർന്നുകൊണ്ടേയിരിക്കും. ಧರ್ಮಸಭೆ ಎಂಬ ಕಟ್ಟಡವು ಬೆಳೆಯುತ್ತಾ ಇರುತ್ತದೆ. സഭ വളരുകയാണ്. ധർമ്മസഭയെ ಬೆಳೆಯುತ್ತದೆ. ഓരോ മകനിലൂടെയും മകളിലൂടെയും സഭ വളരുകയാണ്. ಒಬ್ಬೊಬ್ಬ ಮಗನ ಮುಖಾಂತರವೂ ಮಗಳ ಮುಖಾಂತರವೂ ಧರ್ಮಸಭೆ ಬೆಳೆಯುತ್ತಾ ಇದೆ. പക്ഷെ എത്ര വളർന്നാലും, ಎಷ್ಟೇ ಬೆಳೆದರೂ അതെല്ലാം ക്രിസ്തുവിൽ സമന്വയിക്കപ്പെട്ടിരിക്കുകയാണ്. ಅವೆಲ್ಲವೂ ಕ್ರಿಸ್ತನಲ್ಲಿ ಒಂದಾಗಿದೆ. ക്രിസ്തുവിൽ സമന്വയിക്കപ്പെട്ടിരിക്കുക, ಕ್ರಿಸ್ತನಲ್ಲಿ ಒಂದಾಗಿದೆ. ಒಂದಾಗಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മുടെ ശരീരത്തിലെ, ನಮ್ಮ ಶರೀರದಲ್ಲಿ ഓരോ അവയവത്തിനും, ಪ್ರತಿಯೊಂದು ಅಂಗಾಂಗಗಳಿಗೂ ഓരോ ജോലിയുണ്ട്. ಒಂದೊಂದು ಕೆಲಸವಿದೆ. അല്ലേ? ഓരോ ജോലിയുണ്ട്. ಒಂದೊಂದು ಕೆಲಸವಿದೆ. കണ്ണിന്റെ ജോലിയല്ല മൂക്കിന്റെ ജോലി. ಕಣ್ಣು ಮಾಡುವ ಕೆಲಸ ಮೂಗು ಮಾಡುವುದಿಲ್ಲ. മൂക്കിന്റെ ജോലിയല്ല ബായുടെ ജോಲಿ. ಮೂಗಿನ ಕೆಲಸವಲ್ಲ ಬಾಯಿ ಮಾಡುವುದು. ബായുടെ ജോലിയല്ല നാവിന്റെ ജോലി. ಬಾಯಿಯ ಕೆಲಸವಲ್ಲ ನಾಲಿಗೆ ಮಾಡುವುದು. നാവിന്റെ ജോലിയല്ല കാതിന്റെ ജോಲಿ. ನಾಲಿಗೆಯ ಕೆಲಸವಲ್ಲ ಕಿವಿಗಳು ಮಾಡುವುದು. ചെവികളുടെ ജോലിയല്ല കൈയുടെ ജോലി. ಕಿವಿ ಮಾಡುವ ಕೆಲಸವನ್ನು ಕೈ ಮಾಡುವುದಿಲ್ಲ. കൈയുടെ ജോലിയല്ല കാലിന്റെ ജോലി. ಕೈಯ ಕೆಲಸವಲ್ಲ ಕಾಲು ಮಾಡುವುದು. അപ്പോൾ ഓരോ അവയവത്തിനും ഓരോ ജോലിയുണ്ട്. ಪ್ರತಿಯೊಂದು ಅಂಗಾಂಗಗಳಿಗೂ ಒಂದೊಂದು ಕೆಲಸಗಳಿವೆ. സഭയിൽ എങ്ങനെ തന്നെയാണ്? ಧರ್ಮಸಭೆಯಲ್ಲೂ ಈ ರೀತಿ ഓരോരുത്തർക്കും ഓരോ ജോലിയാണ്. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳಿವೆ. ഹല്ലേലൂയ, ಹಲ್ಲೇಲೂಯ. എല്ലാ ജോലിയും ഒരാൾ നിക്ഷേപിച്ചിട്ടില്ല. ಎಲ್ಲಾ ಕೆಲಸವನ್ನು ಒಬ್ಬನಲ್ಲಿ ನಿಕ್ಷೇಪಿಸಲಿಲ್ಲ. ಇಲ್ಲ. ഓരോരുത്തർക്കും ഓരോ ജോലിയാണ്. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ. അങ്ങനെ ഓരോരുത്തരും ഓരോ ജോലി ചെയ്യുമ്പോൾ, ಹಾಗೆ ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನು ಮಾಡುವಾಗ
അതുവഴി ಅದರ ಮುಖಾಂತರ നിങ്ങൾ സഭയെ ശക്തിപ്പെടുത്തുകയാണ് ചെയ്യുന്നത്. ನೀವು ಧರ್ಮಸಭೆಯನ್ನು ಶಕ್ತಿಪಡಿಸುವಂಥದ್ದು, സഭയെ ബലപ്പെടുത്തുകയാണ് ചെയ്യുന്നത്. ಧರ್ಮಸಭೆಯನ್ನು ಬಲಪಡಿಸುವಂಥದ್ದು. ഇപ്പം നമ്മൾ ഒരു കോളേജ് എടുക്കുക. ನೋಡಿ, ಒಂದು ಕಾಲೇಜನ್ನೇ ತೆಗೆದುಕೊಳ್ಳಿ. കോളേജിൽ വരുന്നവരെ, ಕಾಲೇಜಲ್ಲಿ ಬರುವ എല്ലാവരും അധ്യാപകരല്ല, ಎಲ್ಲರೂ ಅಲ್ಲಿ ಅಧ್ಯಾಪಕರಲ್ಲ, അല്ല ಅಲ್ಲ. അതിനകത്ത് ഓരോ ഡിപ്പാർട്ട്മെന്റ്, ಅದರಲ್ಲಿ ಹಲವು ವಿಧಗಳಿವೆ. സെക്രട്ടറിമാരുണ്ട്, ಸೆಕ್ರೆಟರಿ ಇದ್ದಾರೆ, ഫൈനാൻസ് കൈകാര്യം ചെയ്യുന്നവരുണ്ട്, ಫೈನಾನ್ಸ್ ನೋಡುವವರಿದ್ದಾರೆ, അതുപോലെ തന്നെ റിസപ്ഷനിസ്റ്റ് ഉണ്ട്, ರಿಸೆಪ್ಷನ್ ನೋಡುವವರಿದ್ದಾರೆ, സെക്യൂരിറ്റിക്കാരുണ്ട്, ಸೆಕ್ಯೂರಿಟಿ ಇದ್ದಾರೆ, ഓഫീസ് കൈകാര്യം ചെയ്യുന്നവരുണ്ട്, ಆಫೀಸ್ ನೋಡುವವರಿದ್ದಾರೆ, സെക്രട്ടറിമാരുണ്ട്, ಅಲ್ಲಿ ಸೆಕ್ರೆಟರಿ ಎಂದಿದ್ದಾರೆ, അതോടൊപ്പം തന്നെ അതിനകത്ത് ഡയറക്ടർമാരുണ്ട്, ಡೈರೆಕ್ಟರ್ ಇದ್ದಾರೆ, ഡയറക്ടർ ബോർഡുകളുണ്ട്, ಡೈರೆಕ್ಟರ್ ಬೋರ್ಡ್ಗಳಿವೆ, ഓരോ ഡിപ്പാർട്ട്മെന്റ് കൈകാര്യം ಹಾಗೆ ചെയ്യും. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ. എല്ലാം സമന്വയിക്കപ്പെട്ടിരിക്കുക, ಎಲ್ಲವೂ ಒಂದುಗೂಡಿ, എല്ലാം കൂടെ പ്രൊമോട്ട് ചെയ്യുന്നത് ആ കോളേജിനെയാണ്. ಎಲ್ಲವೂ ಒಂದುಗೂಡಿ ಪ್ರಮೋಟ್ ಮಾಡುವಂಥದ್ದು ಕಾಲೇಜನ್ನು. ഇപ്പൊ നിങ്ങൾ ഹസ്ബൻഡ് ആകാം, വൈഫ് ആകാം, ನೀವು ಹಸ್ಬೆಂಡ್ ಇಲ್ಲದ್ರೆ ವೈಫ್, എല്ലാ ജോലിയും ഹസ്ബൻഡിന് ചെയ്യാൻ പറ്റത്തില്ല, ಎಲ್ಲ ಕಾರ್ಯವನ್ನು ಹಸ್ಬೆಂಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, എല്ലാ ജോലിയും വൈഫിനും ചെയ്യാൻ പറ്റത്തില്ല, ಎಲ್ಲ ಕಾರ್ಯವನ್ನು ಪತ್ನಿಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. നമ്മൾ പ്രത്യേക ജോലി ചെയ്യുന്നു, ನಾವು ಪ್ರತ್ಯೇಕ ಕೆಲಸ ಮಾಡ್ತೇವೆ, അതോടൊപ്പം തന്നെ ಅದರ ಜೊತೆನೆ നമ്മൾ വളരുക മാത്രമല്ല, ನಾವು ಬೆಳೆಯುವುದು ಮಾತ್ರವಲ್ಲ, മറ്റുള്ളവരെയും നമ്മൾ വളരാൻ സഹായിക്കുന്നു. ಇತರರನ್ನು ಬೆಳೆಸಲು ನಾವು ಸಹಾಯ ಮಾಡುವುದು. ഇത് തന്നെയാണ് സഭ ചെയ്യുന്നത്. ಇದನ್ನೇ ಧರ್ಮಸಭೆಯು ಮಾಡುತ್ತಿರುವುದು. ഹല്ലേലൂയ, 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 ഹല്ലേലൂയ. ഹല്ലേലൂയ. മൂലക്കല്ലായ ക്രിസ്തുവിൽ, ಮುಖ್ಯ ಮೂಲೆಗಲ್ಲಾಗಿರುವ ಕ್ರಿಸ್ತನಲ್ಲಿ അടിത്തറയിട്ട സഭ, ಅಡಿಪಾಯ ಹಾಕಿರುವಂತಹ ಧರ್ಮಸಭೆ നമ്മളെ ഓരോരുത്തരെയും വളർത്തുകയാണ്, ನಾವು ಪ್ರತಿಯೊಬ್ಬರನ್ನು ಬೆಳೆಸುತ್ತಿದ್ದೇವೆ, ക്രിസ്തുവിൽ ഒന്നിപ്പിക്കുകയാണ്. ಕ್ರಿಸ್ತನಲ್ಲಿ ಒಂದಾಗಿಸುತ್ತಿದ್ದೇವೆ. നാം വളരുന്നതനുസരിച്ച് വികസിക്കുകയും, ನಾವು ಬೆಳೆಯುವ ರೀತಿ ಅದು ವಿಕಸನಗೊಂಡು, വികസിക്കുന്നത് വഴി ವಿಕಸನದ ಮುಖಾಂತರ പരിശുദ്ധാത്മാവ് ಪವಿತ್ರಾತ್ಮರು നമ്മളെ ഒന്നിപ്പിക്കുകയും ചെയ്യുകയാണ്. ನಮ್ಮನ್ನು ಒಟ್ಟುಗೂಡಿಸುತ್ತಾ ಇದ್ದಾರೆ. ഹല്ലേലൂയ. ಹಲ್ಲೆಲೂಯ. 4:16 വായിച്ചു നോക്കിക്കേ. ನೋಡಿ, ಎಫೆಸರ್ 4:16 ಒಮ್ಮೆ ನೋಡಿ ಪ್ರಿಯರೇ. അവൻ വഴി ശരീരം മുഴുവൻ ഓരോ സന്ധിബന്ധവും അതതിൻ്റെ ജോലി നിർവഹിക്കത്തക്ക വിധം സമന്വയിക്കപ്പെട്ട് വളരുകയും സ്നേഹത്തിൽ രൂപപ്പെടുകയും ചെയ്യുന്നു. ಇಡೀ ದೇಹವು ಕ್ರಿಸ್ತ ಯೇಸುವನ್ನೇ ಆಧರಿಸಿದೆ. ಅವರಲ್ಲಿಯೇ ಎಲ್ಲ ನರನಾಡಿಗಳು, ಕೀಲು ಗಂಟುಗಳು ಒಂದಾಗಿ ಕೆಲಸ ಮಾಡುತ್ತವೆ. ಪ್ರತಿಯೊಂದು ಅಂಗವು ತನ್ನ ಕೆಲಸವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವುದರಿಂದ ಇಡೀ ದೇಹ ಬೆಳೆಯುತ್ತಾ ಪ್ರೀತಿಯಲ್ಲಿ ಪ್ರವರ್ತಿಸುತ್ತಾ ಕ್ಷೇಮಾಭಿವೃದ್ಧಿಯನ್ನು ಪಡೆಯುತ್ತದೆ. ഹല്ലേലൂയ. ಹಾಲೆಲೂಯ. 15 വാക്യം വായിച്ചു. 15ನೇ ವಾಕ್ಯವನ್ನು ನೋಡಿ ಪ್ರಿಯರೇ. ಪ್ರೀತಿಯಿಂದ ಸತ್ಯವನ್ನೇ ನುಡಿಯುತ್ತೇವೆ. ಶಿರಸಾದ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸರ್ವತೋಮುಖವಾಗಿ ಬೆಳೆಯುತ್ತೇವೆ. ಇಡೀ ದೇಹವು ಕ್ರಿಸ್ತವನ್ನೇ ಆಧರಿಸಿದೆ. ಅದರಲ್ಲಿಯೇ ಎಲ್ಲ ನರನಾಡಿಗಳು, ಕೀಲು ಗಂಟುಗಳು ಒಂದಾಗಿ ಕೆಲಸ ಮಾಡುತ್ತವೆ. ಪ್ರತಿಯೊಂದು ಅಂಗವು ತನ್ನ ಕೆಲಸವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಿಸುವುದರಿಂದ ಇಡೀ ದೇಹ ಬೆಳೆಯುತ್ತಾ ಪ್ರೀತಿಯಲ್ಲಿ ಪ್ರವರ್ತಿಸುತ್ತಾ ಕ್ಷೇಮಾಭಿವೃದ್ಧಿಯನ್ನು ಪಡೆಯುತ್ತದೆ. Praise the Lord. Praise the Lord. Hallelujah. 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 ശിരസായ ക്രിസ്തുവിലെല്ലാം സമന്വയിക്കപ്പെട്ടിരിക്കുന്നു. ಶಿರವಾಗಿರುವಂತ ಕ್ರಿಸ್ತನಲ್ಲಿ ಎಲ್ಲವೂ ಸರ್ವತೋಮುಖವಾಗಿದೆ. നമ്മൾ ഓർത്തോണം. ನೋಡಿ ಪ್ರಿಯರೇ, ഇതിന് മൂലക്കല്ല് ക്രിസ്തുവാണ്. ಇದರ ಮುಖ್ಯ ಮೂಲೆಕಲ್ಲು ಕ್ರಿಸ್ತನು. അതോടൊപ്പം തന്നെ ಅದರ ಜೊತೆನೆ ഈ ശരീരത്തിന്റെ ಈ ಶರೀರದ ശിരസ് ക്രിസ്തുവാണ്. ಶಿರ ಕ್ರಿಸ್ತನು. ഹല്ലേലൂയ. 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 അതിന്റെ ശിരസ് ക്രിസ്തു എന്ന് പറയുമ്പോൾ ಶಿರಸ್ಸು ಕ್ರಿಸ್ತನ್ ಅಂತ ಹೇಳುವಾಗ നമ്മുടെ ശിരസിന് എത്രയോ പ്രാധാന്യമുണ്ട്. ನಮ್ಮ ಶಿರಸ್ಸಿಗೂ ಎಷ್ಟು ಪ್ರಾಮುಖ್ಯತೆ ಇದೆ. നമ്മുടെ ശരീരത്തിലെ ഏറ്റവും പ്രധാനപ്പെട്ട അവയവമാണ് ശിരസ്. ನಮ್ಮ ಶರೀರದ ಒಂದು ಮುಖ್ಯ ಭಾಗ ಅಂತ ಹೇಳೋದು ನಮ್ಮ ಶಿರಸ್ಸು. അതുകൊണ്ടാണ് ಅದಕ್ಕೆ ಹೇಳೋದು ശിരസിനെ നമ്മൾ വളരെ ഗൗരവപൂർവ്വം കാണുന്നത്. ಶಿರಸ್ಸನ್ನು ನಾವು ತುಂಬಾ ಮುಖ್ಯವಾಗಿ ಕಾಣುವಂಥದ್ದು. ಕೆಲವು ಮಕ್ಕಳು ಈ ബൈക്കൊക്കെ ഓടിച്ച് ಬೈಕಲ್ಲಿ ಪ್ರಯಾಣ ಮಾಡುವಾಗ, ബൈക്ക് ആക്സിഡന്റ് വരുമ്പോ, ಈ ಬೈಕ್ ಆಕ್ಸಿಡೆಂಟ್ ಆಗುವಾಗ തല പൊട്ടിക്കഴിഞ്ഞാൽ ಆ ಮಂಡೆ ಒಡೆದರೆ ആദ്യം ചെന്ന് ഇടിക്കുന്ന തലയാണ്. ಮೊದಲು ಹೋಗಿ ಹಿಡಿಯುವುದು ನಮ್ಮ ತಲೆ. ആ തല പോയ പിന്നെ പോയി.
ತಲೆ ಹೋದರೆ ಮತ್ತೆ ಹೋಯ್ತು. അപ്പൊ അതുകൊണ്ടാണ് ഹെൽമെറ്റ് വെച്ച് പോണെന്നൊക്കെ പറയുന്നത്. ಅದಕ್ಕೆ ಹೇಳುವುದು ಹೆಲ್ಮೆಟ್ ಹಾಕಿಕೊಂಡು ಓಡಿಸಿರಿ ಅಂತ ಹೇಳುದು. തലയെ സുരക്ഷിതമാക്കാനാണ്, ತಲೆಯನ್ನು ಸುರಕ್ಷಿತವಾಗಿಡಲು. എത്രയോ മക്കള്, ಎಷ್ಟೋ ಮಕ್ಕಳು, പ്രത്യേകിച്ച് ഇപ്പോഴത്തെ ഈ പുതിയ വേർഷൻ മോട്ടോർ ബൈക്കൊക്കെ, ಈಗ ಹೊಸ ಮಾಡೆಲ್ ಮೋಟಾರ್ ಸೈಕಲ್ ಎಲ್ಲ ಬಂದಿದೆ. അതെ, അതൊക്കെ 10, 150, 200, 250, 300 മൈൽ സ്പീഡാണ്. ಅದು ಹೋಗುವ ಸ್ಪೀಡ್ಗಳು ಈ ರೀತಿ 100, 200, 300 ಮೈಲ್ ಸ್ಪೀಡಲ್ಲಿ. അത് നമ്മുടെ ഈ റോഡിൽ നിന്ന് ഓടിക്കാൻ പറ്റത്തില്ല. ಅದೆಲ್ಲ ಈ ರೋಡಲ್ಲಿ ಓಡಿಸ್ಲಿಕ್ಕೂ ಸಾಧ್ಯವಿಲ್ಲ. നമ്മുടെ റോഡിന് പറ്റിയ ബൈക്ക് അല്ല അത്, ನಮ್ಮ ರೋಡ್ಗಳಿಗೆ ಆಗುವಂತ ಬೈಕ್ಗಳಲ್ಲ ಅದು. അപ്പൊ അതുകൊണ്ട് എന്ത് സംഭവിക്കുന്നു? ಆದ್ದರಿಂದ ಏನು ಸಂಭವಿಸುತ್ತದೆ? പിള്ളേര് കയറുമ്പോ തന്നെ 200 മൈൽ സ്പീഡാണ്. ನೋಡಿ, ಹುಡುಗರು ಹತ್ತುವಾಗಲೇ ಅದು 200 ಮೈಲ್ ಸ್ಪೀಡ್. അത് എവിടെയെങ്കിലും കൊണ്ട് ഇടിച്ച്, ಅದು ಎಲ್ಲಿಯಾದರೂ ಹೋಗಿ ಅಪಘಾತ ಮಾಡಿ തല പൊളിഞ്ഞ് ತಲೆ ಹೊಡೆದು മരണപ്പെടുന്ന എത്രയോ അവസരങ്ങൾ, ಸಾಯುವಂತಹ ಎಷ್ಟೋ ಸಂದರ್ಭಗಳು ഞാൻ തന്നെ പോയിട്ടുണ്ട്. ನಾನೇ ನೋಡಿದ್ದೇನೆ, ಹೋಗಿದ್ದೇನೆ. തലയ്ക്ക് ക്ഷതം പറ്റിയിട്ട് ആ മക്കൾക്ക് വേണ്ടി പ്രാർത്ഥിക്കാൻ, ತಲೆಗೆ ಪೆಟ್ಟು ಬಂದು ಅವರಿಗೋಸ್ಕರ ಪ್ರಾರ್ಥಿಸಲು. തലയിൽ നിന്നാണ് ശരീരത്തിലേക്ക് എല്ലാ സിഗ്നലുകളും പോകുന്നത്. ನೋಡಿ, ತಲೆಯಿಂದ ಬಾಕಿ ಇರುವ ಎಲ್ಲ ಅಂಗಗಳಿಗೆ ಸಿಗ್ನಲ್ ಹೋಗುವಂಥದ್ದು. തല ഇടിച്ചു കഴിഞ്ഞാൽ ಈ ತಲೆ ಬಡಿದರೆ പിന്നെ ഡോക്ടർമാർ പറയണ എന്താണ്? ಮತ್ತೆ ಈ ಡಾಕ್ಟರ್ಸ್ ಹೇಳೋದು ಏನು ಗೊತ್ತಾ? ശരീരത്തിന്റെ മറ്റു ഭാഗങ്ങൾക്ക് ജീവൻ ഉണ്ടാവും, ಬಾಕಿ ಶರೀರದ ಎಲ್ಲಾ ಕಡೆ ಜೀವ ಇರಬಹುದು. പക്ഷെ തലയ്ക്ക് ജീവൻ ഇല്ലെങ്കിൽ, ತಲೆಗೆ ಜೀವವಿಲ್ಲದಿದ್ದರೆ അവർ പരിശോധിച്ചിട്ട് ಅವರು ಅದನ್ನು ಟೆಸ್ಟ್ എഴുന്നേൽക്കുന്നില്ല എന്ന് കാണുമ്പോ, ಅವರು ಎದ್ದೇಳುವುದಿಲ್ಲ ಅಂತ ಕಾಣುವಾಗ തല ഡെഡായി, ಆ ತಲೆಯು ಡೆಡ್ ಆಯಿತು, തല മരിച്ചു, ಆ ತಲೆ ಸತ್ತೋಯ್ತು. പിന്നെ ആ ശരീരം തീർന്നു, ಮತ್ತೆ ಆ ಶರೀರದ ಕಥೆ ಮುಗಿಯಿತು. മറ്റെല്ലാ അവയവങ്ങൾക്ക് ഒരു കുഴപ്പവും ഇല്ല. ಬೇರೆ ಯಾವ ಅಂಗಗಳಿಗೂ ಏನು ತೊಂದರೆ ಇಲ್ಲ. അപ്പൊ ആ വ്യക്തി മരിച്ചു എന്ന് സാക്ഷ്യപ്പെടുത്തും. ಆ ವ್ಯಕ್ತಿ ಸತ್ತೋದ್ರಂತ ಅವರು ಹೇಳುತ್ತಾರೆ. അങ്ങനെയാണ് ಹಾಗೇನೆ ശിരസ് അല്ലെങ്കിൽ തല മരിച്ചവരുടെ ಈ ತಲೆ ಸತ್ತವರು മറ്റ് ശരീരഭാഗങ്ങള് ജീവനുള്ളതാകയാൽ ಬಾಕಿ ಶರೀರ ಜೀವದಲ್ಲಿರುವಾಗ അത് മറ്റുള്ളവർക്കായിട്ട് ഉപയോഗിക്കുന്നു. ಅದು ಬೇರೆಯವರಿಗೆ ನೀಡುವಂಥದ್ದು. കണ്ണായി, കരളായി, ഹാർട്ടായി, കിഡ്നിയായി ഒക്കെ എടുത്തു. ನೋಡಿ, ಕಣ್ಣು, ಕರಳು, ಕಿಡ್ನಿ, ಮೆದುಳು. അപ്പോൾ ശരീരത്തിന്റെ ഏറ്റവും പ്രധാനപ്പെട്ട ഭാഗം നമ്മുടെ ശിരസ് തന്നെയാണ്. ಶರೀರದ ಮುಖ್ಯ ಭಾಗ್ಯ ನಮ್ಮ ತಲೆ, ಶಿರಸ್ಸಾಗಿದೆ. ഞാൻ കഴിഞ്ഞ മാസം ಕಳೆದ ತಿಂಗಳು ಗುರುಗಳು ബൈക്ക് ആക്സിഡന്റ് പറ്റി ಬೈಕ್ ಆಕ್ಸಿಡೆಂಟ್ ಆಗಿ ഈ തല ഹെഡ് ഇഞ്ചുറി, തല ഇഞ്ചുർഡ് ആയിട്ട് ಒಂದು ತಲೆ ಹೊಡೆದು ಕೇರಳದಲ್ಲಿ ഇൻഡോ അമേരിക്കൻ ഹോസ്പിറ്റലുണ്ട്. ಇಂಡೋ ಅಮೇರಿಕಾ ಅಂತ ಆಸ್ಪತ್ರೆ ಇದೆ. ഇപ്പോഴും ಈಗಲೂ 5 മാസമായി ബോധമില്ലാതെ കിടക്കുന്ന ഒരു മകനുണ്ട്. 5 ತಿಂಗಳಿಂದ ಏನೂ ಬೋಧ ಇಲ್ಲದೆ ಇರುವ ಒಬ್ಬ ಮಗ ಇಲ್ಲಿದ್ದಾನೆ. ഹെഡ് ഇഞ്ചുറി ആയതാണ്. ನೋಡಿ, ಹೆಡ್ ಇಂಜುರಿ ಆಗಿ. അപ്പൊ തലയാണ് നമ്മുടെ പ്രധാനപ്പെട്ട ശരീരത്തിന്റെ അവയവങ്ങൾ. ನಮ್ಮ ಶರೀರದ ಮುಖ್ಯ ಒಂದು ಅಂಗ ತಲೆ. ബൈബിൾ പഠിപ്പിക്കുകയാണ്, ದೇವರ ವಾಕ್ಯವು ಹೇಳುತ್ತಿದೆ, ശിരസായ ക്രിസ്തു, ಶಿರಸ್ಸಾಗಿರುವಂತಹ ಕ್ರಿಸ್ತನು, ക്രിസ്തു ശിരസാണെങ്കിൽ, ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ದರೆ നാം ജീവിക്കേണ്ടത്, ನಾವು ಜೀವಿಸಬೇಕಾದುದು ഈ ശിരസിൽ നിന്നൊഴുകുന്ന ಆ ಶಿರಸ್ಸಿನಿಂದ ಹರಿಯುವ ദൈവത്തിന്റെ തേജസ്സിലായിരിക്കണം. ದೇವರ ತೇಜಸ್ಸಿನಲ್ಲಿ. ദൈവത്തിന്റെ തേജസ്സാണ് ശിരസിൽ നിന്ന് ഒഴുകി വരുന്നത്. ದೇವರ ತೇಜಸ್ಸು ಆ ಶಿರದಿಂದ ಹರಿದು ಬರುವಂತದ್ದು. അതുകൊണ്ടാണ് ബൈബിൾ പറയുന്നത്, ಆದ್ದರಿಂದ ದೇವರ ವಾಕ್ಯವು ಹೇಳುವಂತದ್ದು, എഫേസ്യർ 1-ാം അധ്യായം 1-ನೇ ಅಧ್ಯಾಯ 7-ാം വാക്യം. 7-ನೇ ವಾಕ್ಯ ನೋಡಿ ಪ್ರಿಯರೇ. അവിടുത്തെ കൃപയുടെ സമൃദ്ധിക്കൊത്ത് നമുക്ക് ക്രിസ്തുവിൽ പാപമോചനവും അവൻ രക്തം വഴി രക്ഷയും കൈവന്നിരിക്കുന്നു. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತು, ವಿಮೋಚನೆಯೂ ಲಭಿಸಿತು. ഹല്ലേലൂയ. ಹಲ್ಲೆಲೂಯ. കൃപയ്ക്ക് മേൽ കൃപ ചൊരിയപ്പെട്ടിരിക്കുന്നു. ಕೃಪೆಯ ಮೇಲೆ ಕೃಪೆಯನ್ನು ಸುರಿಸಿದ್ದಾರೆ. ശിരസിൽ നിന്നാണ് ദൈവത്തിന്റെ തേജസ്, ക്രിസ്തുവിൽ നിന്നാണ് നമ്മിലേക്ക് ഒഴുകി വരുന്നത്. ನೋಡಿ, ಶಿರದಿಂದ ಆಗಿದೆ ದೇವರ ತೇಜಸ್ಸು. അതുകൊണ്ട് എപ്പോഴും ഓർക്കണം, ಆದ್ದರಿಂದ ನಾವೆಲ್ಲರೂ ನಮಗೆಲ್ಲರಿಗೂ ಗೊತ್ತಿರಬೇಕು, ആത്മമണ്ഡലത്തില്, ನಮ್ಮ ಆತ್ಮ ಮಂಡಲದಲ್ಲಿ നിന്റെ ശിരസ് ക്രിസ്തുവാണ്. ನಿನ್ನ ಶಿರವಾಗಿರುವಂತದ್ದು ಕ್ರಿಸ್ತನು. നീ ക്രിസ്തുവിനോടാണ് ചേർന്നിരിക്കുന്നത്. ನೀನು ಕ್ರಿಸ್ತನ ಜೊತೆ ಹೊಂದಿಕೊಂಡಿದ್ದಿ. നീ ക്രിസ്തുവിനോട് ചേർന്നിരിക്കുമ്പോൾ മാത്രമേ, ನೀನು ಕ್ರಿಸ್ತನ ಜೊತೆ ಹೊಂದಿಕೊಂಡಿರುವಾಗ ദൈവ തേജസ് നിന്നിലേക്ക് ഒഴുകി വരത്തുള്ളൂ. ದೇವರ ತೇಜಸ್ಸು ನಿನ್ನ ಕಡೆ ಹರಿದು ಬರುವಂತದ್ದು. ദൈവത്തിന്റെ കൃപ നിന്നിലേക്ക് ഒഴുകി, ದೇವರ ಕೃಪೆ ನಿನ್ನ ಕಡೆ ಹರಿಯುವಂತದ್ದು.
ദൈവത്തിന്റെ കൃപ നിന്നിലേക്ക് ഒഴി വന്നെങ്കിൽ മാത്രമേ ದೇವರ ಕೃಪೆ ನಿನ್ನ ಮೇಲೆ ಸುರಿದರೆ ಮಾತ್ರ നിനക്ക് ക്രിസ്തുവിൽ പാപമോചനവും രക്ഷയും സംഭവിക്കത്തുള്ളൂ. ನಿನಗೆ ಕ್ರಿಸ್ತನಿಂದ ಪಾಪ ವಿಮೋಚನೆಯು ರಕ್ಷಣೆಯು ಲಭಿಸುವುದು. Praise the Lord. Praise the Lord. Hallelujah. 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 സ്നേഹമുള്ളവരെ, ಪ್ರಿಯರೇ, പിതാവായ ദൈവം ഒരു കെട്ടിടം പണിയുകയാണ്. ಪಿತನಾದ ದೇವರು ಒಂದು ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ. നിങ്ങളെയും എന്നെയാണ് അവിടുന്ന് പണിയുന്നത്. ನಿಮ್ಮನ್ನು ನಮ್ಮನ್ನು ಇಲ್ಲಿ ಕಟ್ಟುವಂತದ್ದು. ഈ കെട്ടിടത്തിന്റെ മൂലക്കല്ല് ക്രിസ്തുവാണ്. ಈ ಕಟ್ಟಡದ ಮುಖ್ಯ ಮೂಲೆಕಲ್ಲೆಂಬುದು ಕ್ರಿಸ್ತನು. അത് പിതാവിന്റെ മാസ്റ്റർ പ്ലാൻ ആണ്. ಅದರ ಮಾಸ್ಟರ್ ಪ್ಲಾನ್ ಪಿತದೇವರು. പരിശുദ്ധാത്മാവാണ് പണിയുന്നത്. ಪವಿತ್ರಾತ್ಮರು ಆ ಕಟ್ಟಡವನ್ನು ಕಟ್ಟುತ್ತಿರುವಂತದ್ದು. ഇതിന്റെ ശിരസ് ക്രിസ്തുവാണ്. ಇದರ ಶಿರವು ಕ್ರಿಸ್ತನಾಗಿದ್ದಾನೆ. ക്രിസ്തുവിൽ നിന്നാണ് ദൈവ തേജസ് നമ്മിലേക്ക് ഒഴുകിക്കൊണ്ടിരിക്കുന്നത്. ಕ್ರಿಸ್ತನ ಮುಖಾಂತರ ದೇವರ ತೇಜಸ್ಸು ನಮ್ಮ ಮೇಲೆ ಸುರಿಯುವಂತದ್ದು. നമ്മളൊരു കെട്ടിടം പണിയുമ്പോൾ ನಾವೊಂದು ಕಟ್ಟಡ ನಿರ್ಮಾಣ ಮಾಡುವಾಗ അവസാനമാണ് അതിന്റെ റൂഫ് പണിയുന്നത്. ಕೊನೆಗೆ ಅದರ ರೂಫ್ ನಿರ್ಮಿಸುವುದು. അല്ലേ? റൂഫ് അവസാനമാണ്. ರೂಫ್ ಕೊನೆಗೆ ಮಾಡುದು. അത് കെട്ടിടത്തിന് സംരക്ഷണം കൊടുക്കാനാണ്. ಅದು ಕಟ್ಟಡಕ್ಕೆ ಸಂರಕ್ಷಣೆ ಕೊಡುವುದು. ഹല്ലേലൂയ. 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 വീണ്ടും ചിന്തിച്ചു നോക്കിക്കേ, നമ്മൾ കെട്ടിടത്തിന്റെ വാട്ടർ ടാങ്ക് എവിടെ വയ്ക്കുന്നത്? ನೋಡಿ, ಕಟ್ಟಡದಲ್ಲಿ ನಾವು ವಾಟರ್ ಟ್ಯಾಂಕ್ ಎಲ್ಲಿ ಇಡುವುದು? താഴെ അല്ലല്ലോ, ಕೆಳಗೆ ಇಡ್ತೀರಾ? വെള്ളത്തിൽ മുറിക്കകത്ത് വെള്ളം കിട്ടണമെങ്കിൽ ನಮ್ಮ ಕೋಣೆಯಲ್ಲಿ ಎಲ್ಲ ಬಾತ್ರೂಮ್ ಎಲ್ಲ ನೀರು ಸಿಗ್ಬೇಕಾದರೆ വാട്ടർ ടാങ്ക് മോളി വെക്കണം. ಆ ವಾಟರ್ ಟ್ಯಾಂಕ್ ಮೇಲ್ಗಡೆ ಇರಬೇಕು. ഹല്ലേലൂയ. 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 പരിശുദ്ധാത്മാവ് ಪವಿತ್ರಾತ್ಮರು ക്രിസ്തു വഴി ಕ್ರಿಸ್ತನ ಮುಖಾಂತರ കൃപയൊഴുക്കുകയാണ്. ಕೃಪೆಯನ್ನು ಸುರಿಸುವರು. എന്തിനു വേണ്ടി? ಯಾಕಾಗಿ സഭയെ പടുത്തുയർത്താൻ വേണ്ടി. ಧರ್ಮಸಭೆಯನ್ನು ಕಟ್ಟಿ ಬೆಳೆಸಲು. അങ്ങനെയാണ് നമ്മൾ വളരുന്നത്. ಹಾಗೆ ನಾವು ಬೆಳೆದುಕೊಳ್ಳುವಂತದ್ದು. ഹല്ലേലൂയ. 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 ഓരോരുത്തർക്കും കർത്താവ് ഓരോ ജോലി നൽകിയിട്ടുണ്ട്. ಪ್ರತಿಯೊಬ್ಬನಿಗೂ ಒಂದೊಂದು ರೀತಿಯ ಕೆಲಸಗಳನ್ನು ಕೊಟ್ಟಿದ್ದಾರೆ. ഭൗതിക തലത്തില് ಭೌತಿಕವಾಗಿ നമ്മുടെ ശരീരത്തിന് ನಮ್ಮ ಶರೀರಕ್ಕೆ പല അവയവങ്ങൾ ഉള്ളതുപോലെ തന്നെ ಹಲವು ಅಂಗಗಳು ಇರುವ ಹಾಗೆ കൈകളുണ്ട്, കാലുകളുണ്ട്, കണ്ണുകളുണ്ട്, കാതുകളുണ്ട്, ಕೈ ಕಾಲುಗಳು ಕಣ್ಣುಗಳು ഇതെല്ലാം ഉള്ളതുപോലെ തന്നെ ಇದಿರುವ ಹಾಗೆ ആത്മമണ്ഡലത്തിലും ಆತ್ಮಮಂಡಲದಲ್ಲೂ ഓരോ മകനുക്കും മകൾക്കും ಪ್ರತಿಯೊಬ್ಬ ಮಗನಿಗೂ ಮಗಳಿಗೂ ദൈവം ചില ഉത്തരവാദിത്തങ്ങൾ കൊടുത്തിട്ടുണ്ട്. ದೇವರು ಕೆಲವು ಕರ್ತವ್ಯಗಳನ್ನು ನೀಡಿದ್ದಾರೆ. എന്താ കർത്തവ്യങ്ങൾ? ಏನು ಆ ಕರ್ತವ್ಯ? 4-ാം അധ്യായത്തിലെ ನೋಡಿ, ಎಫೆಸಿಯರ್ 4. നിങ്ങള് വളരെ ശ്രദ്ധാപൂർവം വായിക്കേണ്ട ഒരു ഭാഗമാണ് ನೋಡಿ, ലേഖനം. ನೋಡಿ, ಎಫೆಸಿಯರ್ ಬರೆದ ಲೇಖನವನ್ನು ನೀವು ತುಂಬಾ ಪ್ರಾಮುಖ್ಯವಾಗಿ ಓದಬೇಕಾದಂತ ಒಂದು ಭಾಗ. സമയം കിട്ടുമ്പോഴെല്ലാം വായിച്ച് തിരിച്ചറിയണം. ನಿಮಗೆ ಸಮಯ ದೊರಕುವಾಗಲೆಲ್ಲ ಇದನ್ನು ನೀವು ಓದಿ ಓದಿ ತಿಳಿದುಕೊಳ್ಬೇಕು. 4-ാം അധ്യായം 11-ാം വാക്യം വായിച്ചേ. 4ನೇ ಅಧ್ಯಾಯದ 11ನೇ ವಾಕ್ಯ ನೋಡಿ ಪ್ರಿಯರೇ. അവൻ ചിലർക്ക് അപ്പസ്തോലന്മാരെന്നും ಕೆಲವರನ್ನು ಪ್ರೇಷಿತರನ್ನಾಗಿಯೋ, പ്രവാചകന്മാരും, ಕೆಲವರನ್ನು ಸಭಾಪಾಲಕರನ್ನಾಗಿಯೋ, സുവിശേഷ പ്രഘോഷകന്മാരും, ಕೆಲವರನ್ನು ಬೋಧಕರನ್ನಾಗಿಯೋ, ಇಡೆಯರನ್ನಾಗಿಯೋ, ಪ್ರಬೋಧಕರು ആകാൻ വരം നൽകി. ಹಾಗೆ ಕೃಪೆಯನ್ನು ನೀಡಿದರು. അപ്പൊ 5 തരത്തിലുള്ള സുവിശേഷ ദൗത്യം കർത്താവ് കൊടുക്കുന്നുണ്ട്. ಹಾಗೆ ನೋಡಿ, 5 ರೀತಿಯ ದೌತ್ಯಗಳನ್ನು ಅವರಿಗೆ ಕೊಡುತ್ತಾರೆ. അപ്പസ്തോലന്മാര്, ಪ್ರೇಷಿತರು. ആരാ അപ്പസ്തോലന്മാര്? ಯಾರು ಈ ಪ್ರೇಷಿತರು? നമ്മുടെ ബിഷപ്പ്മാരാണ് അപ്പസ്തോലന്മാര്. ನೋಡಿ, ನಮ್ಮ ಬಿಷಪ್ಪರೆಲ್ಲರೂ ಪ್ರೇಷಿತರು. അപ്പസ്തോലിക് പവർ, ಅಪಸ್ತೋಲಿಕ್ ಪವರ್, അവർക്കാണ് അധികാരമുള്ളത്. ಅವರಿಗೆ ಅಧಿಕಾರವಿರುವುದು. അപ്പസ്തോലന്മാര്, ಅಪಸ್ತೋಲರು, പ്രവാചകന്മാര്, ಪ್ರವಾದಿಗಳು, അത് ആർക്കും ആകാം. ಅದು ಯಾರಿಗೂ ಆಗ್ಬೋದು. പ്രവാചകന്മാര്, ಪ್ರವಾದಿಗಳು. സുവിശേഷ പ്രഘോഷകര്, ನೋಡಿ, ಬೋಧಕರು, ബോധകര്. ಬೋಧಕರು, ബോധകര് പ്രഘോഷകര് വേറെ, ബോധകര് വേറെ. ಸಭಾಪಾಲಕರು, സഭാപാലകര്, ಸಭಾಪಾಲಕರು, സുവിശേഷ പ്രഘോഷകര്, സുവിശേഷം പ്രസംഗിക്കുന്നവർ, ಸುವಾರ್ತೆಯನ್ನು ಸಾರುವವರು. ഇടയന്മാര്, ನೋಡಿ, ಬೋಧಕರು, ഇടയന്മാര് ആണ്. അങ്ങനെ ഉണ്ടായിരുന്നു. ഇടയന്മാരാണ് ചർച്ച് ഗുരുകള്. ನೋಡಿ, ಚರ್ಚ್ ಗುರುಗಳು, അതാണ് ഇടയന്മാര്. ಅವರಾಗಿದೆ Pastors. ಪುರೋಹಿತರು, പുരോഹിതര്, പാസ്റ്റേഴ്സ്. ಪುರೋಹಿತರು. പ്രബോധകര്, സുവിശേഷ പ്രബോധകര്, ಸುವಿಶೇಷ ಪ್ರಬೋಧಕರು. അതാരാണ്? ಅದು ಯಾರು? അതാണ് ബൈബിള് ആധികാരികമായി പഠിപ്പിക്കുവാൻ സഭ ഔദ്യോഗികമായി അനുഗ്രഹിച്ചവര്, തെരഞ്ഞെടുത്തവര്. ದೇವರ ಸುವಾರ್ತೆಯನ್ನು ಕಲಿಸಲು ಧರ್ಮಸಭೆ ಆರಿಸಿಕೊಂಡ ವ್ಯಕ್ತಿಗಳು. പ്രബോധന വരം കിട്ടിയിട്ടുള്ളത്. ಹಾಗಾಗಿ ಪ್ರಬೋಧನ ವರ ಲಭಿಸಿರುವಂತ എല്ലാവർക്കും സുവിശേഷം പഠിപ്പിക്കാൻ അധികാരമില്ല. ಎಲ್ಲರಿಗೂ ಸುವಾರ್ತೆಯನ್ನು ಕಲಿಸಲಿಕ್ಕೆ ಅಧಿಕಾರವಿಲ್ಲ. സുവിശേഷം പഠിപ്പിക്കാൻ അധികാരമുള്ള ഒരു സഭയിലുണ്ട്. ನೋಡಿ, ಸುವಾರ್ತೆಯನ್ನು ಕಲಿಸಲಿಕ್ಕೆ ಅಧಿಕಾರ ಇರುವವರು ಧರ್ಮಸಭೆಯಲ್ಲಿದ್ದಾರೆ. ಅವರು
അവര് ബൈബിള് പഠിച്ചിട്ടാണ് നമ്മെ പഠിപ്പിക്കുന്നത്. ಅವರು ಬೈಬಲನ್ನು ಕಲಿತು ಸುವಾರ್ತೆಯನ್ನು ಹೇಳುವಂಥದ್ದು. അതേസമയം സുവിശേഷ പ്രഘോഷകരുണ്ട്, ಹಾಗೆ ಸುವಾರ್ಥ ಪ್ರಬೋಧಕ വചനം പ്രസംഗിക്കുന്നവർ, ದೇವರ ವಾಕ್ಯವನ್ನು ಸಾರುವವರು. അതുപോലെ പ്രവാചകന്മാരുണ്ട്, ಅಲ್ಲಿ ಪ್ರವಾದಿಗಳು ಇದ್ದಾರೆ, അതുപോലെ തന്നെ ഇടയന്മാരുണ്ട്, ಹಾಗೆ ಪುರೋಹಿತರು ಇದ್ದಾರೆ. ഹല്ലേലൂയ 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 ഹല്ലേലൂയ. ഈ 5 കൃപകളും സഭയിലുണ്ട്. ಈ 5 ಕೃಪೆಗಳು ಧರ್ಮಸಭೆಯಲ್ಲಿ ಇವೆ. നമ്മുടെ ശരീരത്തില് ನಮ್ಮ ಶರೀರದಲ್ಲಿ ഓരോ അംഗങ്ങൾ ഓരോ ജോലി ചെയ്യുന്നത് ಪ್ರತಿಯೊಂದು ಅವಯವಗಳು ಒಂದೊಂದು ಕಾರ್ಯ ನಿರ್ವಹಿಸುವ ಹಾಗೆ സഭയിലെ ಧರ್ಮಸಭೆಯಲ್ಲೂ നമ്മുടെ ആത്മകാര്യങ്ങൾ ചെയ്യുവാൻ ನಮ್ಮ ಆತ್ಮಮಂಡಲದ ಕಾರ್ಯಗಳನ್ನು ಮಾಡಲು ദൈവം തെരഞ്ഞെടുത്തവരാണ് ഇവരെല്ലാം. ದೇವರು ಆರಿಸಿಕೊಂಡವರು ಇವರೆಲ್ಲರೂ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. ആരൊക്കെയാ? ಯಾರೆಲ್ಲ? അപ്പോസ്തലന്മാര്, ಪ್ರೇಷಿತರು. ಹೇಳಿ, ಹೇಳಿ, ಪ್ರೇಷಿತರು, പ്രവാചകന്മാര്, ಪ್ರವಾದಿಗಳು, പ്രവാചകന്മാര്, ಪ್ರವಾದಿಗಳು, സുവിശേഷ പ്രഘോഷകര്, ಸುವಾರ್ತೆ ಸಾರುವವರು, ഇടയന്മാര്, ನೋಡಿ ಪುರೋಹಿತರು, സുവിശേഷ പ്രബോധകന്മാര്, ಬೋಧಕರು, ಸುವಾರ್ಥ ಬೋಧಕರು. ഹല്ലേലൂയ ಹಲ್ಲೆಲೂಯ. അപ്പൊ ഈ 5 കൂട്ടർ സഭയിലുണ്ട്. ನೋಡಿ ಈ 5 ಗುಂಪು ಧರ್ಮಸಭೆಯಲ್ಲಿ ಇವೆ. ഹല്ലേലൂയ ಹಲ್ಲೆಲೂಯ. ഇവരിലൂടെയാണ് ദൈവം സഭയെ വളർത്തിക്കൊണ്ടുവരുന്നത്. ಇವರ ಮುಖಾಂತರ ಧರ್ಮಸಭೆಯನ್ನು ಬೆಳೆಸುವಂತ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ 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 ഹല്ലേലൂയ. ಹಲ್ಲೆಲೂಯ. ഓരോരുത്തർക്കും ഓരോ ജോലിയുണ്ട്. ಪ್ರತಿಯೊಬ್ಬನಿಗೂ ಒಂದೊಂದು ರೀತಿಯ ಕಾರ್ಯಗಳು. ഒരു വീട്ടിലെ, ಒಂದು ಮನೆಯಲ್ಲಿ, ഒരു മുറിയിലെ ಒಂದು ಕೋಣೆಯಲ್ಲಿ നമ്മൾ ഓരോ കാര്യങ്ങൾ നിർവഹിക്കുന്നത്. ಒಂದೊಂದು ಕಾರ್ಯವನ್ನು ನಾವು ಮಾಡುವುದಲ್ಲಿ. കിച്ചണിലെ ജോലിയല്ല ബെഡ്റൂമിലേത്. ಕಿಚನ್ ಅಲ್ಲಿ ಮಾಡುವ ಕೆಲವನ್ನು ನಾವು ಬೆಡ್ರೂಮ್ ಅಲ್ಲಿ ಮಾಡುವುದಿಲ್ಲ. ബെഡ്റൂമിലെ ജോലിയല്ല പാർലറിൽ. ಬೆಡ್ರೂಮಿನ ಕೆಲಸವನ್ನು ನಾವು ಪಾರ್ಲರ್ ಅಲ್ಲಿ ಮಾಡುವುದಿಲ್ಲ. പാർലറിലെ ജോലിയല്ല ബാത്റൂമിലെ. ಪಾರ್ಲರ್ ಅಲ್ಲಿ ಮಾಡುವ ಕೆಲಸವನ್ನು ಬಾತ್ರೂಮ್ ಅಲ್ಲಿ ಮಾಡುವುದಿಲ್ಲ. ബാത്റൂമിലെ ജോലിയല്ല കാർ പാർക്കിലുള്ള. ಬಾತ್ರೂಮಿನ ಕೆಲಸವನ್ನು ನಾವು ಕಾರ್ ಪಾರ್ಕ್ ಅಲ್ಲಿ ಮಾಡುವುದಿಲ್ಲ. ഓരോ സ്ഥലത്ത് ഓരോ ജോലി. ಪ್ರತಿಯೊಂದು ಕಡೆಗಳಲ್ಲೂ ಒಂದೊಂದು ಕಾರ್ಯಗಳು. ഇതുപോലെ തന്നെയാണ് ಇದೇ ರೀತಿ എല്ലാം കൂടി ಇವೆಲ್ಲವೂ ഒരു ಒಟ್ಟುಗೂಡಿ വീട്ടിൽ സമന്വയിക്കപ്പെട്ടിരിക്കുന്നു. ಒಂದು ಮನೆಯಲ್ಲಿ ಒಂದಾಗಿದೆ. ഒരു ഭവനത്തിൽ ഇതെല്ലാം ಒಂದು ഒന്നിച്ചിരിക്കുന്നു. ಕುಟುಂಬದಲ್ಲಿ ಇದೆಲ್ಲ ಹೊಂದಿಕೊಂಡಿದೆ. ഹല്ലേലൂയ ಹಲ್ಲೆಲೂಯ. ഇതെല്ലാം ഒരു കുടുംബത്തിന് ആവശ്യമാണ്. ಇದೆಲ್ಲ ಒಂದು ಕುಟುಂಬಕ್ಕೆ ಅವಶ್ಯ. അങ്ങനെയെങ്കിൽ ಈಗಿರುವಾಗ സഭയാകുന്ന വലിയ കുടുംബത്തിൽ ಧರ್ಮಸಭೆಯಾಗಿರುವ ಈ ದೊಡ್ಡ ಕುಟುಂಬದಲ್ಲಿ ഓരോ മകനെയും മകളെയും ദൈവം വളർത്തുന്നത് ಪ್ರತಿಯೊಬ್ಬ ಮಗನನ್ನು ಮಗಳನ್ನು ಬೆಳೆಸುತ್ತಿರುವುದು ഈ സുവിശേഷ ദൗത്യത്തിലൂടെയാണ്. ಈ ಸುವಾರ್ಥ ದೌತ್ಯದೊಂದಿಗೆ. ഒന്നോർക്കുക, ನೋಡಿ ಪ್ರಿಯರೇ, അടിസ്ഥാനം ക്രിസ്തുവാണ്. ಮೂಲೆಕಲ್ಲು, ಮುಖ್ಯ ಮೂಲೆಕಲ್ಲು ಕ್ರಿಸ್ತನು. അതോടൊപ്പം തന്നെ ಅದರ ಜೊತೆನೆ ക്രിസ്തു ശിരസ്സും കൂടിയാണ്. ಕ್ರಿಸ್ತನು ಶಿರಸಾಗಿದ್ದಾನೆ. ഹല്ലേലൂയ ഹല്ലേലൂയ ഹല്ലേലൂയ. ഹല്ലേലൂയ. ക്രിസ്തുവാകുന്ന ശിരസിൽ നിന്ന് ഊർജം ലഭിക്കാതെ, ಕ್ರಿಸ್ತನಾಗಿರುವ ಶಿರದಿಂದ ಶಕ್ತಿ ಲಭಿಸದೆ നമുക്ക് സുവിശേഷ വേല ചെയ്യാൻ പറ്റത്തില്ല. ನಮಗೆ ಸುವಾರ್ಥ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ. ദൈവരാജ്യ ജോലി ചെയ്യാൻ നമുക്ക് ആവത്തില്ല. ದೇವರ ರಾಜ್ಯದ ಕಾರ್ಯಗಳನ್ನು ಮಾಡಲು ನಮಗೆ ಆಗುವುದಿಲ್ಲ. അതുകൊണ്ടാണ് ക്രിസ്തു ശിരസായി വരാത്തവർക്ക് സുവിശേഷ വേല ചെയ്യാൻ പറ്റത്തില്ല. ಕ್ರಿಸ್ತನು ಶಿರಸಾಗದೆ ಇರದವರಿಗೆ ಸುವಾರ್ಥ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. അവർ ഈ ലോകത്തിൽ മറ്റെല്ലാ ജോലിയും ചെയ്യും. ಅವರು ಈ ಲೋಕದ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾರೆ. അതെല്ലാം ലാഭനഷ്ടങ്ങളുടെ കണക്കുകളായിരിക്കും. ಅವರಲ್ಲಿ ಲಾಭ ನಷ್ಟದ ಲೆಕ್ಕವೇ ಇರುವುದು. അപ്പൊ അതുകൊണ്ട് ಆದುದರಿಂದ ലാഭനഷ്ടങ്ങളുടെ കണക്കുകൾ വരുമ്പോൾ ಲಾಭ ನಷ್ಟದ ಕಾರ್ಯ ಬರುವಾಗ അവിടെ എപ്പോഴും പ്രശ്നം ഉണ്ടാകും. ಅಲ್ಲಿ ಯಾವಾಗಲೂ ಸಮಸ್ಯೆ ಬರುತ್ತದೆ. അതാണ് രാജ്യത്ത് നടക്കുന്നത്. ಅದು ನಡುವುದು ರಾಜ್ಯದಲ್ಲಿ. ഹല്ലേലൂയ 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 ഹല്ലേലൂയ. ഹല്ലേലൂയ. ഇതിന്റെ വളർച്ച, ಇದರ ಬೆಳವಣಿಗೆ, സഭയാവുന്ന വളർച്ച ಧರ್ಮಸಭೆಯ ಬೆಳವಣಿಗೆ 2 രീതിയിലാണ്. 2 ರೀತಿ. ಒಂದು താഴെ നിന്ന് ഇത് മുകളിലേക്ക് വളരുന്നു. ಕೆಳಗಿನಿಂದ ಮೇಲಿನ ಹಂತಕ್ಕೆ. താഴെ നിന്ന് മുകളിലേക്ക് വളരുന്നു. ಕೆಳಗಿನ ಹಂತದಿಂದ ಮೇಲಿನ ಹಂತಕ್ಕೆ. ഹല്ലേലൂയ 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 ഹല്ലേലൂയ. ഹല്ലേലൂയ. താഴെ നിന്ന് വളരുകയാണ്. ಅದು ಬೆಳೆಯುತ್ತಾ ಇದೆ. മുകളിലേക്ക് വളരുന്നു. ಮೇಲಕ್ಕೆ ಬೆಳೆಯುತ್ತಾ ಇದೆ. ഓരോ അംഗവും സഭയിലേക്ക് വരുമ്പോൾ ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮಸಭೆಗೆ ಬರುವಾಗ താഴെ നിന്ന് മുകളിലേക്ക് വളരുകയാണ്. ಕೆಳಗಿನ ಅಂತಸ್ತಿನಿಂದ ಮೇಲಿನ ಅಂತಸ್ತಿನಿಗೆ ಬೆಳೆಯುತ್ತದೆ. അതോടൊപ്പം തന്നെ ಅದರ ಜೊತೆನೆ രണ്ടാമത്തെ വളർച്ചയാണ് ಎರಡನೆಯ ಬೆಳವಣಿಗೆ. ഇത് മുകളിൽ നിന്ന് താഴേക്കും വളരുന്നു. ಮೇಲಿನಿಂದ ಕೆಳಕ್ಕೂ ಬೆಳೆಯುತ್ತದೆ. ഇത് മുകളിൽ നിന്ന് താഴേക്കും വളരുന്നു. ಮೇಲಿನಿಂದ ಕೆಳಕ್ಕೂ ಬೆಳೆಯುತ್ತದೆ. ശിരസായ ക്രിസ്തുവിൽ നിന്ന് ಶಿರವಾಗಿರುವ ಕ್ರಿಸ್ತನಿಂದ ഊർജം സ്വീകരിച്ച്, ಶಕ್ತಿ ಪಡೆದುಕೊಂಡು തേജസ് സ്വീകരിച്ച്, ತೇಜಸ್ಸನ್ನು ಸ್ವೀಕರಿಸಿ
ಸ್ವೀಕರಿಸಿ ഇത് ಇದನ್ನು താഴേക്കും വളരുന്നു, ಕೆಳಗೂ ಬೆಳೆಯುತ್ತದೆ, മുകളും താഴേക്ക് വളരുന്നു, ಮೇಲಿಂದ ಕೆಳಕ್ಕೂ ಬೆಳೆಯುತ್ತದೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഈ രണ്ട് വളർച്ചയും സഭയിലുണ്ട്. ಈ ಎರಡು ರೀತಿಯ ಬೆಳವಣಿಗೆಯು ಧರ್ಮಸಭೆಯಲ್ಲಿವೆ. ഈ രണ്ട് വളർച്ചയിലൂടെയാണ് മുന്നോട്ട് ಈ പോകുന്നത്. ಎರಡು ರೀತಿಯ ಬೆಳವಣಿಗೆ ಮುಖಾಂತರ ಧರ್ಮಸಭೆ ಮುಂದೋಗುತ್ತಾ ಇದೆ. Praise the Lord. Praise the Lord. ഹല്ലേലൂയ, 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 ഹല്ലേലൂയ. ഹല്ലേലൂയ. അങ്ങനെ മുന്നോട്ട് പോകുമ്പോൾ ಹೀಗೆ ಮುಂದೆ ಸಾಗುವಾಗ ഓരോ മകനും മകൾക്കും ಪ್ರತಿಯೊಬ್ಬ ಮಗನಿಗೂ ಮಗಳಿಗೂ ദൈവം ചില വെളിപ്പെടുത്തലുകൾ കൊടുക്കും. ದೇವರು ಕೆಲವು ವಿಷಯಗಳನ್ನು ತಿಳಿಯಪಡಿಸುತ್ತಾರೆ. ഞാൻ അപ്പസ്തോലനായി വെളിപ്പെടുന്നു, ನಾನು ಪ್ರೇಷಿತನಾಗಿ ತೋರಲ್ಪಡುತ್ತದೆ. വേറൊരാൾ പ്രവാചകനായി വെളിപ്പെടുന്നു, ಬೇರೆಯೊಬ್ಬನು ಪ್ರವಾದಿಯಾಗಿ ಕಾಣಲ್ಪಡುತ್ತಾನೆ. വേറൊരാൾ സുവിശേഷ പ്രഘോഷകനായി വെളിപ്പെടുന്നു, ಬೇರೊಬ್ಬನು ಸುವಾರ್ಥ ಸಾರುವವನಾಗಿ ಕಾಣಲ್ಪಡುತ್ತಾನೆ. വേറെ ഒരാൾ ഇടയനായി മാറുന്നു, ಬೇರೆಯೊಬ್ಬನು ಪುರೋಹಿತನಾಗಿ ಕಾಣಲ್ಪಡುತ್ತಾನೆ. വേറൊരാൾ സുവിശേഷ പ്രബോധകനായി മാറുന്നു, ಬೇರೊಬ್ಬನು ಸುವಾರ್ಥ ಬೋಧಕನಾಗಿ ಕಾಣಿಸಲ್ಪಡುತ್ತಾನೆ. വെളിപ്പെട്ട് കിട്ടും, ಇದು ನಮಗೆ ಕಾಣಲ್ಪಡುತ್ತದೆ, അത് വെളിപ്പെട്ട് കിട്ടും. ಇದು ತೋರಿಸಲ್ಪಡುತ್ತದೆ. അങ്ങനെയാണ് ಹೀಗೆ ചിലര് കൂടുതൽ പ്രാർത്ഥിച്ച് വരുമ്പോ ಕೆಲವರು ಹೆಚ್ಚು ಹೆಚ್ಚು ಪ್ರಾರ್ಥಿಸುತ್ತಾ ಬರುವಾಗ ചിലർക്ക് ഒത്തിരി ദർശനങ്ങൾ കർത്താവ് കൊടുത്തുകൊണ്ട്, ತುಂಬಾ ದರ್ಶನಗಳು ನೀಡುವಂತದ್ದು, ചിലർക്ക് ജ്ഞാനം കൊടുത്തുകൊണ്ട്, ಕೆಲವರಿಗೆ ಜ್ಞಾನವನ್ನು ವರ್ಧಿಸುತ್ತದೆ, ചിലർക്ക് ബോധം കൊടുത്തുകൊണ്ടേ, ಕೆಲವರಿಗೆ ಬೋಧ ಹೆಚ್ಚು ಕೊಡುತ್ತಾರೆ, ചിലരിലൂടെ ഒത്തിരി കൃപകൾ വന്നുകൊണ്ടേയിരിക്കും. ಕೆಲವರ ಮುಖಾಂತರ ಕೃಪೆಗಳು ಅರಿಯಲ್ಪಡುತ್ತದೆ. അങ്ങനെ കൃപകൾ ധാരാളം വന്നുകൊണ്ടേയിരിക്കും. ಹೀಗೆ ತುಂಬಾ ಕೃಪೆಗಳು ಹರಿದು അത് ಬರುತ್ತದೆ. മനുഷ്യനിലൂടെ, ಅದು ಮನುಷ್ಯನ ಮುಖಾಂತರ, നമ്മിൽ ഓരോരുത്തരിലൂടെയും ನಮ್ಮ ಪ್ರತಿಯೊಬ್ಬರ ಮುಖಾಂತರ ദൈവം വെളിപ്പെടുത്തിക്കൊണ്ടേയിരിക്കും. ದೇವರು ತೋರಿಸಿಕೊಡುತ್ತಾರೆ. അത് ഇന്ന ആള് എന്നൊന്നുമില്ല, ಅದು ಇಂಥ ವ್ಯಕ್ತಿ ಅಂತ ಏನಿಲ್ಲ, നീ ചെറുതെന്നോ വലുതെന്നോ ഇല്ല. ನೀನು ಕಿರಿದಂದೋ ದೊಡ್ಡವನಂತ ಏನೂ ಇಲ್ಲ. ദൈവം തന്റെ കൃപ ഒരു മകനിലേക്ക് മകളിലേക്ക് ഒഴുക്കിയ, ದೇವರು ತನ್ನ ಕೃಪೆಯನ್ನು ಒಬ್ಬ ಮಗನ ಮೇಲೋ ಮಗಳ ಮೇಲೋ ಸುರಿಸಿದರೆ ആ വ്യക്തിയോ ദൈവത്തിന്റെ പ്രേക്ഷിത ജോലി ചെയ്യാൻ വിളിക്കപ്പെടും. ದೇವರ ಪ್ರೇಷಿತ ಕಾರ್ಯವನ್ನು ಮಾಡಲು ಕರೆಯಲ್ಪಡುತ್ತಾರೆ. അത് സഭയെ ബലപ്പെടുത്തും, ಅದು ಧರ್ಮಸಭೆಯನ್ನು ಶಕ್ತಿಪಡಿಸುತ್ತದೆ. അത് സഭയ്ക്ക് ശക്തി കൊടുക്കും, ಅದು ಧರ್ಮಸಭೆಗೆ ಬಲ ನೀಡುತ್ತದೆ. അത് സഭയ്ക്ക് ഊർജം കൊടുക്കും. ಅದು ಧರ್ಮಸಭೆಗೆ ಶಕ್ತಿಯನ್ನು ಸುರಿಸುತ್ತದೆ. അങ്ങനെയാണ് സഭ വളരുന്നത്. ಹಾಗೆ ಧರ್ಮಸಭೆಯು ಬೆಳೆಯುವುದು. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, 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 ഹല്ലേലൂയ. ഹല്ലേലൂയ. ഓരോ നിമിഷവും സഭ വളരുകയാണ്. ಪ್ರತಿಯೊಂದು ಕ್ಷಣವೂ ಧರ್ಮಸಭೆ ಬೆಳೆಯುತ್ತಿದೆ. ഇപ്പൊ നിങ്ങൾ ഇന്ന് ഇവിടെ വന്നു, ನೀವು ಇವತ್ತು ಬಂದಿದ್ದೀರಿ, നിങ്ങൾ വചനം ശ്രവിക്കുകയാണ്, ನೀವು ದೇವರ ವಾಕ್ಯವನ್ನು ಆಲಿಸುತ್ತಿದ್ದೀರಿ. ലോകത്തിൽ മറ്റു പല കാര്യങ്ങളും ചെയ്യാൻ നിങ്ങൾക്ക് സാധിക്കുമായിരുന്നു. ಲೋಕದ ವಿವಿಧ ಕಾರ್ಯಗಳಲ್ಲಿ ನಿಮಗೆ ಬೇಕಾದರೆ ತೊಡಗಬಹುದಿತ್ತು. എന്നാൽ ಆದರೂ ദൈവം നിങ്ങളെ ഇവിടെ കൊണ്ടുവന്നു. ದೇವರು ನಿಮ್ಮನ್ನು ಕರೆತಂದಿದ್ದಾರೆ. എന്റെ പിതാവിനാൽ ആകർഷിക്കപ്പെടാത്ത ഒരു എൻ്റെ അടുത്തേക്ക് വരത്തില്ല. ನನ್ನ ಪಿತನಿಂದ ಆಕರ್ಷಿಸಲ್ಪಡದೆ ಯಾರಿಗೂ ನನ್ನ ಬಳಿ ಬರಲು ಸಾಧ್ಯವಿಲ್ಲ. നിങ്ങളുടെ വന്നതിന്റെ പേരില് ನೀವು ಇಲ್ಲಿ ಬಂದ ಹಾಗೆ പിതാവായ ദൈവത്തിന്, ಪಿತನಾದ ದೇವರಿಗೆ നിങ്ങളെ കുറിച്ചൊരു പദ്ധതിയുണ്ട്. ನಿಮ್ಮ ಬಗ್ಗೆ ಒಂದು ಪದ್ಧತಿ ಉಂಟು. എന്താണ് ആ പദ്ധതി? ಏನಿರ್ಬೋದು ಆ ಪದ್ಧತಿ? ആ പദ്ധതി ಸಭೆയെ കെട്ടിപ്പടുത്താനുള്ള പദ്ധതി, ಧರ್ಮ ಸಭೆಯನ್ನು ಕಟ್ಟಿ ಬೆಳೆಸುವಂತಹ ಪದ್ಧತಿ, പടുത്തുയർത്തുവാനുള്ള പദ്ധതിയാണ്. ಕಟ್ಟಿ ಬೆಳೆಸುವಂತಹ ಒಂದು ಪದ್ಧತಿ. നിങ്ങളുടെ ഒരാളുടെ സാന്നിധ്യം ನಿಮ್ಮ ಒಬ್ಬರ ಸಾನ್ನಿಧ್ಯವು സഭയെ പടുത്തുയർത്തുകയാണ്. ಧರ್ಮ ಸಭೆಯನ್ನು ಬೆಳೆಸುತ್ತಿದೆ. നിങ്ങൾ ഒരാൾ ഡിവൈൻ പ്രയർ സെന്ററിൽ വന്നിരിക്കുമ്പോൾ, ನೀವು ಡಿವೈನ್ ಸೆಂಟರ್ ನಲ್ಲಿ ಇರುವಾಗ ದೇವರು നിങ്ങളുടെ സാന്നിധ്യത്തെ, ನಿಮ್ಮ ಸಾನ್ನಿಧ್ಯವನ್ನು അഭിഷേകം ചെയ്യുകയാണ്, ಅಭಿಷೇಕ ಮಾಡುತ್ತಿದ್ದಾರೆ. നിങ്ങൾ മുഖാന്തരം ನಿಮ್ಮ ಮುಖಾಂತರ മറ്റു വ്യക്തികളെ, ಬೇರೆ ವ್ಯಕ್ತಿಗಳು സഭയെ കെട്ടിപ്പടുക്കുവാൻ, ಧರ್ಮ ಸಭೆಯನ್ನು ಕಟ್ಟಿ ಬೆಳೆಸಲು ക്രിസ്തു വിളിച്ചുകൊണ്ടുവരും. ಕ್ರಿಸ್ತು ಕರೆದುಕೊಂಡು ಬರುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇനി നമ്മൾ ശ്രദ്ധിച്ച് ನೋಡಿ ಪ್ರಿಯರೇ, ಗಮನವಿಡಿ. എഫേസ്യർ 4:8. ಎಫೆಸಿಯರ್ 4:8 ಪವಿತ್ರ ಗ್ರಂಥದಲ್ಲಿ ಹೀಗಿದೆ: ಆತನು ಉನ್ನತಿಗೇರಿದನು, ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು, ನರಮಾನವರಿಗಿತ್ತನು ವರದಾನಗಳನ್ನು. 9. ಏರಿದನು ಎನ್ನುವುದರ ಅರ್ಥವಾದರೂ ಏನು? ಆತನು ಮೊದಲು ಭೂಗರ್ಭಕ್ಕೂ ಇಳಿದಿದ್ದನು ಎಂಬ ಅರ್ಥವನ್ನು ಒಳಗೊಂಡಿದೆ. ಇಳಿದು ಬಂದಿದ್ದಾತನೇ ಲೋಕಗಳಿಗೆಲ್ಲ ಮೇಲೇರಿ ಹೋಗಿದ್ದಾನೆ. ತನ್ನ ಪ್ರಸನ್ನತೆಯಿಂದ ಇಡೀ ಜಗತ್ತನ್ನೇ ಆವರಿಸಿದ್ದಾನೆ.
ಈ ವ್ಯಕ್ತಿ ನರಮಾನವರಿಗೆ ವರದಾನಗಳನ್ನಿತ್ತರು. ಕೆಲವರನ್ನು ಪ್ರೇಷಿತರಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಮತ್ತು ಬೋಧಕರನ್ನಾಗಿಯೂ ನೇಮಿಸಿದರು. പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. 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 വേദപുസ്തകം പഠിപ്പിക്കുകയാണ്. പവിത്ര ഗ്രന്ഥವು ಹೇಳುತ್ತಿದೆ, ഇപ്രകാരം പറഞ്ഞിരിക്കുന്നു, ಈ ರೀತಿ ಹೇಳುತ್ತಿದೆ, അവൻ ഉന്നതങ്ങളിലേക്ക് കയറിയപ്പോൾ ಆತನು ಉನ್ನತಿಗೇರಿದಾಗ അസംഖ്യം തടവുകാരെ കൂടെ കൊണ്ടുപോയി ಅಸಂಖ್ಯವಾದ ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು. യേശുസ്വാമി മരിച്ച് യേശുസ്വാമി മരണಗೊಂಡು മൂന്നാം നാൾ ഉയർത്തെഴുന്നേറ്റ് നമ്മൾ പഠിക്കുന്നു. ಮೂರನೆಯ ದಿನ ಪುನರುತ್ಥಾನಗೊಂಡಿದ್ದೇವೆ ಎಂದು ನಮಗೆಲ್ಲರಿಗೂ ಗೊತ್ತು. അപ്പൊ ഈ 3 ദിവസം പോയിരുന്നു. ಈ 3 ದಿನ ಎಲ್ಲಿಗೆ ಹೋಗಿದ್ರು? മൂന്നാം നാളല്ലേ ഉയർത്തെഴുന്നേറ്റ്. ನೋಡಿ, 3ನೇ ದಿನ ಪುನರುತ್ಥಾನ ಹೊಂದಿದ್ದು. അപ്പം മരിച്ചിട്ട് ಆಗ ಮರಣಗೊಂಡು ഈ 3 ദിവസം പോയി. ಈ 3 ದಿನ ಎಲ್ಲಿಗೆ ಹೋದ್ರು? അതിന്റെ ഉത്തരമാണ് ബൈബിൾ പറയുന്നത്. ಅದಕ್ಕೆ ಉತ್ತರ ಕೊಟ್ಟ ನೋಡಿ ಇಲ್ಲಿದೆ. അവൻ താഴേക്ക് ഇറങ്ങി ಭೂಗರ್ಭಕ್ಕೆ ಇಳಿದು അസംഖ്യം തടവുകാരെ കൂടി അവൻ ഉന്നതങ്ങളിലേക്ക് കൊണ്ടുപോയി. ಅನೇಕ ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು. ഹല്ലേലൂയ. 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 അവൻ പാതാളത്തിലേക്ക് ഇറങ്ങി. ಆತನು ಭೂಗರ್ಭಕ್ಕೆ ಇಳಿದು. പാതാളത്തിലേക്ക് ഇറങ്ങി എന്നുള്ളത് നമ്മൾ പത്രോസിന്റെ ലേഖനത്തിലാണ് വായിക്കുന്നത്. ನೋಡಿ, ನಾವು ಪೇತ್ರನ ಲೇಖನದಲ್ಲಿ ನಾವು ಕಾಣುತ್ತೇವೆ, ಭೂಗರ್ಭಕ್ಕೆ ಇಳಿದನು, ಪಾತಾಳಕ್ಕೆ ಇಳಿದನು. അവിടെ യേശു സുവിശേഷം പ്രസംഗിച്ചു. ಅಲ್ಲಿ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಿದರು. തടവിലാക്കപ്പെട്ട അനേകം മനുഷ്യർ പാതാളത്തിലുണ്ടായിരുന്നു. ಸೆರೆಯಲ್ಲಿದ್ದ ಅನೇಕ ಮನುಷ್ಯರು ಪಾತಾಳದಲ್ಲಿ ಇದ್ದರು. രക്ഷ പ്രാപിക്കാത്ത അനേകം മനുഷ്യർ പാതാളത്തിലുണ്ടായിരുന്നു. ರಕ್ಷಣೆ ಹೊಂದದಂತ ಅನೇಕರು ಪಾತಾಳದಲ್ಲಿ ಇದ್ದರು. വചനം കേൾക്കാത്ത അനേകർ പാതാളത്തിലുണ്ടായിരുന്നു. ಸುವಾರ್ತೆ ದೇವರ ವಾಕ್ಯವನ್ನು ಕೇಳದ ಅನೇಕರು ಪಾತಾಳದಲ್ಲಿ ಇದ್ದರು. വചനം കേട്ടവർ മാത്രമേ സ്വർഗ്ഗത്തിലേക്ക് പ്രവേശിക്കത്തുള്ളൂ. ದೇವರ ವಾಕ್ಯವನ್ನು ಕೇಳಿದವರು ಮಾತ್ರ ಸ್ವರ್ಗ ಪ್ರವೇಶನ ಮಾಡುವುದು. വചനം കേൾക്കാത്ത, ದೇವರ ವಾಕ್ಯವನ್ನು ಕೇಳದ, മാനസാന്തരപ്പെടാത്ത, ಮನ ಪರಿವರ್ತನೆ ಹೊಂದದ അനേകം തടവുകാർ പാതാളത്തിൽ കിടപ്പുണ്ട്. ಅನೇಕ ಸೆರೆಯಾಳುಗಳು ಪಾತಾಳದಲ್ಲಿ ಇದ್ದರು. യേശു പാതാളത്തിലേക്ക് ഇറങ്ങി. ಯೇಸು ಸ್ವಾಮಿ ಪಾತಾಳಕ್ಕೆ ಇಳಿದು സുവിശേഷം പ്രസംഗിച്ച് ಸುವಾರ್ತೆಯನ್ನು ಸಾರಿ അസംഖ്യം ಅನೇಕ തടവുകാരെ, ಸೆರೆಯಾಳುಗಳನ್ನು, ബന്ധനസ്ഥനായവരെ, ಬಂಧನದಲ್ಲಿದ್ದವರನ್ನು അവിടുന്ന് മുകളിലേക്ക് കൊണ്ടുപോയി. ಅಲ್ಲಿಂದ ಮೇಲಕ್ಕೆ ಕೊಂಡೊಯ್ದರು. അത് നമ്മൾ 8-9 വായിക്കുന്നത്. 8-9 ವಾಕ್ಯಗಳಲ್ಲಿ ಅದನ್ನು ಕಾಣುತ್ತೇವೆ ನಾವು. അതിനാൽ ഇപ്രകാരം പറഞ്ഞിരിക്കുന്നു, ಅದಕ್ಕಾಗಿ ಈ ರೀತಿ ಹೇಳಿದರು, അവൻ ഉന്നതങ്ങളിലേക്ക് ആരോഹണം ചെയ്തപ്പോൾ ಆತನು ಪುನರುತ್ಥಾನಗೊಂಡಾಗ അസംഖ്യം തടവുകാരെ കൂടെ കൊണ്ടുപോയി. ಅನೇಕ ಸೆರೆಯಾಳುಗಳನ್ನು ಕೊಂಡೊಯ್ದನು. അവർക്ക് അവൻ ദാനങ്ങൾ നൽകി. ಅವರಿಗೆ ವರದಾನಗಳನ್ನು ಕೊಟ್ಟರು. ദാനങ്ങൾ ಅವರಿಗೂ ವರದಾನಗಳನ್ನು ಕೊಟ್ಟರು. ഹല്ലേലൂയ. 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 അപ്പൊ എന്തെല്ലാം ദാനങ്ങളാണെന്നുള്ളതാണ് നമ്മൾ 11ാം വാക്യത്തിൽ വായിക്കുന്നത്. ನಾವು ಯಾವೆಲ್ಲ ದಾನಗಳನ್ನು ನೀಡಿದೆವೆ ಅಂತ ನಾವು 11ನೇ ವಾಕ್ಯದಲ್ಲಿ ಕಾಣುವುದು. അപ്പോസ്തലന്മാരാകാൻ, ಪ್ರೇಷಿತರಾಗಲು, പ്രവാചകന്മാരാകാൻ, ಪ್ರವಾದಿಗಳಾಗಲು, ഇടയന്മാരാകാൻ, ನೋಡಿ ಪುರೋಹಿತರಾಗಲು, സുവിശേഷ പ്രഘോഷകരാകാൻ, ಸುವಾರ್ತೆ ಸಾರುವವರಾಗಲು, സുവിശേഷ പ്രബോധകരാകാൻ, ಸುವಾರ್ತ ಬೋಧಕರಾಗಲು ഈ 5 ദൗത്യങ്ങൾ ദാനങ്ങൾ കൊടുത്തു. ಈ 5 ದಾನಗಳನ್ನು ಅವರಿಗೆ കൊടുത്തിട്ടുണ്ട്. ಕೊಟ್ಟಿದ್ದಾರೆ. അതാണ് വേദപുസ്തകം പറയുന്നത്. ಅದಾಗಿದೆ ನೋಡು ದೇವರ ವಾಕ್ಯ ಹೇಳುವಂತ 9ാം വാക്യം. 9ನೇ ವಾಕ್ಯ ನೋಡಿ, അവൻ ആരോഹണം ചെയ്യുന്നുവെന്നതിന്റെ അർത്ഥം, ಅವನು ಏರಿದನು ಎನ್ನುವುದರ ಅರ್ಥ എന്താണ്? ಏನು? അവൻ ഭൂമിയുടെ, ಆತನು ಭೂಗರ್ಭಕ್ಕೂ അതോ ഭാഗങ്ങളിലേക്ക് ഇറങ്ങി എന്ന് കൂടിയല്ലേ? ಆತನು ಮೊದಲು ಭೂಗರ್ಭಕ್ಕೂ ಇಳಿದಿದ್ದನು ಎಂಬುದು ಅರ್ಥವಾಗಿದೆ. ഇനി 10ാം വാക്യം. 10ನೇ ವಾಕ್ಯ ನೋಡಿ, ഇറങ്ങിയവൻ തന്നെയാണ്, ಇಳಿದು ಬಂದಾತನೇ ಲೋಕಗಳಿಗೆಲ್ಲ ಮೇಲೇರಿ ಹೋಗಿದ್ದಾನೆ, ತನ್ನ ಪ್ರಸನ್ನತೆಯಿಂದ ಇಡೀ ಜಗತ್ತನ್ನೇ ಆವರಿಸಿದ್ದಾನೆ. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. സ്നേഹമുള്ളവരെ, പ്രിയരേ, അതിനാൽ ಆದುದರಿಂದ യേശുവിനാൽ പണിയപ്പെട്ടുകൊണ്ടിരിക്കുന്ന ಯೇಸುವಿನ ಮುಖಾಂತರ ನಿರ್ಮಿಸಲ್ತಾಗುತ್ತಿರುವಂತಹ ഒരു കെട്ടിടമാണ് നമ്മൾ ഓരോരുത്തരും. ಒಂದು ಕಟ್ಟಡವಾಗಿದ್ದೇ ನಾವು ಪ್ರತಿಯೊಬ್ಬರು യേശുക്രിസ്തുവിനാൽ ಯೇಸು ಕ್ರಿಸ್ತನ ಮುಖಾಂತರ പണിയപ്പെട്ടുകൊണ്ടിരിക്കുന്ന ನಿರ್ಮಿತವಾಗಿರುವ
ഒരു കെട്ടിടമാണ്, ಒಂದು ಕಟ್ಟಡವಾಗಿದೆ. നാം ഓരോരുത്തരും. ನಾವು ಪ್ರತಿಯೊಬ್ಬರು എന്നേറ്റ് പറഞ്ഞ് ನೋಡಿ, ಯೇಸು ಕ್ರಿಸ್ತರ ಮುಖಾಂತರ ನಿರ್ಮಾಣಗೊಳ್ಳುವ ಒಂದು ಕಟ್ಟಡವಾಗಿದ್ದೇವೆ ನಾವು ಪ್ರತಿಯೊಬ್ಬರು. ಗಟ್ಟಿಯಾಗಿ ಹೇಳಿ, ಯೇಸು ಕ್ರಿಸ್ತನ ಮುಖಾಂತರ ನಿರ್ಮಾಣವಾಗುತ್ತಿರುವ ಒಂದು ಕಟ್ಟಡವಾಗಿದೆ ನಾವು ಪ್ರತಿಯೊಬ್ಬರು. മൂലക്കല്ലായ ക്രിസ്തുവിൽ ആരംഭിച്ച് ಮುಖ್ಯ ಮೂಲೆಕಲ್ಲಾಗಿರುವ ಕ್ರಿಸ್ತನಿಂದ ಪ್ರಾರಂಭಗೊಂಡು ശിരസിൽ നിന്ന് ಶಿರದಿಂದ ശിരസായ ക്രിസ്തുവിൽ നിന്ന് ಶಿರವಾಗಿರುವ ಕ್ರಿಸ್ತನಿಂದ തേജസ് സ്വീകരിച്ച് ತೇಜಸ್ಸನ್ನು ಸ್ವೀಕರಿಸಿ ഓരോ ദിവസവും ಪ್ರತಿಯೊಂದು ದಿನವೂ നമ്മൾ വളർന്നുകൊണ്ടേയിരിക്കുന്നു. ನಾವು ಬೆಳೆಯುತ್ತಲೇ ಇದ್ದೇವೆ. ഒന്നൂടെ പറഞ്ഞേ, ಹೇಳಿ ಅದನ್ನು. മൂലക്കല്ലായ ക്രിസ്തുവിൽ വളർന്ന് ಮುಖ್ಯ ಮೂಲೆಕಲ್ಲಾಗಿರುವ ಕ್ರಿಸ್ತನಿಂದ, ಹೇಳಿ, ಮುಖ್ಯ ಕ್ರಿಸ್ತನಿಂದ ಬೆಳೆದು ശിരസായ ക്രിസ്തുവിൽ നിന്ന് ಶಿರವಾಗಿರುವ ಕ್ರಿಸ್ತನಿಂದ, ಹೇಳಿ, തേജസ് സ്വീകരിച്ച് ತೇಜಸ್ಸನ್ನು ಸ್ವೀಕರಿಸಿ ഓരോ ദിവസവും ಪ್ರತಿಯೊಂದು ದಿನವೂ നാം വളർന്നുകൊണ്ടേയിരിക്കുന്നു. ನಾವು ಬೆಳೆಯುತ್ತಾ ಇದ್ದೇವೆ. നമ്മുടെ ആരുടെയും വളർച്ച പൂർണ്ണമായിട്ടില്ല. ನೋಡಿ, ನಮ್ಮ ಎಲ್ಲ ಬೆಳವಣಿಗೆ ಯಾರ್ದು ಸಹ ಪೂರ್ಣವಾಗಲಿಲ್ಲ. നമ്മൾ വളർന്നു തീർന്നിട്ടില്ല. ನಮ್ಮ ಬೆಳವಣಿಗೆ ಪೂರ್ಣವಾಗಲಿಲ್ಲ. നമ്മൾ വളർന്നുകൊണ്ടേയിരിക്കുന്നു. ನಾವು ಬೆಳೆಯುತ್ತಾ ಇದ್ದೇವೆ. ഞാൻ വളർന്നുകൊണ്ടേയിരിക്കുന്നു. ನಾನು ಬೆಳೆಯುತ್ತಾ ಇದ್ದೇನೆ. ശിരസായ ക്രിസ്തുവിൽ നിന്നും തേജസ് സ്വീകരിച്ച് ಶಿರವಾಗಿರುವ ಕ್ರಿಸ್ತನಿಂದ ತೇಜಸ್ಸನ್ನು ಸ್ವೀಕರಿಸಿ ഞാൻ വളർന്നുകൊണ്ടേയിരിക്കുന്നു. ನಾನು ಬೆಳೆಯುತ್ತಾ ಇದ್ದೇನೆ. ഹല്ലേലൂയ. ಹಲ್ಲೆಲೂಯ. ಗಟ್ಟಿಯಾಗಿ ಹೇಳಿ, ಶಿರವಾಗಿರುವ ಕ್ರಿಸ್ತನಿಂದ ತೇಜಸ್ಸನ್ನು ಸ್ವೀಕರಿಸಿ ನಾನು ಬೆಳೆಯುತ್ತಾ ಇದ್ದೇನೆ. ಗಟ್ಟಿಯಾಗಿ ಹೇಳಿ, ಶಿರವಾಗಿರುವ ಕ್ರಿಸ್ತನಿಂದ ತೇಜಸ್ಸನ್ನು ಸ್ವೀಕರಿಸಿ ನಾನು ಬೆಳೆಯುತ್ತಾ ಇದ್ದೇನೆ. ഹല്ലേലൂയ. 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 കഴിഞ്ഞ ദിവസം ಕಳೆದ ದಿನ സൗദി അറേബ്യയിൽ നിന്ന് ഒരു കുടുംബം അച്ഛനെ വിളിച്ചു. ಸೌದಿ ಅರೇಬಿಯಾದ ಒಂದು ಕುಟುಂಬ ಗುರುಗಳಿಗೆ ಫೋನ್ ಮಾಡಿತು. ഒരു മകനേ ഉള്ളു. ಒಬ್ಬನೇ ಮಗ. ആ മകന് ഫിറ്റ്സിന്റെ അസുഖമുണ്ട്. ಆ ಮಗನಿಗೆ ಫಿಟ್ಸ್ ರೋಗ. 16 വയസ്സായി. 16 ವರ್ಷವಾಯಿತು. ഇതുവരെ മരുന്ന് മുടങ്ങിയിട്ടില്ല. ಇವತ್ತು ಸಹ ಮದ್ದಿನಲ್ಲಿ ಇದ್ದಾನೆ. അപ്പൊ മരുന്ന് മുടങ്ങിക്കഴിഞ്ഞാൽ ಈ ಔಷಧಿಯನ್ನು ಕೊನೆಗೊಳಿಸಿದರೆ ചിലപ്പോൾ സ്ട്രോക്ക് വരും. ಅವನಿಗೆ ಸ್ಟ್ರೋಕ್ ಬರಲು ಸಾಧ್ಯತೆ ಇದೆ. ചിലപ്പോൾ അതോടുകൂടി ശരീരഭാഗങ്ങൾ തളർന്നു പോകും. ಅದರ ಮುಖಾಂತರ ಶರೀರ ಭಾಗ ಕ್ಷಯಿಸಬಹುದು. അപ്പൊ ആ മകന് വേണ്ടി പ്രാർത്ഥിക്കാനായിട്ട് അച്ഛനെ വിളിച്ചതാണ്. ಆ ಮಗನಿಗೋಸ್ಕರ ಪ್ರಾರ್ಥಿಸಲು ಗುರುಗಳಿಗೆ ಫೋನ್ ಮಾಡಿದ್ದು. നിങ്ങൾ ഓർത്തോണം, ನೋಡಿ, ನೆನಪಿನಲ್ಲಿಡಿ, ഈ കുടുംബവും വളർന്നുകൊണ്ടിരിക്കുകയാണ്. ಆ ಕುಟುಂಬವೂ ಬೆಳೆಯುತ್ತಾ ಇದೆ. ഈ മകനും ಈ വളർന്നുകൊണ്ടിരിക്കുകയാണ്. ಮಗನೂ ಬೆಳೆಯುತ್ತಾ ಇದ್ದಾನೆ. ക്രിസ്തുവിന്റെ അഭിഷേകം കൊണ്ടും വളർന്നുകൊണ്ടിരിക്കുകയാണ്. ಕ್ರಿಸ್ತನ ಅಭಿಷೇಕದಿಂದ ಬೆಳೆಯುತ್ತಾ ಇದ್ದಾನೆ. അപ്പൊ അച്ഛൻ പറഞ്ഞു, ಗುರುಗಳು ಹೇಳಿದ್ರು, ഡോക്ടർ പറയാതെ മരുന്ന് മുടക്കരുത്. ಡಾಕ್ಟರ್ ಹೇಳದೆ ನೀವು ಮದ್ದು ನಿಲ್ಲಿಸಬೇಡಿ. മറ്റെല്ലാ കാര്യങ്ങളിലും ಬಾಕಿ ಇರುವ ಎಲ್ಲಾ ಕಾರ್ಯಗಳಲ್ಲಿಯೂ ഈ മകൻ സമർത്ഥനാണ്. ಅವನು ಸಮೃದ್ಧನಾಗಿದ್ದಾನೆ. പക്ഷേ ಆದರೆ വർഷത്തിൽ 1-2 തവണയാണ് എന്റെ സിംറ്റംസ് കാണിക്കുന്നത്. ವರ್ಷದಲ್ಲಿ 1 ಸಲನೋ 2 ಸಲ ಅವನಿಗೆ ಈ ರೀತಿ ರೋಗ ಬರುತ್ತದೆ. അപ്പൊ അതുകൊണ്ട് ಆದುದರಿಂದ മരുന്ന് മുടക്കരുത്. ಅವರ ಔಷಧಿ ನಿಲ್ಲಿಸಬೇಡ. ഡോക്ടർ പറയുന്നത് പോലെ പ്രവർത്തിക്കുക. ಡಾಕ್ಟರ್ ಹೇಳುವ ರೀತಿ ನೀವು ಔಷಧಿಯನ್ನು ಸೇವಿಸಿ. അപ്പൊ ഒരു ഡോക്ടറിലൂടെയും ദൈവം പ്രവർത്തിക്കുകയാണ്. ಹಾಗೆ ಡಾಕ್ಟರ್ ಮುಖಾಂತರವೂ ದೇವರು ಕೆಲಸ ಕಾರ್ಯಗಳನ್ನು ಮಾಡುತ್ತಾರೆ. ഹല്ലേലൂയ. 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 പ്രൈസ് ദി ലോർഡ്. പ്രൈസ് ദി ലോർഡ്. പ്രൈസ് ദി ലോർഡ്. പ്രൈസ് ദി ലോർഡ്. ഹല്ലേലൂയ. 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 വേറൊരു മകള്, ಇನ್ನೊಬ್ಬಳು ಮಗಳು വേറൊരു രാജ്യത്ത് നിന്ന് വിളിക്കണം. ಇನ್ನೊಂದು ದೇಶದಿಂದ ಫೋನ್ ಮಾಡಿ, വയസ്സ് 42 42 ವರ್ಷ ಪ್ರಾಯ, മದುವೆ ആയിട്ടില്ല. ಮದುವೆ ಆಗ್ಲಿಲ್ಲ. അച്ഛനൊന്ന് പ്രാർത്ഥിക്കണം. ಗುರುಗಳೇ ಪ್ರಾರ್ಥಿಸಿ. മದುവെയാകാൻ താല്പര്യമുണ്ട്. ಮದುವೆ ಆಗ್ಬೇಕಂತ ಇದ್ದೇನೆ. ഇത്രയും വർഷം മದುവെയാകാതിരുന്നത് ಇಷ್ಟು ವರ್ಷ ಮದುವೆ ಆಗದೆ ಇದ್ದದ್ದು വീട്ടിലെ കഷ്ടപ്പാടും ബുദ്ധിമുട്ടും ഓർത്തിട്ട്. ಮನೆಯ ಕಷ್ಟ ಕಾರ್ಯಗಳಿಂದ. വീട്ടിൽ വേറെ വരുമാനമില്ല. ಮನೆಯಲ್ಲಿ ಬೇರೆ ಆದಾಯ ಮಾರ್ಗವಿಲ್ಲ. ഞാൻ ഒരാൾ അധ്വാനിച്ചിട്ടാണ് വീട്ടിൽ ജീവിക്കുന്നത്. ನಾನು ಒಬ್ಬಳೇ ದುಡಿದು ಮನೆದು ಖರ್ಚು ಹೋಗ್ಬೇಕು.
എന്റെ താഴെ ನನ್ನ ಕೆಳಗೆ 5 പെമ്മക്കളുണ്ട്. 5 ತಂಗಿಯಂದಿರಿದ್ದಾರೆ. അവരെ ജീവിക്കാൻ വേണ്ടിയിട്ടാണ് ഞാൻ ജോലി ചെയ്യുന്നത്. ಅವರು ಜೀವಿಸಲು ನಾನು ಕೆಲಸ ಮಾಡುತ್ತಿದ್ದೇನೆ. അതുകൊണ്ട് ഞാൻ വിവാഹം ചെയ്യാൻ സാധിക്കാതെ ಹಾಗೆ ನನಗೆ ಮದುವೆ ಆಗಲು ಸಾಧ್ಯವಾಗಲಿಲ್ಲ. എന്റെ അനിയത്തിമാരെല്ലാം ഒരുവിധം സെറ്റിൽഡ് ആണ്. ಈಗ ನನ್ನ ತಂಗಿಯಂದಿರೆಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ಮಾಡುತ್ತಿದ್ದಾರೆ. പക്ഷേ എന്റെ ജീവിതമൊന്നും ആയിട്ടില്ല. ಆದರೆ ನನ್ನ ಜೀವನ ಏನೂ ಆಗಲಿಲ್ಲ. അപ്പൊ അതുകൊണ്ട് ഒരു മധുവയാകാൻ അച്ഛനെന്ന് പ്രാർത്ഥിക്കും. ಆದ್ದರಿಂದ ನನಗೊಂದು ಮದುವೆ ನಡೆಯಲು ಪ್ರಾರ್ಥಿಸಿ ಗುರುಗಳೇ. ഈ മകളിലൂടെ ദൈവം പ്രവർത്തിക്കുക. ಈ ಮಗಳ ಮುಖಾಂತರವು ದೇವರ ಕಾರ್ಯ ನಡೆಯುತ್ತಿದೆ. ഈ മകളും ദൈവത്തിന്റെ കെട്ടിടമാണ്. ಈ ಮಗಳು ದೇವರ ಕಟ್ಟಡವಾಗಿದ್ದಾಳೆ. ദൈവം എങ്ങനെ പ്രവർത്തിക്കുന്നത്? ದೇವರು ಯಾವ ರೀತಿ ಪ್ರಯತ್ನಿಸುವುದು? ദൈവ തേജസ് നമുക്ക് തരികയാണ്. ದೇವರ ತೇಜಸ್ಸು ನೀಡುವುದು. ആ മകൾ അച്ഛനെ വിളിക്കാൻ തുടങ്ങിയ നിമിഷം മുതൽ ನೋಡಿ, ಆ ಮಗಳು ಗುರುಗಳನ್ನು ಫೋನ್ ಕರೆ ಮಾಡುವ ಸಮಯದಿಂದ ആ മകൾക്ക് വേണ്ടി അച്ഛൻ പ്രാർത്ഥിക്കാൻ ಆ തുടങ്ങി. ಮಗಳಿಗೋಸ್ಕರ ಗುರುಗಳು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು. ഫിറ്റ്സ് വന്ന മകന്റെ അപ്പം വിളിച്ചപ്പോ ಫಿಟ್ಸ್ ಬಂದ ಮಗನ ತಂದೆ ಕರೆಯುವಾಗ ആ മകന് വേണ്ടി അച്ഛൻ പ്രാർത്ഥിക്കാൻ ಆ ಮಗನಿಗೋಸ್ಕರ ಗುರುಗಳು ಪ್ರಾರ್ಥನೆ ಪ್ರಾರಂಭ ಮಾಡಿದರು. ക്രിസ്തുവിൽ നമ്മൾ സമന്വയിക്കപ്പെട്ടിരിക്കുന്നു. ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ക്രിസ്തുവിൽ നമ്മൾ സമന്വയിക്കപ്പെട്ടിരിക്കുന്നു. ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. നമ്മൾ എവിടെയാണെങ്കിലും ನಾವು ಎಲ್ಲೇ ಇರಲಿ, നമ്മൾ ഒരു ഭവനം പണിയിലാണ്. ನಾವೊಂದು ಮನೆ ನಿರ್ಮಾಣದಲ್ಲಿ പരിശുദ്ധാത്മാവ് പണിയുകയാണ്. ಪವಿತ್ರಾತ್ಮರು ನಿರ್ಮಿಸುತ್ತಿದ್ದಾರೆ. ക്രിസ്തുവിൽ നമ്മെ പടുത്തുയർത്തുകയാണ്. ಕ್ರಿಸ್ತನಲ್ಲಿ ಅದನ್ನು ಕಟ್ಟುತ್ತಿದ್ದಾರೆ. നമ്മളെ പടുത്തുയർത്തുകയാണ്. ನಮ್ಮನ್ನು ಕಟ್ಟಿ ಬೆಳೆಸುತ್ತಿದ್ದಾರೆ. ഹല്ലേലൂയ 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 ഹല്ലേലൂയ. ഹല്ലേലൂയ. ഇനി ഒരു സത്യം നിങ്ങൾ തിരിച്ചറിയണം. ಇನ್ನೊಂದು ಸತ್ಯ ನಿಮಗೆ ಗೊತ್ತಿರಬೇಕು. ക്രിസ്തുവാണ് നിങ്ങളെ പണിയുന്നതെങ്കിൽ ಕ್ರಿಸ್ತನೇ ನಿಮ್ಮನ್ನು ಕಟ್ಟುತ್ತಿದ್ದರೆ നിങ്ങൾ പരാജയപ്പെടുകയില്ല. ನಿಮಗೆ ಸೋಲುಣಲು ಸಾಧ್ಯವಿಲ್ಲ. ഞാൻ പരാജയപ്പെടുകയില്ല. ನಾವು ಪರಾಜಯಗೊಳ್ಳುವುದಿಲ್ಲ. ഒന്ന് പറഞ്ഞേ. ಕ್ರಿಸ್ತನೇ ನಮ್ಮನ್ನು ಕಟ್ಟುತ್ತಿದ್ದರೆ ನಮಗೆ ಸೋಲಿಲ್ಲ. ಗಟ್ಟಿಯಾಗಿ ಹೇಳಿ, ಕ್ರಿಸ್ತನೇ ನಮ್ಮನ್ನು ಕಟ್ಟಿ ಬೆಳೆಸುತ್ತಿದ್ದರೆ ನಮಗೆ ಸೋಲೆಂಬುದೇ ಇಲ್ಲ. ഒന്ന് വലതുകൈ മേലേക്ക് എത്തി. ಬಲಗೈಯನ್ನು ಮೇಲೆತ್ತಿ ಹೇಳಿ, പരാജയപ്പെടുകയില്ല. ನನಗೆ ಸೋಲಿಲ್ಲ ಹೇಳಿ. ನನಗೆ ಪರಾಜಯವಿಲ್ಲ, ನನಗೆ ಸೋಲಿಲ್ಲ. ഹല്ലേലൂയ 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 ഹല്ലേലൂയ. ഹല്ലേലൂയ. ഏതെല്ലാം വേദനയിലൂടെയോ സങ്കടങ്ങളിലൂടെയാണ് നീ കടന്നു പോകുന്നതെങ്കിൽ, ಯಾವ ವೇದನೆಯಲ್ಲಿ ಸಂಕಟದಲ್ಲಿ ನೀನು ಈಗ ಇದ್ದೀಯೋ, നീ പരാജയപ്പെടുകയില്ല, ನೀನು ಸೋಲು ತಿನ್ನುವುದಿಲ್ಲ എന്നൊരു ഉറച്ച ബോധ്യത്തിൽ നീ നിറയണം. ಎಂದು ದೃಢವಾದ ಒಂದು ನಂಬಿಕೆ ನಿನಗೆ ಇರಬೇಕು. നിന്റെ ബോധ്യം നഷ്ടപ്പെടുത്താൻ പിശാച് ചിലപ്പോ പരീക്ഷണങ്ങൾ നിന്റെ മേലെ കൊണ്ടുവരും. ನಿನ್ನ ಆ ಬೋಧ್ಯವನ್ನು ನಾಶ ಮಾಡಲು ಪಿಶಾಚಿ ಏನಾದರೂ ಪ್ರಯತ್ನ ಮಾಡಬಹುದು. പരാജയങ്ങൾ നിന്റെ മുമ്പിൽ ഇട്ട് കാണിച്ചു തരും. ಪರಾಜಯವನ್ನೇ ನಿನಗೆ ಬೇಕಾದರೆ ತಂದು ಕೊಡುತ್ತಾನೆ. പക്ഷേ ಆದರೂ നീ ചിന്തിക്കേണ്ടത്, ನೀನು ಚಿಂತಿಸಬೇಕಾದದ್ದು, നിന്നെ നയിക്കുന്നത് പരിശുദ്ധാത്മാവാണ്. ನಿನ್ನನ್ನು ನಡೆಸುವುದು ಪವಿತ್ರಾತ್ಮರು. മറക്കരുത്. ನೋಡಿ, ಮರೆಯಬೇಡಿ, ക്രിസ്തുവിൽ നീ പണിയപ്പെട്ട ഒരു ഭവനമാണ്. ಕ್ರಿಸ್ತನಲ್ಲಿ ಕಟ್ಟಲ್ಪಟ್ಟಂತ ಒಂದು ಮನೆ ನಿಂದು. അതുകൊണ്ട് ಆದುದರಿಂದ ഞാൻ പരാജയപ്പെടുകയില്ല. ನಾನು ಪರಾಜಯ ಪಡುವುದಿಲ್ಲ. ഒരിക്കൽ കൂടി വലതുകൈ മേലേക്ക് ಹೇಳಿ, വലതുകൈ മേലേക്ക് ಬಲಗೈಯನ್ನು ಮೇಲೆತ್ತಿ ಹೇಳಿ, ഞാൻ പരാജയപ്പെടുകയില്ല. ನಾನು ಪರಾಜಯ ಹೊಂದುವುದಿಲ್ಲ. ನಾನು ಪರಾಜಯ ಹೊಂದುವುದಿಲ್ಲ. ഹല്ലേലൂയ 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 ഹല്ലേലൂയ. ഹല്ലേലൂയ. എന്തുകൊണ്ടാ പരാജയപ്പെടുകയില്ല എന്ന് പറയുന്നത്? ಯಾಕಾಗಿ ಪರಾಜಯಗೊಳ್ಳುವುದಿಲ್ಲ ಅಂತ ಹೇಳೋದು? മർക്കോസ് 16:17. ಮಾರ್ಕನು 16:17 എന്റെ നാമത്തിൽ ನನ್ನ ನಾಮದಲ್ಲಿ പിശാചുക്കളെ ബഹിഷ്കരിക്കും. ನೀವು ಪಿಶಾಚಿಯನ್ನು ಬಹಿಷ್ಕರಿಸುತ್ತೀರಿ. ಹೇಳಿ ಹೇಳಿ, ನನ್ನ ನಾಮದಲ್ಲಿ ನೀವು ಪಿಶಾಚಿಯನ್ನು ಬಹಿಷ್ಕರಿಸುತ್ತೀರಿ. ഒന്നുകൂടി ശക്തമായിട്ട്. ನನ್ನ ನಾಮದಲ್ಲಿ ನೀವು ಪಿಶಾಚಿಗಳನ್ನು ಬಹಿಷ್ಕರಿಸುತ್ತೀರಿ. എന്താ പിശാചുക്കള്? ಏನು ಪಿಶಾಚಿ? അത് രോഗമാകാം, ಅದು ರೋಗ ಇರ್ಬೋದು, കടബാധ്യതയാകാം, ಸಾಲದ ಬಾಧೆ ಇರ್ಬೋದು, ഭവനമില്ലായ്മയാകാം, ನಿನಗೆ ಮನೆ ಇಲ್ಲದೆ ಇರ್ಬೋದು, മക്കളില്ലായ്മയാകാം, ಮಕ್ಕಳಿಲ್ಲದೆ ಇರ್ಬೋದು, ബാങ്ക് ലോൺ ആകാം. ಬ್ಯಾಂಕಿನ ಲೋನ್ಗಳಿರ್ಬೋದು. പിശാച് പല രൂപത്തിൽ വരും. ಹಲವು ರೀತಿಯಲ್ಲಿ ಅವನು ಬರ್ತಾನೆ. എന്റെ നാമത്തിൽ നിങ്ങൾ പിശാചുക്കളെ ബഹിഷ്കരിക്കും. ನನ್ನ ನಾಮದಲ್ಲಿ ನೀವು ಪಿಶಾಚಿಗಳನ್ನು ಬಹಿಷ್ಕರಿಸುತ್ತೀರಿ. ഹല്ലേലൂയ ಹಲ್ಲೇಲೂಯ ഹല്ലേലൂയ ಹಲ್ಲೇಲೂಯ
നമ്മുടെ ഉള്ളിൽ നിന്ന് ഈ ജീവശക്തിയെ പുറത്തേക്ക് എടുത്ത് ನಮ್ಮ ಅಂತರಂಗದಿಂದ ಈ ಜೀವಶಕ್ತಿಯನ್ನು ನಾವು ಹೊರತೆಗಿಬೇಕು. കഴിഞ്ഞ ദിവസം അച്ഛൻ പറഞ്ഞു, ಕಳೆದ ದಿನ ಗುರುಗಳು ಹೇಳಿದ್ರು, ദൈവം ആത്മാവാണ്, ದೇವರು ಆತ್ಮನು, നിങ്ങൾ ആത്മാവിൽ യേശുവിനെ സ്വീകരിക്കണം. ನೀವು ಆತ್ಮದಿಂದ ಯೇಸುವನ್ನು ಸ್ವೀಕರಿಸಬೇಕು. നിന്റെ ആത്മാവിൽ നിന്ന് ನಿನ್ನ ಆತ್ಮದಿಂದ ഈ യേശുവിനെ പുറത്തേക്ക് എടുത്ത് ಈ ಯೇಸುವನ್ನು ನೀನು ಹೊರತೆಗೆದು പിശാചുക്കളെ നിങ്ങൾ ബഹിഷ്കരിക്കും. ಪಿಶಾಚಿಗಳನ್ನು ಬಹಿಷ್ಕರಿಸುತ್ತೀರಿ. എന്റെ നാമത്തിൽ പിശാചുക്കളെ ബഹിഷ്കരിക്കും. ನನ್ನ ನಾಮದಲ್ಲಿ ಪಿಶಾಚಿಗಳನ್ನು ಬಹಿಷ್ಕರಿಸುತ್ತೀರಿ. പുതിയ ഭാഷകൾ സംസാരിക്കും. ಹೊಸ ಭಾಷೆಗಳನ್ನು ಆಡುವಿರಿ. നിങ്ങൾ പാമ്പുകളെ കയ്യിലെടുക്കും. ನೀವು ಹಾವುಗಳನ್ನು ಕೈಯಲ್ಲೆತ್ತುವಿರಿ. നിങ്ങൾ രോഗികളെ സുഖപ്പെടുത്തും. ನೀವು ರೋಗಿಗಳನ್ನು ಗುಣಪಡಿಸುತ್ತೀರಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. ദൈവം നിനക്ക് തന്നിരിക്കുന്ന ശക്തിയെ പുറത്തെടുക്കുക. ದೇವರು ನಿನಗೆ ಕೊಟ್ಟ ಶಕ್ತಿಯನ್ನು ನೀನು ಹೊರಗೆ ತೋರಿಸಬೇಕು. ആ ശക്തി നിന്നിൽ കിടപ്പുണ്ട്. ಆ ಶಕ್ತಿ ನಿನ್ನೊಳಗೆ ಇದೆ. എപ്പോൾ നീ ശക്തിയെ തിരിച്ചറിയുന്നു, ಯಾವಾಗ ಈ ಶಕ್ತಿಯನ್ನು ನೀನು ಅರ್ಥ ಮಾಡಿಕೊಳ್ಳುತ್ತೀಯೋ അപ്പോഴാണ് ಆಗ ಮಾತ್ರ പിശാചുക്കളെ പരാജയപ്പെടുത്താൻ നിനക്ക് സാധിക്കുന്നത്. ಪಿಶಾಚಿಯನ್ನು ಸೋಲಿಸಲಿಕ್ಕೆ ನಿನಗೆ ಸಾಧ್ಯ. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, നമുക്ക് ഇരുകരങ്ങളൊന്ന് ഉയർത്താം. ಎರಡು ಕರಗಳನ್ನು ಎತ್ತುತ್ತಾ നമുക്ക് കർത്താവിനെ ഒന്ന് സ്തുതിക്കാം. ಪ್ರಭು ದೇವರನ್ನು ಸ್ತುತಿಸುವ. സകല ബന്ധനങ്ങൾ, സകല കെട്ടുകൾ അഴിയട്ടെ. ಎಲ್ಲ ಬಂಧನಗಳು ಕಟ್ಟುಗಳು ಬಿಚ್ಚಲ್ಪಡಬೇಕು. എന്റെ നാമത്തിൽ നിങ്ങൾ പിശാചുക്കളെ ബഹിഷ്കരിക്കും. ನನ್ನ ನಾಮದಲ್ಲಿ ನೀವು ಪಿಶಾಚಿಗಳನ್ನು ಬಹಿಷ್ಕರಿಸುವಿರಿ. എന്റെ നാമത്തിൽ നിങ്ങൾ കടബാധ്യതകളെ നിങ്ങൾ ഉപേക്ഷിക്കും. ನನ್ನ ನಾಮದಲ್ಲಿ ನಿಮ್ಮ ಸಾಲದ ಬಾಧೆಗಳು ನೀಗುತ್ತದೆ. എന്റെ നാമത്തിൽ ನನ್ನ ನಾಮದಲ್ಲಿ രോഗപീഠകൾ നിങ്ങളെ വിട്ടുപോകും. ರೋಗದ ಪೀಡೆಗಳು ನಿಮ್ಮನ್ನು ಬಿಟ್ಟು എന്റെ ತೊಲಗುತ್ತದೆ. നാമത്തിൽ ನನ್ನ ನಾಮದಲ್ಲಿ എന്റെ കുടുംബത്തിൽ സമാധാനം ನನ್ನ ഉണ്ടാകും. ಕುಟುಂಬದಲ್ಲಿ ಸಮಾಧಾನ ಬರುತ್ತದೆ. ഹല്ലേലൂയ, 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 ഹല്ലേലൂയ. സുവേ, ഹല്ലേലൂയ, ഹല്ലേലൂയ, സുവേ, ഹല്ലേലൂയ, 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 ഹല്ലേലൂയ. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്, പ്രൈസ് ദി ലോർഡ്, പ്രൈസ് ദി ലോർഡ്. പ്രൈസ് ദി ലോർഡ്. നിരന്തരമായി ദൈവത്തെ സ്തുതിച്ചുകൊണ്ടിരിക്കുക. ನಿರಂತರವಾಗಿ ದೇವರನ್ನು ಸ್ತುತಿಸುತ್ತಾ ಇರು. യേശു ഒരു കെട്ടിടം പണിയുകയാണ്. ಯೇಸು ಒಂದು ಕಟ್ಟಡ ನಿರ್ಮಿಸುತ್ತಾ ಇದ್ದಾರೆ. അത് നിങ്ങളിലും എന്നിലുമാണ് ಅದು പണിയുന്നത്. ನಿನ್ನಲ್ಲೂ ನನ್ನಲ್ಲೂ ಆಗಿದ್ದಾರೆ. ಅದರ നിങ്ങളിലും എന്നിലുമാണ് പണിയുന്നത്. ನಿನ್ನಲ್ಲೂ ನನ್ನಲ್ಲೂ ಅದು ನಡೆಯುತ್ತಾ ಇದೆ. പണി പൂർത്തീകരിച്ചിട്ടില്ല. ಅದರ ಕೆಲಸ ಪೂರ್ಣವಾಗಲಿಲ್ಲ. അവിടെ നിന്ന് പണിതുകൊണ്ടിരിക്കുകയാണ്. ಆತನು ನಿರ್ಮಿಸುತ್ತಿದ್ದಾನೆ. പ്രൈസ് ദി ലോർഡ്. ಪ್ರೈಸ್ ದ ಲಾರ್ಡ್. കുർബാനയ്ക്കായി നമുക്കൊരുങ്ങാം. ಪರಿಶುದ್ಧ ಬಲಿಪೂಜೆಗಾಗಿ ಎಲ್ಲರೂ ತಯಾರಾಗಿ. ಇವತ್ತಿನ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ಜಸಿಂತ ರೇಗೋ, ಆಲ್ಜಿರೇಗೋ, ಜ್ಯೋತಿ ಮೊಂತೈರೋ, ಬೆಂಜಮಿನ್ ಅವರ ಆರೋಗ್ಯಕ್ಕಾಗಿ, ಅನುಷಾ ಡಿಸೋಜಾ, ಫ್ರಾನ್ಸಿಸ್ ಡಿಸೋಜಾ, ಮಾರ್ಗರೆಟ್ ಕಸ್ತೆಲಿನೋ,
ಶಾರ್ಲೆಟ್ ಆ್ಯಂಟನಿ ಫ್ರಾನ್ಸಿಸ್ ಇವರು ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಆ್ಯಂಟನಿ ಜಸಿಂತಾ ಡಿಸೋಜಾ, ಸಚಿನ್ ಮತ್ತು ಡಿಶಾ, ವಿನಾಯ್ ಡಿಸೋಜಾ, ಆ್ಯಂಜಲಿನ್ ಮತ್ತು ಕುಟುಂಬ, ಫ್ಲೋರಾ, ರವಿ ಸೋನಿ ಮತ್ತು ಕುಟುಂಬ, ಮೇರಿ ಲೋಬೋ, ಮಾರ್ಗರೆಟ್ ಕಸ್ತೆಲಿನೋ ಮತ್ತು ಕುಟುಂಬ, ನೋಯಲ್, ಐಡಾ ಡಿಸೋಜಾ ಮತ್ತು ಕುಟುಂಬ, ಶಾರ್ಲೆಟ್ ಆ್ಯಂಟೋನಿ, ಪೀಟರ್ ಮಸ್ಕರೇನಸ್, ರೀಟಾ ಬೋನಾ, ಲಾರೆನ್ಸ್ ಲೂಸಿ, ಮೇರಿ ಲೋಬೋ, ರೀಟಾ ಬೋನಾ, ಭಾಸ್ಕರ್ ಬಂಗೇರ ಇವರೆಲ್ಲ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುವಾಗ ನಮ್ಮೆಲ್ಲ ಕೋರಿಕೆಗಳು, ನಮ್ಮೆಲ್ಲ ಬೇಡಿಕೆಗಳು ಕೂಡ ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯನ್ನು ನಾವು ಅರ್ಪಿಸೋಣ. ಹಾಗೂ ಇಡೀ ಲೋಕದ ಶಾಂತಿ ಸಮಾಧಾನಕ್ಕಾಗಿ, ಭಾರತ ದೇಶದ ಶಾಂತಿ ಸಮಾಧಾನಕ್ಕಾಗಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ನಮಗೆ. ಕಾಡೊಂದಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ
ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿಮ್ಮ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿಮ್ಮ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ನನಗೆ. ನಿನ್ನ ಪ್ರೀತಿಸಿದ ನನಗೆ. ಲೂಕಾ ಸುವಿಶೇಷം 2-ാം അധ്യായം 10-ാം വാക്യം. ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯ. ദൂതൻ അവളോട് പറഞ്ഞു, ದೂತನು ಅವಳಲ್ಲಿ ನುಡಿದರು, ഭയപ്പെടേണ്ട, ಭಯಪಡಬೇಡ, സകല ജനത്തിനും വേണ്ടിയുള്ള സദ്വാർത്ത ഞാൻ നിങ്ങളെ അറിയിക്കുന്നു. ಸಕಲ ಜನತೆಗಿರುವಂತಹ ಶುಭವಾರ್ತೆಯನ್ನು ನಿಮಗೆ ತಿಳಿಯಪಡಿಸುವೆನು. ദാവീദിന്റെ പട്ടണത്തിൽ ದಾವೀದನ ಊರಿನಲ್ಲಿ നിങ്ങൾക്കായി രക്ഷകൻ പിറന്നിരിക്കുന്നു. ನಿಮಗಾಗಿ ರಕ್ಷಕನು ಜನಿಸಿದನು. കണ്ണുകളടച്ച് ಕಣ್ಣುಗಳನ್ನು ಮುಚ್ಚಿ കരങ്ങൾ നെഞ്ചോട് ചേർത്ത് വെച്ച് ಕರಗಳನ್ನು ನಮ್ಮ ಹೃದಯದ ಮೇಲಿಟ್ಟುಕೊಂಡು നമുക്ക് ദൈവ സാന്നിധ്യ സ്മരണയിൽ നിലനിൽക്കാം. ನಮಗೆ ದೇವರ ಸ್ಮರಣೆಯಲ್ಲಿ ಇದ್ದುಕೊಂಡು നമ്മുടെ എല്ലാ പ്രാർത്ഥനാ നിയോഗങ്ങളെയും നമുക്ക് സമർപ്പിക്കാം. ನಮ್ಮ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಪ್ರಭುವಿನ ಸನ್ನಿಧಿಯಲ್ಲಿ ಅರ್ಪಣೆ ಮಾಡುತ್ತಾ എല്ലാ നിയോഗങ്ങളെയും, ಎಲ್ಲಾ ಕೋರಿಕೆಗಳನ್ನು, വ്യക്തിപരമായ 5 നിയോഗങ്ങളെ നിങ്ങൾ സമർപ്പിക്കും. ನಿಮ್ಮ ವೈಯಕ್ತಿಕವಾದ 5 ಕೋರಿಕೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಣೆ ಮಾಡುತ್ತಾ നമുക്കെല്ലാവർക്കും ചേർന്ന് വിശുദ്ധ ബലി ആരംഭിക്കാം. ನಮಗೆಲ್ಲರಿಗೂ ಒಟ್ಟು ಸೇರಿ ಪರಿಶುದ್ಧ ಬಲಿಯನ್ನು ಪ್ರಾರಂಭಿಸುವ. ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ
ಉನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ಇಹ ಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯಸದನದೇ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಆಸಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ, ಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲೂ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು
ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧಾ ಮತ್ತು ಪವಿತ್ರಾತ್ಮರೇ ಆಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ತನೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ತನುವೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಸಕಲ
ദേവദൂതന്മാരോടും ചേർന്ന് സകല ദേവദൂതരുടനെ സേരി സകല വിശുദ്ധരോടും ചേർന്ന് സകല സന്തരുടനെ പരിശുദ്ധ സേരി അമ്മയോട് ചേർന്ന് പരിശുദ്ധ മാതയൊന്തിಗೆ ಸೇರಿ ഇന്ന ദിവസം ലോകം മുഴുവനും ബലിയിൽ സംബന്ധിച്ചുകൊണ്ടിരിക്കുന്ന ಇಂದಿನ ದಿನ ಪರಿಶುದ್ಧ ಬಲಿಯಲ್ಲಿ ಲೋಕದ ವಿವಿಧ ಕಡೆಗಳಲ್ಲಿ ಪಾಲ್ಗೊಳ್ಳುತ್ತಿರುವ എല്ലാ ദൈവജനത്തോടെ ആരാധനയോട് ಎಲ್ಲಾ ചേർന്ന് ದೇವಜನತೆಯ ಆರಾಧನೆಗಳೊಂದಿಗೆ ಸೇರಿ കരങ്ങളും ഉയർത്തി ಎರಡೂ ಕರೆಗಳನ್ನು ಸ್ವರ್ಗದೆಡೆಗೆ ಎತ್ತಿಕೊಂಡು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು സൃഷ്ട പ്രപഞ്ചത്തിലെ എല്ലാ സർവ്വചരാചരങ്ങളോടും ചേർന്ന് ಸೃಷ್ಟ ಪ್ರಪಂಚದ ಎಲ್ಲಾ ಸೃಷ್ಟಿ ಜಾಲಗಳೊಡನೆ ಸೇರಿ നമ്മുടെ കുടുംബാംഗങ്ങളോട് ചേർന്ന് ನಮ್ಮ ಕುಟುಂಬದ ಪ್ರತಿಯೊಬ್ಬರೊಂದಿಗೆ ಸೇರಿ നമുക്കുള്ള എല്ലാ വസ്തുവകകളോട് ചേർന്ന് ನಮಗಿರುವ ಎಲ್ಲ ಆಸ್ತಿ ಪಾಸ್ತಿಗಳೊಂದಿಗೆ ಸೇರಿ രോഗികളായി കഴിയുന്ന എല്ലാ മക്കളുടെ ആരാധനയോട് ചേർന്ന് ರೋಗಿಗಳಾಗಿರುವ ಎಲ್ಲಾ ಮಕ್ಕಳ ಪ್ರಾರ್ಥನೆಯೊಂದಿಗೆ ಸೇರಿ കരങ്ങളും ഉയർത്തി ಎರಡೂ ಕರಗಳನ್ನು ಸ್ವರ್ಗದೆಡೆಗೆ ಎತ್ತುತ್ತಾ ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ನಿಖಿಲೇಶನು ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು ಹಲ್ಲೆಲೂಯಾ 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 Hallelujah, 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 hallelujah. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರು ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿದೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲಕ್ಕೂ ಆಮೆನ್. ಆದಿಕಾಂಡದಿಂದ ವಾಚನ ಅಧ್ಯಾಯ 3 9-20. ಆದರೆ ಸರ್ವೇಶ್ವರನಾದ ದೇವರು ಎಲ್ಲಿರುತ್ತೀಯಾ ಎಂದು ಆದಾಮನನ್ನು ಕೂಗಿ ಕೇಳಿದರು. ಅದಕ್ಕೆ ಅವನು, ತಾವು ತೋಟದಲ್ಲಿ ಸಂಚರಿಸುವ ಸಪ್ಪಳವು ಕೇಳಿಸಿತು, ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅವಿತುಕೊಂಡೆ ಎಂದನು. ನೀನು ಬೆತ್ತಲೆಯಾಗಿರುತ್ತೀಯೆಂದು ನಿನಗೆ ತಿಳಿಸಿದವರು ಯಾರು ಎಂದು ಕೇಳಿದರು. ಅದಕ್ಕೆ ಆದಾಮನು, ನನ್ನ ಜೊತೆಯಲ್ಲಿ ಇರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆ ಎಂದನು. ಸರ್ವೇಶ್ವರನಾದ ದೇವರು ಈ ಮಹಿಳೆಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು ಆಕೆ, ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು ಎಂದು ಉತ್ತರ ಕೊಟ್ಟಳು. ಆಗ ಸರ್ವೇಶ್ವರನಾದ ದೇವರು ಇಂತೆಂದರು ಸರ್ಪಕ್ಕೆ, ಈ ಪರಿಯ ಕೃತ್ಯವನ್ನು ನೀನೆಸಗಿದುದರಿಂದ ಶಾಪಗ್ರಸ್ತನಾದೆ ಎಲ್ಲ ಪಶು ಪ್ರಾಣಿಗಳಿಗಿಂತ. ಹರಿದಾಡುವೆ ಹೊಟ್ಟೆಯ ಮೇಲೆ ಇಂದಿನಿಂದ, ತಿನ್ನುವೆ ಮಣ್ಣನೆ ಜೀವಮಾನ ಪರ್ಯಂತ.
ಹಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನಾ ಸಂತಾನದ ಹಿಮ್ಮಡಿಯನ್ನು. ಬಳಿಕ ಆ ಮಹಿಳೆಗೆ ಹೆಚ್ಚಿಸುವೆನು ಪ್ರಸವ ಕಾಲದ ನಿನ್ನ ವೇದನೆಯನ್ನು. ಹೆರುವೆ ನೀನು ಸಂಕಷ್ಟದಿಂದಲೇ ಮಕ್ಕಳನ್ನು. ಆದರೂ ನಿನಗಿರುವುದು ಗಂಡನ ಬಯಕೆ, ಒಳಗಾಗುವೆ ನೀನು ಆತನ ಒಡೆತನಕ್ಕೆ. ಅನಂತರ ಆದಾಮನಿಗೆ ತಿನ್ನಬಾರದೆಂದು ನಾ ವಿಧಿಸಿದ ಮರದ ಹಣ್ಣನ್ನು ತಿಂದೆ ನೀನು. ಕೇಳಿ ನಿನ್ನ ಮಡದಿಯ ಮಾತನ್ನು, ಇದ ಕಾರಣ ಹಾಕಿರುವೆನು ಶಾಪ ಹೊಲ ನೆಲಕ್ಕೆ. ದುಡಿವೆ ನೀನು ಜೀವಮಾನವಿಡಿ ಅದರ ಕೃಷಿಗೆ. ಬೆಳೆಸುವುದು ಆತುಳ ಕಳೆಯನ್ನು, ಮುಳ್ಳು ಗಿಡಗಳನ್ನು. ತಿನ್ನಬೇಕಾಗುವುದು ನೀನು ಬಯಲಿನ ಬೆಳೆಯನ್ನು. ನೀನುತ್ಪತ್ತಿಯಾದ ಮಣ್ಣಿಗೆ ಮರಳಿ ಸೇರುವ ತನಕ ಗಳಿಸಬೇಕು ಕವಳವನ್ನು ನೆತ್ತಿ ಬೆವರಿಡುತ್ತಾ. ಮಣ್ಣಿನಿಂದಲೇ ಬಂದವನು ನೀನು, ಮರಳಿ ಮಣ್ಣಿಗೆ ಸೇರತಕ್ಕವನು. ಆದಾಮನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಏಕೆಂದರೆ ಮಾನವ ಕುಲಕ್ಕೆ ಮೂಲ ಮಾತೆ ಆಕೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎದ್ದು ನಿಂತುಕೊಳ್ಳೋಣ. Hallelujah, 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 hallelujah. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 17 ವಾಕ್ಯಗಳು 9ರಿಂದ. ಅವರೆಲ್ಲರೂ ಬೆಟ್ಟದಿಂದ ಇಳಿದು ಬರುವಾಗ ಯೇಸು, ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡ ಈ ದರ್ಶನವನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು. ಶಿಷ್ಯರು, ಎಲಿಯನೇ ಮೊದಲು ಬರಬೇಕಾಗಿದೆ ಎಂದು ಶಾಸ್ತ್ರಜ್ಞರು ಹೇಳುತ್ತಾರಲ್ಲ, ಅದು ಹೇಗೆ ಎಂದು ಯೇಸುವನ್ನು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಎಲಿಯನು ಬಂದು ಎಲ್ಲವನ್ನು ಸಜ್ಜುಗೊಳಿಸುವನು ಎಂಬುದು ನಿಜ. ಆದರೆ ನಾನು ನಿಮಗೆ ಹೇಳುತ್ತೇನೆ, ಎಲಿಯನು ಈಗಾಗಲೇ ಬಂದಾಗಿದೆ. ಜನರು ಆದನು ಗುರುತಿಸದೆ ತಮಗೆ ಇಷ್ಟ ಬಂದ ಹಾಗೆ ಹಿಂಸಿಸಿದ್ದು ಆಗಿದೆ. ಅಂತೆಯೇ ನರಪುತ್ರನು ಅವರ ಕೈಯಿಂದ ಯಾತನೆಯನ್ನು ಅನುಭವಿಸುವನು ಎಂದರು. ಅವರು ಹೇಳುತ್ತಿರುವುದು ಸ್ನಾನಿಕ ಯೋಹಾನನನ್ನು ಕುರಿತೇ ಎಂದು ಪ್ರೇಷಿತರು ಆಗ ಅರ್ಥ ಮಾಡಿಕೊಂಡರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಜೋಡಿಸಿಕೊಂಡು
യേശു തൻ്റെ മരണവും ഉത്ഥാനവും അവിടുന്ന് രേഖപ്പെടുത്തുകയാണ്. ಯೇಸುವಿನ ಮರಣವನ್ನು ಉತ್ಥಾನವನ್ನು ಆತನು ಮೊದಲೇ ತಿಳಿಸುವಂಥದ್ದು. ദൈവിക രഹസ്യങ്ങൾ, ದೈವಿಕವಾದ ರಹಸ್ಯಗಳು അവിടുത്തെ ശിഷ്യന്മാർക്ക് അത് മനസ്സിലായില്ല. ತನ್ನ ಶಿಷ್ಯರಿಗೆ ಅದು ಅರ್ಥವಾಗಲಿಲ್ಲ. ശിഷ്യന്മാർക്ക് അർത്ഥമാകാത്തത് കൊണ്ട് ಶಿಷ್ಯರಿಗೆ ಇದು ಅರ್ಥವಾಗದ ಕಾರಣ പല കാര്യങ്ങളും യേശു അവർക്ക് വിവരിച്ചു കൊടുത്തില്ല. ಹಲವು ವಿಷಯಗಳನ್ನು ಅವರಿಗೆ ತಿಳಿಯಪಡಿಸಲಿಲ್ಲ. കാരണ അത് ഉൾക്കൊള്ളുവാനുള്ള മനസ്സ് അവർക്കില്ലാത്തത് കൊണ്ടായിരുന്നു. ಅದನ್ನು ಕೇಳಿಕೊಳ್ಳುವಷ್ಟು ಅಂತಹ ಮನಸ್ಸು ಅವರಲ್ಲಿ ಇರಲಿಲ್ಲ. യേശു രൂപാന്തരപ്പെട്ട് കഴിഞ്ഞപ്പോൾ ಯೇಸು ಸ್ವಾಮಿ ರೂಪಾಂತರಗೊಂಡು എന്താണ് സ്വർഗീയ ദർശനം എന്ന് അവർക്ക് ബോധ്യപ്പെടുത്തുവാൻ, ಏನೆಂದು ಸ್ವರ್ಗೀಯ ದರ್ಶನವೆಂದು ತಿಳಿಯಪಡಿಸಲು യേശു തന്നെ അവർക്ക് വെളിപ്പെടുത്തിയ രംഗമായിരുന്നു. ಯೇಸು ತನ್ನನ್ನೇ ಅವರಿಗೆ ತೋರಿಸಿಕೊಟ್ಟಂತಹ ಸಮಯವಾಗಿತ್ತು. മത്തായിയുടെ സുവിശേഷം 17-ാം അധ്യായം 1 മുതലുള്ള വാക്യങ്ങൾ നമ്മൾ കാണുന്നു. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 1ರಿಂದ ಇರುವ ವಾಕ್ಯಗಳಲ್ಲಿ ನಾವು ಅದನ್ನು ಕಾಣುತ್ತೇವೆ. എന്നാൽ അത് അവരുടെ കണ്ണുകളിൽ നിന്നും മറച്ചു വെക്കപ്പെട്ടിരുന്നു. ಆದರೆ ಅವರ ಕಣ್ಣುಗಳಿಂದ ಅದು ಮರೆಯಾಗಿತ್ತು. അവർക്കത് മനസ്സിലാക്കുവാനുള്ള ജ്ഞാനമില്ല. ಅವರಿಗೆ ಅದನ್ನು ತಿಳಿದುಕೊಳ್ಳುವಷ್ಟು ಜ್ಞಾನವಿರಲಿಲ್ಲ. ദൈവിക ജ്ഞാനം, ದೈವಿಕ ಜ್ಞಾನ, ദൈവിക രഹസ്യം, ದೈವಿಕವಾದ ರಹಸ್ಯ അത് ക്രിസ്തുവിനോട് ചേർന്നിരിക്കുമ്പോൾ, ಅದು ಕ್ರಿಸ್ತನ ಜೊತೆ ಸೇರಿ ನಿಂತುಕೊಳ್ಳುವಾಗ ദൈവസഭയെ പടുത്തുയർത്തുവാൻ, ದೇವರ ಧರ್ಮಸಭೆಯನ್ನು ಕಟ್ಟಿ ಬೆಳೆಸಲು ദൈവം നമുക്ക് ഓരോരുത്തർക്കും നൽകുന്ന ജ്ഞാനമാണ്. ದೇವರು ಪ್ರತಿಯೊಬ್ಬರಾದ ನಮಗೆ ಕೊಡುವಂತಹ ಜ್ಞಾನವಿದು. ആ ജ്ഞാനത്തിന് വേണ്ടി ഓരോ ദിവസവും നമ്മൾ ദാഹിക്കും. ಆ ಜ್ಞಾನಕ್ಕೋಸ್ಕರ ಪ್ರತಿದಿನ ನಾವು ದಾಹದಿಂದ ಬೇಡಬೇಕು. നമുക്ക് ഓരോരുത്തർക്കും നൽകപ്പെടുന്ന ശുശ്രൂഷകൾ, ನಮಗೆ ನೀಡುವಂತಹ ಪ್ರತಿಯೊಂದು ಶುಶ್ರೂಷೆಗಳು ദൈവമഹത്വത്തിന് വേണ്ടി കാഴ്ചവെച്ചുകൊണ്ട് ജീവിക്കുക. ದೇವರ ಮಹಿಮೆಗೋಸ್ಕರ ಅರ್ಪಿಸುತ್ತಾ നമുക്ക് പ്രാർത്ഥിക്കാം, ನಮಗೂ ಪ್ರಾರ್ಥಿಸುವ, നമുക്ക് പ്രതിജ്ഞ എടുക്കാം, ನಮಗೂ ಪ್ರತಿಜ್ಞೆ ಮಾಡುವ, നമുക്ക് നമ്മെ തന്നെ ഇന്നത്തെ ബലിയിൽ സമർപ്പിക്കാം. ನಮಗೆ ಸಂಪೂರ್ಣವಾಗಿ ಪರಿಶುದ್ಧ ಬಲಿಯಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವ. ಕಾಣಿಕೋಗೆ Nami alyambaka Upunundita tutuka Bhakti punasa Gurtva baka Svikar karva Udar pani amikani karpita स्वीकार करू लाभय देणी सर्गीता उदारपणी आम्ही काणी करपिता स्वीकार करू लाभय देणी सर्गीता गे बापा काणी गो गे बापा काणी गो. കർത്താവായ ദൈവമേ, ಪ್ರಭುವಾದ ದೇವರೇ, ഈ കാഴ്ചവസ്തുക്കളെ അവിടുന്ന് ಈ ആശീർവദിക്കുക. ಕಾಣಿಕೆ ವಸ್ತುಗಳನ್ನು ಆಶೀರ್ವದಿಸಿರಿ. ഞങ്ങളുടെ എല്ലാ അപേക്ഷകളും യാചനകളും ನಮ್ಮೆಲ್ಲಾ ಪ್ರಾರ್ಥನೆಗಳನ್ನು ಯಾಚನೆಗಳನ್ನು ഈ കാഴ്ചവസ്തുക്കളോടൊപ്പം ಈ ಕಾಣಿಕೆ ವಸ್ತುಗಳೊಂದಿಗೆ ഞങ്ങൾ ഈ ബലിയിൽ സമർപ്പിക്കുന്നു. ನಾವು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಣೆ ಮಾಡುತ್ತಿದ್ದೇವೆ. ഞങ്ങളെയും ഞങ്ങളുടെ കുടുംബാംഗങ്ങളെയും ഞങ്ങൾ സമർപ്പിക്കുന്നു. ನಮ್ಮನ್ನು ನಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ಸಮರ್ಪಣೆ ഞങ്ങളുടെ ಮಾಡುವ, എല്ലാ വസ്തുവകകളെയും ഞങ്ങൾ ನಮ್ಮ സമർപ്പിക്കുന്നു. ಎಲ್ಲ ಆಸ್ತಿಪಾಸ್ತಿಗಳನ್ನು ಸಮರ್ಪಣೆ ಮಾಡಿಕೊಂಡು ഞങ്ങളുടെ സമർപ്പണത്തെ അവിടുന്ന് ഏറ്റെടുക്കണം. ನಮ್ಮ ಈ ಸಮರ್ಪಣೆಯನ್ನು ಸ್ವೀಕರಿಸಬೇಕು. ഞങ്ങളുടെ കുറവുകളെയും ബലഹീനതകളെയും പരിഗണിക്കാം. ನಮ್ಮ ಕೊರತೆಗಳನ್ನು ಬಲಹೀನತೆಗಳನ್ನು ಪರಿಹರಿಸಬೇಕು. ഞങ്ങളുടെ യാചനകളെ അവിടുന്ന് ആശീർവദിക്കാം. ನಮ್ಮ ಯಾಚನೆಗಳನ್ನು ಆಶೀರ್ವದಿಸಬೇಕು. ആരോഗ്യവും ശക്തിയും നൽകി ഞങ്ങളെ നീ അനുഗ്രഹിക്കുക. ಆರೋಗ್ಯವನ್ನು ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಿರಿ. പ്രാർത്ഥനയോടെ അങ്ങയുടെ മുമ്പിൽ ഞങ്ങൾ അപേക്ഷിക്കുന്നു. ಪ್ರಾರ್ಥನಾಪೂರ್ವಕ ನಿಮ್ಮ ಮುಂದೆ ನಾವು ಕೇಳಿಕೊಳ್ಳುವೆವು. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳಿ. ಕೀರ್ತನ ಸಲ್ಲಲಿ ವಿಧನಾನ್ ಮಂಜರಿಗೋ
ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು ಶಾಂತಿಯು ಬರಲಿ ಈ ಜಗದಿ ಸ್ತುತಿಗಳು ಸಲ್ಲಲಿ ದೇವರ ಜನರೇ ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು ಮುಕ್ತಿಯ ಅರಸನು ನಮಗವನು ಯಾಕೋಬನ ದೇವಾ ಆಶ್ರಯ ದಾತನು ಇರುವನು ನಮ್ಮೊಡನೆ ಅವನು ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು ನೀನೇ ನೀಡುವ ಭರವಸ ಎಲ್ಲಿ ಸರಿ ಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು ಅರಳಲಿ ಮನಸ್ಸಿನ ಭಾವಗಳು ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರೇತ್ರತ್ವ ಭಜಿಸೋಣ ಪ್ರಭು ಆಶೀರ್ವದಿಸಿರಿ ನನ್ನ ಸಹೋದರರೇ. ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಕ್ರಿಸ್ತ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಂದಿಗೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ದಿವ್ಯ ಪ್ರೇಮವು ದಿವ್ಯ ಸುತನವು
ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಸೃಷ್ಟಿಯ ಕರ್ತದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಆಧಾರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಯಾಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವಾಗಿ ಆರಾಧಿಸುತ್ತಾರೆ. ಅನ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸನ್ನ ಯೇಸುವಿನ ನಾಮಕ್ಕೆ, ಹೋಸನ್ನ 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 ಯೇಸುವಿನ ನಾಮಕ್ಕೆ, ಹೋಸನ್ನ ಹೋಸನ್ನ ಹೋಸನ್ನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ, ಇಹಪ್ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸನ್ನ ಹೋಸನ್ನ ದಾವೀದ ಪುತ್ರನಿಗೆ ಹೋಸನ್ನ, ಹೋಸನ್ನ ಹೋಸನ್ನ ದಾವೀದ ಪುತ್ರನಿಗೆ ಹೋಸನ್ನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ್ನ, ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸನ್ನ ಹೋಸನ್ನ ಕನ್ಯಾತನಯಗೆ ಹೋಸನ್ನ, ಹೋಸನ್ನ ಹೋಸನ್ನ ಕನ್ಯಾತನಯಗೆ ಹೋಸನ್ನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ
ನಿಮ್ಮೊಳಗೆ ಕಣ್ಣುಗಳನ್ನೆತ್ತೆ ಆಶೀರ್ವದಿಸಿ. ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ 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 ಆರಾಧನೆ. ಅಂತೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು
ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋ ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಧರ್ಮಾಧೀಶರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ ಪವಿತ್ರ ಧರ್ಮಸಭೆಗಾಗಿಯೂ ಯಾಜಕರು, ಆಳಿಡದಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷ್ಠರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು, ಪುನಿದರು, ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ ನಿಮ್ಮ ಕಾರಣಿವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾನ್ಮರ ಆಗಮನವಾಗಲಿ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಯಿಸುವಾಗ್ಲಿಯೇ ಅಪ್ಪಿಸು ಜ್ವಾಲೆಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸಿಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸಿಂದು. പരിശുദ്ധാത്മാവ് നമ്മൾ ശക്തിമായി വ്യാപരിക്കുക. പവിത്രാത്മര ശക്തി നമ്മിൽ ತುಂಬಲು ദാഹത്തോടെ ದಾಹದೊಂದಿಗೆ ഈ ബലിവസ്തുക്കളുടെ മേലെ, ഈ ബലി കാണിಕೆ ವಸ್ತುಗಳ ಮೇಲೆ, ബലിപീഠത്തിന്മേലെ, ഈ ബലിപീಠದ ಮೇಲೆ, ദൈവജനത്തിന്റെ മേലെ, ഈ ದೇವಜನತೆಯ ಮೇಲೆ കാറ്റായി, ಬಿರುಗಾಳಿಯಾಗಿ, ಅಗ್ನಿಯಾಗಿ ಬೇಗ ಇಳಿದು ಬನ್ನಿರಿ. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ, ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೇ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೇ ನೀ ಬೇಗ ಬಾ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸಿಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸಿಂದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಹಲ್ಲೆಲೂಯಾ, 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 ഹല്ലേലൂയ 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 ഹല്ലേലൂയ. വിശുദ്ധ ബലിയിൽ പങ്കെടുത്തുകൊണ്ട് എല്ലാ മക്കളുടെ മേലും പരിശുദ്ധ ബലിയിൽ പാൽಗೊಳ್ಳುವಂತ എല്ലാ ದೇವಜನತೆಯ ಮೇಲೆ ജലം തളിക്കുവാൻ ಶುದ್ಧ ಜಲವನ್ನು ಕೊಟ್ಟು രോഗപീഠಗಳನ್ನು വിടുവിക്കുവാൻ ರೋಗದ ಪೀಡೆಗಳಿಂದ ಬಿಡುಗಡೆಗೊಳಿಸಲು ಸಂಕಟಗಳಿಂದ ಬಿಡುಗಡೆ ಲಭಿಸುವಾൻ ಸಂಕಟಗಳಿಂದ ಬಿಡುಗಡೆಗೊಳ್ಳಲು
ഭാരങ്ങളെല്ലാം ഏറ്റെടുക്കുക. എല്ലാ സമസ്യಗಳು ಪರಿಹರಿಸಲ್ಪಡಲು ಪವಿತ್ರಾತ್ಮವೇ, ಪವಿತ್ರಾತ್ಮರೇ ಇಳಿದು ಬಂದಿರಿ. ಬೇಗ ಇಳಿದು ಬನ್ನಿ. ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮತಿ ಶುದ್ಧತೆ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮತಿ ಶುದ್ಧತೆ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಹಾಲೆ ಹಾಲೆಲೂಯಾ, 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 ಹಾಲೆ ಹಾಲೆಲೂಯಾ. Hallelujah, 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 hallelujah. ಸಜೀವವು ಪವಿತ್ರವು ಜೀವದಾಯಕವಾಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವ ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸ್ತುತ್ಯರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವೂ ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಅಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದೊಡ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ಇವು ನಮ್ಮ ಶರೀರಗಳ ಉದ್ಧಾನಕ್ಕೂ
ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೇನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತೃ ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು, ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೂ ಕರುಣೆಯೂ ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಪರಮಪ್ರಸಾದ ಸ್ವೀಕರಿಸುವವರು ಜ್ಞಾನಸ್ನಾನ ಎಂಬ ಸಂಸ್ಕಾರವನ್ನು ಪಡೆದಿರಬೇಕು. ಬೇರೆ ಯಾರಾದರೂ ಧರ್ಮದವರು ಇದ್ದರೆ ದೇವರೇ ನನ್ನೊಳಗೆ ಒಂದು ಜೀವಿಸಿರಿ ಅಂತ ಪ್ರಾರ್ಥಿಸುತ್ತಾ ಇರಿ. You are the sweetest name of all. Jesus, you always hear me when I call. Oh Jesus, you pick me up each time I fall. You're the sweetest name of all. Jesus, you are the sweetest name of all. Jesus, you always hear me when I call. Oh Jesus, you pick me up each time I fall. You're the sweetest name of all. Jesus, how I love to praise your name. Jesus, still the first, the last, the same. Oh Jesus, you died and took away my shame. You're the sweetest name of all. Jesus, how I love to praise your name. Jesus, still the first, the last, the same. Oh Jesus, you died and took away my shame. You're
sweetest name of all. Hallelujah, 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 hallelujah. Jesus, you're the soon and coming King. Jesus, we need the love that you can bring. Oh Jesus, we lift our voices up and sing. You're the sweetest name of all. Jesus, you're the soon and coming King. Jesus, we need the love that you can bring. Oh Jesus, we lift our voices up and sing. You're the sweetest name of all. Hallelujah, 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 hallelujah.
ಕಣ್ಣುಗಳನ್ನು ಮುಚ್ಚಿಕೊಂಡು ಕರಗಳನ್ನು ಜೋಡಿಸಿ ನಮ್ಮ ಅಂತರಂಗದಲ್ಲಿ ಬಂದಂಥ ಯೇಸುವಿಗೆ ಸ್ತುತಿ ಹೇಳುವ. ಓ ದೇವನೇ, ನಿಮ್ಮನ್ನು ಆರಾಧಿಸುತ್ತಿದ್ದೇನೆ, ನಿಮ್ಮನ್ನು ಸ್ತುತಿಸುತ್ತಿದ್ದೇನೆ, ನಿಮ್ಮನ್ನು ವಂದಿಸುತ್ತಿದ್ದೇನೆ. ನೀವೇ ನಮಗೆ ಶಕ್ತಿ ದುರ್ಗ, ನೀವೇ ನಮಗೆ ಅಭಯ. ಯೇಸುವೇ ರಾಜಾಧಿರಾಜನೇ, ನನ್ನ ಎಲ್ಲ ಪ್ರಾರ್ಥನೆಗಳನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ. ನನ್ನನ್ನು ರಕ್ಷಿಸಿರಿ, ನನ್ನನ್ನು ಗುಣಪಡಿಸಿರಿ, ನನ್ನನ್ನು ಆಶೀರ್ವದಿಸಿರಿ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. എത്തി നിന്നുകൊള്ളുക. വിശുദ്ധ ബലിയുടെ സമാപന ആശീർവാദത്തിനായിട്ട് പ്രാർത്ഥനയോടെ പരിശുദ്ധ ബലിಯ ಸಮಾಪನ ಆಶೀರ್ವಾದಕ್ಕಾಗಿ ಆಶೀರ್ವದಿಸപ്പെടുന്നതിനു വേണ്ടി ನಾವೆಲ್ಲರೂ ಆಶೀರ್ವದಿಸಲ್ಪಡಲು ಪ್ರಾರ್ಥನೆಯೋടെ ಪ್ರಾರ್ಥನೆಯೊಂದಿಗೆ ಶಿರಬಾಗಿ ನಮನ ಶಿರಬಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಂದಲಿ ಈಶನ ವರಮಳೆ ಸುರಿದಿರಲಿ ಇಂದು ಎಂದೆಂದಿಗೂ ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ. ಪವಿತ್ರೀಕರಣದ ಬಲಿಪೀಠದ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ, ನಿನ್ನಿಂದ ನಾನು ಸ್ವೀಕರಿಸಿದ ಪರಮಪ್ರಸಾದವು ಹೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನು ಅರಿಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಮೊದಲನೇ ಬಾರಿ ಬಂದವರು ಯಾರಿದ್ದಾರೆ? ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ಇಲ್ಲಿ ಬಟ್ಟಿ ಕೊನೆಯ ಸೆಂಟ್ರ ಕೈಲಿ ಕೊನೆ ಆಸಾದ್ಗಿ ಅಸಲೆ ಯಾರಿಗೆ ಹಾತು ಹೋಗಿರ್ಗಲ್ಲ ಯಾರು ಬರ್ರಿ ಅಸಲೆ ಯಾರಾದರೂ ಹೊಸಬರು ಇದ್ದರೆ ಓಕೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇಬ್ಬರು ಮೂವರಿದ್ದಾರೆ, ಅವರಿಗೆಲ್ಲರಿಗೂ ಒಂದು ಚಪ್ಪಳೆ ತಟ್ಟದ ಸ್ವಾಗತಿಸೋಣ. ನಿಮಗೆಲ್ಲರಿಗೂ ಹೊಸದಾಗಿ ಬಂದವರಿಗೆ ಧ್ಯಾನಕೂಟದ ಪ್ರತ್ಯೇಕವಾಗಿ ಸ್ವಾಗತವನ್ನು ನಾವು ಬಯಸ್ತೇವೆ. ನಿಮಗೆ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ರೆ, ಕಾಣಿಕೆಗಳನ್ನು ಕೊಡಲಿಕ್ಕಿದೆ, ಹಿಂದಕ್ಕೆ ಅಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಅಲ್ಲಿ ಕೊಟ್ಟು ನೀವು ರಸೀದಿಯನ್ನು ಪಡ್ಕೊಳ್ಬೋದು. ಹಾಗೂ ಯಾರಿಗಾದರೂ ಸಾಕ್ಷಿ ನೀಡಲಿಕ್ಕಿದ್ದರೆ ಬರಬಹುದು. ಕೊನಾಗಿ ಸಾಕ್ಷಿ ಉಂಗಾಸಾಗಿ ಕೊನಾಗಿ ಮಣಿ ಯಾರಾದರೂ ಸಾಕ್ಷಿ ನೀಡಲಿದ್ದಾರೆ? ಓಕೆ, ಇಲ್ಲದ್ರೆ ನಾವು ಆರಾಧನೆಯನ್ನು ಆರಂಭಿಸ್ತೇವೆ. ನಮ್ಮದು ಈ ತಿಂಗಳು 16ನೇ ತಾರೀಕು 16 ಈ ತಿಂಗಳ 16ರಲ್ಲಿ ಮುಂಬೈಯಲ್ಲಿ ಚಕಾಲ, ಅಂಧೇರಿ ಚಕಾಲ ಅಲ್ಲಿ SVD ಸೆಂಟರ್ ಇದೆ. ಪ್ರತ್ಯೇಕವಾಗಿ
ಜ್ಞಾನಾಶ್ರಮ ಅಲ್ಲಿ ಒಂದು ದಿವಸ ಧ್ಯಾನಕೂಟ ಇದೆ. ನಿಮ್ಮರು ಯಾರು ಬೊಂಬೈಯಲ್ಲಿದ್ದವರಿಗೆ ಮೆಸೇಜನ್ನು ಕಳಿಸಿ, ಅಲ್ಲಿ ದಾನಗೊಟ್ಟಕ್ಕೆ ಬೆಳಿಗ್ಗೆ 9 ರಿಂದ 4 ತನಕ ದಾನಕೂಟ ಇದೆ. ಸಕಾಲದಲ್ಲಿ ಅಂಧೇರಿ ಈಸ್ಟಲ್ಲಿ SVD ಸೆಂಟರ್ ಜ್ಞಾನಾಶ್ರಮದಲ್ಲಿ ಈ ದಾನಕೂಟ ಇರುತ್ತದೆ. ಬ್ರದರ್ ಮತ್ತು ನಾನು ಮತ್ತು ಬ್ರದರ್ ಕೆವಿನ್ ಮತ್ತು ಅಲ್ಲಿಯ ಗುರುಗಳು ಈ ದಾನಕೂಟವನ್ನು ನಾವು ಕೊಡ್ತೇವೆ. ಇಲ್ಲಿ ಮುಂಬೈಯಲ್ಲಿ ಇದ್ದವರಿಗೆ ಮಾತ್ರ. म्हजें नांव जेसलीन, हांव कुळशेकरतान आयिल्ल्या. म्हाका सुमार 8 वर्सां जावन बसार वचूंक आनी जायनातलें. म्हजी सायड दूख म्हणल्यार बरी आसली हातांनी. म्हाका हांगासर 5 फावटी देवान आपडला. तशें आतां बसार वचून येवंक कितें जाता म्हाका, पयलें येचें म्हणटाना बेन दिसतालें. खंय गेल्यार दुसरे दिसा म्हाका घरा वचून काम करूंक जायनातलें. आतां बसार येता तशेंच काम करूंक कितें जाता म्हाका. ताजे उपरांत म्हाका नॉन वेज खावंक जायनातलें. केल्ल्या कुडल्या हांगा धरून काडलें जातालें. आतां सुमार एक 2-3 वर्सां जावन खावंक हांवें स्टार्ट केलां. पूण गॅस्ट्रीक जातालें आनी किसड गॅस्ट्रीक आसलें. आतां ह्या दिसांनी मस्त गॅस्ट्रीक म्हाका मस्त उणें जालां. तशेंच म्हज्या भुरग्याक तवळ तवळ हुशार आसनातलें. त्या हुशार नासल्या वेळार आमी देवाक आमी केदाळे ब्रदरां कडेन मागोवंक सांगताल्या. पूण आतां आमकां देवान इतलें आपडलां म्हळ्यार आमींत प्रेज एंड वर्शीप करचें. हुशार नासल्या वेळार आमींत बायबल काडून वाचचो, आमींत प्रेज एंड वर्शीप करना. आखी जाताना ताका मस्त सुडका जाती आसा जावन आसता. कितले राती न्हीद कळल्ली आसा आमी रातीचें. आतां तें तशें येताना रात जाल्यार येवना बसून आमी मागणें करचें. आनी तशेंच आज म्हाका परतून येजे म्हणून मस्त आशा आसली पोरस ब्रेस्तारे जावन आज शुक्रार आज येजे म्हणून परतून चिंतून आसली. येजे म्हाका आनीक आनीक सकत जाय देवाची पळयतात मी सकत जाय म्हणून आशेवन आसली. पूण 2 राती जावन म्हाका कालिंग डिस्टर्बन्स जावन आसलें. काल राती चड सकाळीं उठना चिंतलें पुरा कॅन्सल जालें आज म्हजें. सकाळीं उठलीं जावना जाल्यार उठलीं आनी प्रेज एंड वर्शीप केलें. तेजे उपरांत म्हजें इल्लें काम केलें, भुरग्यांक इस्काला धाडलें, तांचें रांदचें केलें आनी शीत हांगा आयलें. येवच्या पयलीं म्हाका काल राती कांय ना, हात पांय कामताले, बॉडी फूल शिवरींग जाताली आनी ही सायड फुल्ल दूख येताली. आतां कांय ना, पुरा समज जाली. ह्या सायड दुखी ना, ही दुखी गेली आसा पुरा समज जाला. दोळे मस्क जावन दिसनातले जातालो. पूण आतां क्लियर दिसता म्हाका. आतां इतलें अजपां केल्ल्या देवाक काळजांत अर्गान दिता. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನನ್ನ ಹೆಸರು ಪ್ರಶಾಂತ್ ಡಿಸೋಜ. ನನ್ನ ಹೆಂಡತಿ ಮಂಜುಳಾ ಮರಿಯ. ಮೊನ್ನೆ ಶನಿವಾರ ಡೆಲಿವರಿ ಆಯಿತು, ಸರ್ಜರಿ ಆಯಿತು. ಅಂದರೆ ಗಂಡು ಮಗು ದೇವರು ಕೊಟ್ಟಿದ್ದಾರೆ, ಯೇಸುವಿಗೆ ಸ್ತೋತ್ರವಾಗಲಿ. ಮತ್ತು ನಮಗೆ ಅವಳಿಗೆ ಸರ್ಜರಿ ಆಗುವ ಇಲ್ಲಿ ನಾವು ಪಾತ್ರತೆ ಬೇಡಿ ತುಂಬ ಹೆದರ್ತಿದ್ಲು ಅಲ್ಲಿ ಹೋಗುವ. ಮೊದಲ ಸರ್ಜರಿ 2ನೇ ಮಗು ಕೂಡ ತುಂಬ ಇದಾಯಿತು. ಈ ಸರಿ ಏನು ಹೆದರಿರಲಿಲ್ಲ ಅವಳು. ಒಳ್ಳೆಯ ಸರ್ಜರಿ ಆಗಿ ಒಳ್ಳೆಯ ಮಗು ಕೊಟ್ಟಿದ್ದು, ಯೇಸುವಿಗೆ ಸ್ತೋತ್ರವಾಗಲಿ. ಮತ್ತು ನಮಗೆ ಯಾವಾಗ ಸಹ ಬ್ರದರ್ಸ್ ಪ್ರಾರ್ಥನೆ ಮಾಡುವ ನಾವು ಫೋನ್ ಮಾಡಿದರೆ ಯಾವ ಕೂಡ ಬ್ರದರ್ಸ್ ಪ್ರಾರ್ಥನೆ ಮಾಡ್ತಾರೆ, ಅವರಿಗೆ ಕೂಡ ದೇವರು ಒಳ್ಳೇದು ಮಾಡಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತುಂಬ ವರ್ಷದಿಂದ ಅವರು ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾರೆ, ಪ್ಲಂಬಿಂಗ್ ಅದು ಕೆಲಸ ಮಾಡ್ತಾರೆ ಇಲ್ಲಿ. ಅದಕ್ಕೆ ಖಂಡಿತವಾಗಿ ಇಲ್ಲಿ ಬಂದು ಪ್ರಾರ್ಥಿಸಿ ಅವರಿಗೆ ಒಂದು ಮದುವೆ ಕೂಡ ಆಯಿತು. ಮದುವೆ ಆಗಿ ಈಗ 3ನೇ ಮಗು ಅವರಿಗೆ ದೇವರು ದಯಪಾಲಿಸಿದ್ದಾರೆ. ಖಂಡಿತವಾಗಿ ಕುಟುಂಬಕ್ಕಾಗಿ ಒಂದು ಗಟ್ಟಿ ಚಪ್ಪಾಳೆ ನಾವು ತಟ್ಟಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ ಪ್ರಿಯರೇ. ಈ ಆರಾಧನೆಯಲ್ಲಿ ನಮ್ಮನ್ನೇ ನಾವು ಸಮರ್ಪಣೆ ಮಾಡುತ್ತಾ ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಬೇಡಿಕೆಗಳನ್ನು ಏನಿದ್ರೂ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ ಅದೆಲ್ಲವನ್ನು ಖಂಡಿತವಾಗಿ ಇವತ್ತು ನಿಮಗೆ ಉತ್ತರ ಕೊಡುವಂಥ ದೇವರು ಈ ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರ್ತಾರೆ. ಖಂಡಿತ ನಿಮ್ಮ ಎಲ್ಲ ಕೋರಿಕೆಗಳನ್ನು ದೇವರು ಆಲಿಸ್ತಾರೆ, ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಪ್ರತ್ಯೇಕವಾಗಿ ಆ ಸಹೋದರಿ ಹೇಳಿದಂತೆ ಅವರ ಮಗಳಿಗೆ 3 ಸಲ ಹಾರ್ಟ್ ಸರ್ಜರಿ ಫಿಕ್ಸ್ ಆಗಿ 3 ಸಲ ಕೂಡ ಕ್ಯಾನ್ಸಲ್ ಆಗಿದೆ. ಈಗ ಒಳ್ಳೆಯದಾಗ್ತಾ ಬರ್ತದೆ. ಅವರ ಮಗಳಿಗೆ ಹಾರ್ಟಲ್ಲಿ ಹೋಲ್ ಉಂಟು. ಇಂಥ ಒಂದು ಮಗುವಿಗೆ ಕೂಡ ಯೇಸು ಇಷ್ಟರವರೆಗೆ ಇಷ್ಟು ವರ್ಷದಿಂದ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
3-4 ಸಲ ಆಯಿತು ಆಪ್ರೇಷನ್ ಎಲ್ಲ ಫಿಕ್ಸ್ ಮಾಡಿ ಅದೆಲ್ಲ ದೇವರು ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಹೇಳಿದ್ದೇನೆ ಇಂದು ಕೂಡ ಆಪ್ರೇಷನ್ ಇಲ್ಲ, ದೇವರು ಆಪ್ರೇಷನ್ ಮಾಡದೆ ಆ ಮಗುವನ್ನು ಸರಿ ಮಾಡ್ತಾರೆ, ಎಲ್ಲ ಸರಿ ಮಾಡ್ತಾರೆ ಅಂತ ವಿಶ್ವಾಸ ಅವರಿಗೂ ಕೂಡ ಉಂಟು, ನಮಗೂ ಕೂಡ ಉಂಟು. ಪ್ರಾರ್ಥಿಸಿದರೆ ದೇವರು ಎಲ್ಲವೂ ದಯಪಾಲಿಸ್ತಾರೆ. ಅದಕ್ಕಾಗಿ ಈ ಮೊಣಕಾಲು ವೃತ್ತ ಯೇಸುವನ್ನು ಆರಾಧಿಸೋಣ, ಯೇಸುವನ್ನು ಮಹಿಮೆ ಪಡಿಸೋಣ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಪರಿಶುದ್ಧ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ, ಪರಲೋಕ ತಂದೆಯೂ ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಮೊಣಕಾಲರನ್ನು ಊರಿಸಿ ಕೈಗಳನ್ನು ಮೇಲಕ್ಕೆತ್ತಿ ದೇವರನ್ನು ಆರಾಧಿಸೋಣ, ದೇವರನ್ನು ಸ್ತುತಿಸೋಣ. ಎಲ್ಲ ಶಕ್ತಿಯು ಅವರಿಗೆ ಸೇರಿದ್ದು, ಎಲ್ಲ ಆರೋಗ್ಯವು ಅವರಿಗೆ ಸೇರಿದ್ದು, ಎಲ್ಲ ಶಾಂತಿ ಸಮಾಧಾನವು ಅವರಿಗೆ ಸೇರಿದ್ದು. ಅವರಿಗೆ ಯಾರಿಗೆ ಬೇಕಾದರೂ ಅವರು ಕೊಡಬಲ್ಲರು. ಇವತ್ತು ಈ ಶಾಂತಿ ಸಮಾಧಾನ ನೆಮ್ಮದಿ ಐಕ್ಯತೆ ನಮಗೆ ಖಂಡಿತವಾಗಿ ದೇವರು ದಯಪಾಲಿಸ್ತಾರೆ. ಅದನ್ನು ನಾವು ಪಡ್ಕೊಳ್ಳೋಣ. ಅದಕ್ಕಾಗಿ ದೇವರನ್ನು ಆರಾಧಿಸೋಣ ಪ್ರಿಯರೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕ ತಂದೆಯು ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿಮ್ಮನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿಮ್ಮನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ. ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ,
ಆರಾಧನೆ ಅರಸನು ನೀನೇ. ಎಲ್ಲ ನಾವು ದೇವರ ಭಕ್ತರಾಗಿದ್ದೇವೆ. ಯೇಸುವಿನ ಭಕ್ತರು ನಾವು ಆರಾಧಿಸೋಣ. ನಾವು ಆರಾಧಿಸುವ ದೇವರು ದೂತರು ಆರಾಧಿಸುವಂತಹ ದೇವರು. ಅವರು ನಮಗೆ ಜಯವನ್ನು ಕೊಡುವ ದೇವರು. ನಮ್ಮ ಪ್ರೀತಿಯ ಸ್ವಾಮಿಯು ರಕ್ಷಕರು ಅವರೇ ಆಗಿದ್ದಾರೆ. ಆ ದೇವರನ್ನು ನಾವು, ಆ ಯೇಸುವನ್ನು ನಾವು ಆರಾಧಿಸೋಣ. ಎಲ್ಲರೂ ನಾವು ಯೇಸುವಿನ ಭಕ್ತರು, ಎಲ್ಲರೂ ನಾವು ಆರಾಧಿಸೋಣ ಪ್ರಿಯರೇ. ಎಲ್ಲರೂ ಎದ್ದು ನಿಂತುಕೊಂಡು ಆರಾಧಿಸೋಣ. ಭಕ್ತರು ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ. ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜ ಪ್ರಾಯನೇ ನೀನು ನನ್ನ ನೀಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜ ಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಯೇಸುವೇ ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ನಮನ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Hallelujah, 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 hallelujah. യേശുവിനെ ഹൃദയത്തിലേക്ക് നമുക്ക് സ്വീകരിക്കുക. ಯೇಸುವನ್ನು ನಮ್ಮ ಅಂತರಂಗದಲ್ಲಿ ಸ್ವೀಕರಿಸುವ. ആത്മാവിൽ യേശുവിനെ സ്വീകരിക്കുക. ಆತ್ಮದಿಂದಲೂ ಪ್ರಭುವನ್ನು ಸ್ವೀಕರಿಸುವ. നമ്മുടെ ആത്മമണ്ഡലം ബലപ്പെടട്ടെ. ನಮ್ಮ ಆತ್ಮಮಂಡಲವು ಬಲಪಡಲಿ. നമ്മുടെ ആത്മമണ്ഡലം പരിശുദ്ധ ആത്മാവിന്റെ ആലയമായി മാറട്ടെ. ನಮ್ಮ ಆತ್ಮಮಂಡಲವು ಪವಿತ್ರಾತ್ಮರ ಆಲಯವಾಗಿ ಮಾರ್ಪಡಲಿ. പരിശുദ്ധ ത്രിത്വത്തിന്റെ ಪರಿಶುದ್ಧ ತ್ರಿತ್ವದ ಕೃಪೆ ನಮ್ಮಲ್ಲಿಗೆ ಒಳಗಿ ಬರಲಿ. ಕೃಪೆಯು ನಮ್ಮಲ್ಲಿ ಹರಿದು ಬರಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. വർഷങ്ങൾക്ക് മുന്നേ, ವರ್ಷಗಳ ಹಿಂದೆ നിദ്രയിൽ ജോസഫിനെ മാലാഖ പ്രത്യക്ഷപ്പെട്ടുകൊണ്ട് പറഞ്ഞു, ನಿದ್ರೆಯಲ್ಲಿದ್ದ ಜೋಸೆಫನಿಗೆ ದೇವದೂತನು ಪ್ರತ್ಯಕ್ಷನಾಗಿ ಹೇಳಿದರು, ദാവീദിന്റെ പുത്രനായ ജോസഫ്, ദാവീദನ ವಂಶದ ಜೋಸೆಫರೇ, മറിയത്തെ ഭാര്യയെ സ്വീകരിക്കുവാൻ നീ ശങ്കിക്കേണ്ട. ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. അവൾ ഗർഭം ധരിച്ചിരിക്കുന്നത് പരിശുദ്ധാത്മാവിൽ നിന്ന്. ಆಕೆಯು ಗರ್ಭ ಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದ. അവളൊരു പുത്രനെ പ്രസവിക്കും. ಆಕೆ ಒಬ್ಬ ಮಗನನ್ನು ಹೆರುವಳು. നീ അവൻ യേശു എന്ന് പേരിടണം. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು. എന്തെന്നാൽ ಏಕೆಂದರೆ അവൻ തന്റെ ജനത്തെ അവരുടെ പാപങ്ങളിൽ നിന്ന് മോചിപ്പിക്കും. ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವನು. കന്യക ഗർഭം ധരിച്ച ഒരു പുത്രനെ പ്രസവിക്കും. ಇಗೋ ಕನ್ನಿಕೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ദൈവം നമ്മോടുകൂടെ എന്ന് അർത്ഥമുള്ള ಇಮ್ಮಾನುವೇಲ್ ಎಂಬ അർത്ഥമുള്ള ഇമ്മാനുവേൽ എന്ന് അവൻ വിളിക്കപ്പെടും. ಇಮ್ಮಾನುವೇಲ್ ಎಂದು ಆತನಿಗೆ ಹೆಸರಿಡುವರು. ഈ നിമിഷ ആ ഇമ്മാനുവേൽ നമ്മോടൊപ്പമുണ്ട്. ആ ഇമ്മാനുവേൽ ನಮ್ಮ ಜೊತೆ ಇದ್ದಾರೆ. ഓരോ നിമിഷവും അവിടുത്തെ സാന്നിധ്യത്തിന്റെ അഭിഷേകം കൊണ്ട് നിറയും. ಪ್ರತಿಯೊಂದು ಕ್ಷಣವೂ ಆತನ ಸಾನ್ನಿಧ್ಯದಿಂದ ನಾವು ತುಂಬಿಕೊಳ್ಳುವ. ദൈവം തന്റെ ഭവനത്തെ പടുത്തുയർത്തുകയാണ്. ದೇವರು ತನ್ನ ಮನೆಯನ್ನು ನಿರ್ಮಿಸುತ್ತಿದ್ದಾರೆ. നമ്മിൽ ഓരോരുത്തരിലൂടെയും അവിടുന്ന് പടുത്തുയർത്തുകയാണ്. ನಮ್ಮ ಪ್ರತಿಯೊಬ್ಬರಿಂದ ಆತನು ಬೆಳೆಸುತ್ತಿದ್ದಾನೆ.
ಶಿರಸಾಯ ಅಡಿತರೆയിൽ നിന്ന് ಶಿರಸಾಗಿರುವ ಆ ಅಡಿಗಲ್ಲಿಂದ ಯೇಸು ಸ್ವಾಮಿ ತೇಜಸ್ ನಮ್ಮലേക്ക് ഒഴുക്കുകയാണ്. ತನ್ನ ತೇಜಸ್ಸನ್ನು ನಮ್ಮ ಕಡೆ ಸುರಿಸುತ್ತಿದ್ದಾರೆ, ಬಲಪಡಿಸುತ್ತಾರೆ, ನಮ್ಮನ್ನು ಬಲಪಡಿಸುತ್ತಿದ್ದಾರೆ. ಸಭಾಂಗങ്ങളെ മുഴുവൻ ബലപ്പെടുത്തുകയാണ്, ಧರ್ಮಸಭೆಯಲ್ಲಿರುವ ಪ್ರತಿಯೊಬ್ಬರನ್ನು ಬಲಪಡಿಸುತ್ತಿದ್ದಾರೆ. ಆ വളർച്ചയിലാണ്, ಆ ಬೆಳವಣಿಗೆಯಲ್ಲಿ നമ്മളും ഞാനും ಅಭಿಷೇകം ಸ್ವೀകരിക്കുന്നു. ನಾವು ಪ್ರತಿಯೊಬ್ಬರು ಅಭಿಷೇಕವನ್ನು ಪಡೆಯುತ್ತಿರುವಂತದ್ದು. ಹಲ್ಲೆಲೂಯಾ, 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 Hallelujah, 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 hallelujah. Yesue, 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 Yesue. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. പിതാവായ ദൈവം പടുത്തുയർത്തുന്ന ಪಿತನಾದ ದೇವರು ನಿರ್ಮಿಸುತ್ತಿರುವ ഓരോ കെട്ടിടമാണ് നമ്മൾ ഓരോരുത്തരും. ಪ್ರತಿಯೊಂದು ಕಟ್ಟಡಗಳಾಗಿದ್ದೇವೆ ನಾವು ಪ್ರತಿಯೊಬ್ಬರು. അടിത്തറ മൂലക്കല്ലായ ക്രിസ്തുവാണ്. ಅದರ ಅಡಿಪಾಯ ಮೂಲೆಕಲ್ಲು ಯೇಸು ಕ್ರಿಸ್ತರು. ശിരസും അവിടുന്ന് തന്നെയാണ്. ಶಿರವು ಆತನೇ ಆಗಿದ್ದಾನೆ. പരിശുദ്ധാത്മാവാണ് നമ്മെ പടുത്തുയർത്തുന്നത്. ಪವಿತ್ರಾತ್ಮರು ನಿರ್ಮಿಸುತ್ತಿದ್ದಾರೆ. ദൈവ ശുശ്രൂഷ ചെയ്യുവാൻ, ದೇವರ ಶುಶ್ರೂಷೆಯನ್ನು ಮಾಡಲು ഓരോരോ ശുശ്രൂഷ പദവി നമുക്ക് ഓരോരുത്തർക്കും അവിടെ നൽകപ്പെട്ടിരിക്കുന്നു. ಪ್ರತಿಯೊಬ್ಬನಿಗೂ ಒಂದೊಂದು ಶುಶ್ರೂಷೆಯ ಪದವಿಯನ್ನು ಕೊಟ್ಟಿದ್ದಾರೆ. ദൈവരാജ്യത്തെ മഹത്വപ്പെടുത്തുക, ರಾಜ್ಯವನ್ನು ನಾವು ಮಹಿಮೆ ಪಡಿಸಲು, ദൈവ ശുശ്രൂഷയെ സ്വീകരിക്കുക, ದೇವರ ಶುಶ್ರೂಷೆಯನ್ನು ಪಡೆದುಕೊಳ್ಳಲು. ഭവനത്തിലെ ഓരോ അംഗങ്ങളാണ് നമ്മൾ. ഓരോ ದೇವರ ಆಲಯದ ಪ್ರತಿಯೊಬ್ಬರಾಗಿದ್ದೇವೆ ನಾವು. കൃപയ്ക്കുമേൽ കൃപയൊഴുകുന്ന, ಕೃಪೆಯ ಮೇಲೆ ಕೃಪೆಯನ್ನು ಕೊಡುವಂತಹ യേശുവിന്റെ ആലയത്തിലെ അംഗങ്ങളാണ് നമ്മൾ. ಯೇಸುವಿನ ಆಲಯದ ವ್ಯಕ್ತಿಗಳಾಗಿದ್ದೇವೆ ಈ ನಿಮಿಷ. ആ സൗഖ്യത്തിന്റെ കൃപ, ಆ ಸೌಖ್ಯದ ಕೃಪೆ നമ്മിലേക്ക് ഒഴുകട്ടെ, ನಮ್ಮ ಕಡೆ ಹರಿದು ಬರಲಿ. ನಮಗೆ ಬಿಡುಗಡೆಯಾಗಿ, ನಮಗೆ ರಕ್ಷಣೆಯಾಗಿ, ಅಭಿಷೇಕವಾಗಿ, ಸೌಖ್ಯವಾಗಿ ನಮ್ಮಲ್ಲಿಗೆ ಹರಿದು ಬರಲಿ. ಹಲ್ಲೆಲೂಯಾ, ಎಲ್ಲರೂ ಸ್ವರ ಎತ್ತಿ ಸ್ತುತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವೇ 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 ಹಲ 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 ಹಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟಿಕೊಂಡು ಸೇರಿ ಆಡುವ. ಸ್ವರ್ಗವ ತೆರೆದಿರಿಸಿ ಆರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಆರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ ದಿವ್ಯ ವರಗಳ ಸುರಿಸಿರಿ. ಶಿಷ್ಯರಲ್ಲಿ ಶಕ್ತಿಯಾಗಿ ಬಂದವರೇ ದಿವ್ಯ ವರಗಳ ಸುರಿಸಿರಿ. ಅನುಗ್ರಹವಾಗಿ ತುಂಬಿಸಿರಿ. ಜ್ಞಾನ ಪ್ರದಾಯಕ ಪವನಾತ್ಮರೇ ಅನುಗ್ರಹವಾಗಿ ತುಂಬಿಸಿರಿ. ಜ್ಞಾನ ಪ್ರದಾಯಕ ಪವನಾತ್ಮರೇ ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. Hallelujah, 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 hallelujah.
അവിടുന്ന് ശിഷ്യന്മാരോട് കൽപ്പിച്ചു, ಆತನು ಶಿಷ್ಯರಲ್ಲಿ ಹೇಳಿದರು, എന്റെ നാമത്തിൽ നിങ്ങൾ പിശാചുക്കളെ ബഹിഷ്കരിക്കും, ನನ್ನ ನಾಮದಲ್ಲಿ ನೀವು ದೈವಗಳನ್ನು ಬಿಡಿಸುತ್ತೀರಿ, എന്റെ നാമത്തിൽ നിങ്ങൾ പുതിയ ഭാഷകൾ ನನ್ನ സംസാരിക്കും, ನಾಮದಲ್ಲಿ ನೀವು ಹೊಸ ಭಾಷೆಗಳನ್ನು ನುಡಿಯುವಿರಿ, നിങ്ങൾ രോഗികളുടെ മേൽ കൈകൾ വയ്ക്കും, ನೀವು ರೋಗಿಗಳ ಮೇಲೆ ಕೈಗಳನ್ನು ಇಡುವಿರಿ, അവർ സുഖം പ്രാപിക്കും, ಅವರು ಸೌಖ್ಯ ಹೊಂದುತ್ತಾರೆ. ഹല്ലേലൂയ, 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 ಹಲ್ಲೆಲೂಯಾ, ಹಲ್ಲೆಲೂಯಾ. എല്ലാ പൈശാചിക ശക്തികളും, എല്ലാ പൈശാചിക പീಡೆಗಳು ಈ ನಿಮಿಷ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನು ಬಿಟ್ಟು ತೊಲಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ರೋಗದ ಪೀಡೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನು ಬಿಟ್ಟು ತೊಲಗಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅಂಧಕಾರ ಶಕ್ತಿಗಳು ನಮ್ಮನ್ನು, ನಮ್ಮ ಕುಟುಂಬವನ್ನು ಬಿಟ್ಟು ಹೋಗಲಿ. ഹല്ലേലൂയാ, ഹല്ലേലൂയാ, ഹല്ലേലൂയാ. നമുക്ക് അവിടുത്തെ ആശീർവാദം സ്വീകരിക്കാം. ನಮಗೆ ಮೊಣಕಾಲೂರುವ ಆಶೀರ್ವಾದವನ್ನು ಪಡೆದುಕೊಳ್ಳುವ. ಗಟ್ಟಿ ಚಪ್ಪಲಿ ತಟ್ಟುತ್ತಾ ದೇವರ ನಾಮ ಸೋಲಿ ಓ sacrament divine, all praise and all thanksgiving